Hare Krishna, Krishna Krishna, Hare Hare, Hare Rama, Rama Rama, Hare Hare. Hare Krishna, Krishna Krishna, Hare Hare, Hare Rama, Rama Rama, Hare Hare. Hare Krishna, Krishna Krishna, Hare Hare, Hare Rama, Rama Rama, Hare Hare. Hare Krishna, Krishna Krishna, Hare Hare, Hare Rama, Rama Rama, Hare Hare. Hare Krishna, Krishna Krishna, Hare Hare, Hare Rama, Rama Rama, Hare Hare. Hare Krishna, Krishna Krishna, Hare Hare, Hare Rama, Rama Rama, Hare Hare. Neelam will start now. Yes, Mataji. Hare Krishna. Hare Krishna, ಎಲ್ಲರಿಗೂ ಹರೇ ಕೃಷ್ಣ. ತಾವೆಲ್ಲ ಅನ್ಮ್ಯೂಟ್ ಆಗಿದ್ದೀರಾ? ಹರೇ ಕೃಷ್ಣ ಹೇಳ್ಬಹುದು. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ, ಹರೇ ಕೃಷ್ಣ. ಯಾರ ಮುದ್ದು ಮಗು ಅದೋ ಧ್ವನಿ ಕೇಳಿಸ್ತಾ ಇದೆಲ್ಲ? ಹರೇ ಕೃಷ್ಣ. ಹರೇ ಕೃಷ್ಣ ಮರಿ. ಹರೇ ಕೃಷ್ಣ. ಹರೇ ಕೃಷ್ಣ. ವೆರಿ ಹ್ಯಾಪಿ ಟು. ತುಂಬಾ ಸಂತೋಷ ಆಗ್ತಾ ಇದೆ. ಓ ಎಷ್ಟು ಮುದ್ದಾಗಿರೋ ಧ್ವನಿ ಇದೆ. ರಾಧಾ ಕೃಷ್ಣನ್ ರಾಧೆ ಅವಳು. ಇವಾಗ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ನಾನು ಹರೇ ಕೃಷ್ಣ ಅಮ್ಮ. ನಾನು ಇನ್ಯಾರಾದ್ರೂ ಹರೇ ಕೃಷ್ಣ ಹೇಳ್ಬೇಕಾದ್ರೆ ಚಾಟ್ ಅಲ್ಲಿ ಹಾಕ್ಬೋದು, ಖಂಡಿತ ಹಾಕ್ಬೋದು. ಈಗ ಸಮಯ ಆಗ್ತಾ ಇದೆ, ನಾವು ಶುರು ಮಾಡ್ಬೇಕಾಗತ್ತೆ ಇವಾಗ. ನಾನು ನಿಮ್ಮನ್ನೆಲ್ಲರನ್ನ ಮ್ಯೂಟ್ ಮಾಡ್ತಾ ಇದ್ದೇನೆ. ಹರೇ ಕೃಷ್ಣ, ಏನು ಮಾಡಿ ಮ್ಯೂಟ್ ಮಾಡಿಲ್ಲ. ಹರೇ ಕೃಷ್ಣ. ಆಮೇಲೆ ಮ್ಯೂಟ್ ಮಾಡಿದ್ಮೇಲೆ ನಿಮಗೆ ಇದು ಮಾತಾಡಕ್ಕೆ ಅವಕಾಶ ಆಗೋದಿಲ್ಲ, ಯಾಕಂದ್ರೆ ಕ್ಲಾಸ್ ನಡೆದಿರುವಾಗ ಡಿಸ್ಟರ್ಬ್ ಆಗ್ಬಾರ್ದು ಅಂತ ಅಷ್ಟೇನೆ, ಇನ್ನೇನಿಲ್ಲ. ನಿಮಗೆ ಏನು ಪ್ರಶ್ನೆಗಳಿದ್ರು ಕೂಡ ಚಾಟ್ ಅಲ್ಲಿ ಹಾಕಿ. ನಿನ್ನೆ ಅಕಸ್ಮಾತ್ ನೀವು ಚಾಟ್ ಅಲ್ಲಿ ಹಾಕಿ ನಾನು ನೋಡದೇ ಇದ್ದಿದ್ರೆ ದಯವಿಟ್ಟು ಇವತ್ತು ಅದನ್ನ ನೀವು ರಿಪೀಟ್ ಮಾಡ್ಬೋದು, ಏನ್ ತೊಂದರೆ ಇಲ್ಲ. ನಾನು ಖಂಡಿತ ಅಡ್ರೆಸ್ ಮಾಡ್ತೇನೆ ಪ್ರಶ್ನೆಗಳನ್ನ. ಸೊ ನಾವು ಶುರು ಮಾಡೋಣ ಇವಾಗ. ನಿನ್ನೆ ತರ ನಾವು ಮೊದಲು ಒಂದು ಪ್ರಾರ್ಥನೆಯೊಂದಿಗೆ ಶುರು ಮಾಡ್ಬೇಕಾಗುತ್ತೆ ನಮ್ಮ ಸೆಷನ್ ಅನ್ನು. ಯಾವಾಗ್ಲೂ ನಮ್ಮ ಗುರುಗಳಾದ, ಹಿರಿಯ ಗುರುಗಳಾದ ಅಥವಾ ಪರಮ ಗುರುಗಳಾದ ಶ್ರೀಲಾ ಪ್ರಭುಪಾದರನ್ನ ನೆನೆಸ್ಕೊಂಡು, ನನ್ನ ಶಿಕ್ಷಾ ಗುರುಗಳಾದ ನಾಮಾನಿಷ್ಠ ಪ್ರಭುಗಳನ್ನ ನೆನೆಸ್ಕೊಂಡು, ಪರಮಾತ್ಮನ ಅಫ್ಕೋರ್ಸ್ ಯಾವಾಗ್ಲೂ ನೆನೆಸ್ಕೊತಾನೆ ಇರ್ತೇನೆ ನಾನು. ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಪರಮಾತ್ಮನಿಗೆ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ಸೆಷನ್ಸ್ ತರಗತಿ ಶುರು ಮಾಡ್ತಾ ಇದ್ದೇನೆ. ಭಗವದ್ಗೀತೆ ತರಗತಿ ಶುರು ಮಾಡ್ತಾ ಇದ್ದೇನೆ. ನೆನೆ ಹೇಳಿದ ಪ್ರಾರ್ಥನೆ ಈಗ ಹೇಳ್ತೇನೆ. ಆಮೇಲೆ ನಂತರ ನಾನು ಜಸ್ಟ್ ನಿಮ್ ನೆನೆ ನಾನು ಸಾಕಷ್ಟು ಒಂದು ಓರಿಯೆಂಟೇಶನ್ ನಿಮ್ಗೆ ಹೇಳಿರ್ತಾರೆ. ಮಹಾಮಂತ್ರ ಜಪ ಎಷ್ಟು ಮಹತ್ವದ್ದು, ಯಾಕೆ ಮಾಡ್ಬೇಕು ಈ ಕಲಿಯುಗದಲ್ಲಿ, ಅದರಿಂದ ಏನ್ ಸಿಗತ್ ನಮ್ಗೆ ಅಂತ ನಾನು ಹೇಳಿದ್ದೀನಿ. ನಿಮಗೆ ಪ್ರಭುಗಳು ಹೇಳಿರ್ತಾರೆ ಮೊನ್ನೆ. ದಯವಿಟ್ಟು ಅದನ್ನ ಬಹಳ ಸೀರಿಯಸ್ ಆಗಿ ತಗೊಳ್ಳಿ. ಈಗ ನಾವು ಮೊದಲು ಪ್ರಾರ್ಥನೆ ಶುರು ಮಾಡಿ ನಿಮ್ಗೆ ಒಂದ್ ಸ್ವಲ್ಪ ಬ್ರೀಫ್ ಮಾಡ್ತೇನೆ. ಅದ್ರ ಮೇಲೆ ನಾವು ನಮ್ಮ ಪಾಠಕ್ಕೆ ಹೋಗೋಣ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರ್ ಉನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಾ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ.
हे कृष्ण करुणा सिंधो दीनबंधो जगत्पते गोपेश गोपिका कांता राधा कांता नमोस्तुते तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद हरे कृष्णा कृष्ण कृष्णा हरे 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 राम 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 हरे 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 कृष्णा कृष्ण कृष्णा हरे 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 राम 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 हरे हरे। ಎಲ್ಲರಿಗೂ ಸ್ವಾಗತ. ಈ 18 ದಿನಗಳ ಭಗವದ್ಗೀತೆಯನ್ನ ಅಧ್ಯಯನ ಮಾಡುವಂತ ಈ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸುಸ್ವಾಗತ. ನಾನು ಆಗ್ಲೇ ಹೇಳಿದೆ ನಿಮ್ಗೆ ಮಹಾಮಂತ್ರದ ಬಗ್ಗೆ ಸ್ವಲ್ಪ ಬ್ರೀಫಾಗಿ ಹೇಳ್ತೀನಿ. ಬಹಳ ಮಹತ್ವದ್ದು ದಿನ. ಅದನ್ನ ಹೇಗೆ ನಾವು ಉಸಿರಾಡ್ತೀವೋ, ಉಸಿರು ಎಷ್ಟು ಇಂಪಾರ್ಟೆಂಟೋ, ಊಟ ಎಷ್ಟು ಇಂಪಾರ್ಟೆಂಟೋ, ನೀರು ಎಷ್ಟು ಇಂಪಾರ್ಟೆಂಟೋ, ಗಾಳಿ ಇಲ್ಲದೆ ನಮಗ್ ಸ್ವಲ್ಪ ತಿರಕ್ಕಾಗತ್ತಾ? ಆಗೋದಿಲ್ಲ. ಆದ್ರೆ ಅದನ್ನ ನಾವು ಖಂಡಿತ ಸ್ವೀಕರಿಸ್ತೇವೆ. ಊಟ ಪಶು ಆದ ತಕ್ಷಣ ಊಟ ಮಾಡ್ಲೇಬೇಕು. ಅದೆಲ್ಲ ದೇಹಕ್ಕೆ ಬೇಕಾಗಿತ್ತು. ಅದನ್ನ ನಾವೇನ್ ಮಾಡ್ತಾ ಇದೀವಿ ನಮ್ಮ ಬಾಳಿನಲ್ಲಿ ಅಂದ್ರೆ ದೇಹಕ್ಕೆ ಏನ್ ಬೇಕಾಗಿದೆ ಅಗತ್ಯಗಳನ್ನ ನಾವು ಪೂರೈಸ್ತಾ ಇದ್ದೇವೆ. ಬಟ್ಟೆ ಬೇಕು, ಊಟ ಬೇಕು, ಆಮೇಲೆ ಎಂಟರ್ಟೈನ್ಮೆಂಟ್ ಬೇಕು, ಎಲ್ಲನೂ ಬೇಕು ನಿಮ್ಗೆ. ಆದ್ರೆ ನಮ್ಗೆ ಮುಖ್ಯವಾದದ್ದೇ ನಾವು ಈ ದೇಹ ಅಲ್ಲ. ನಾನೆನ್ನೆ ಹೇಳಿದ್ದೇನೆ ನಾವು ಆತ್ಮ. ಒಳಗಿರುವಂತದ್ದು ನಮ್ಮ ಹೃದಯದಲ್ಲಿ ಇದೆಲ್ಲ, ಹೃದಯದಲ್ಲಿ ಹಾರ್ಟ್ ನಲ್ಲಿ ಅದು ಪರಮಾತ್ಮ. ಆ ಪರಮಾತ್ಮನ ಅಂಶ ಆತ್ಮ. ಇಬ್ರು ಪಕ್ಕದಲ್ಲೇ ಇದ್ದಾರೆ. ಪರಮಾತ್ಮ ಪಕ್ಕದಲ್ಲಿನೇ ಕುಳಿತಿರ್ತಾರೆ ನಮ್ಮ ಹೃದಯದಲ್ಲಿ. ಆಮೇಲೆ ಆ ಆತ್ಮ ನಾವು ಕಾಣೋದಿಲ್ಲ. ಅದು ನಮ್ ಕಣ್ಣಿಗೆ ಖಂಡಿತ ಕಾಣೋದಿಲ್ಲ. ಕಾಣೋದು ನಮ್ ದೊಡ್ಡ ದೇಹ ಒಂದೇನೆ, ಅಷ್ಟೇನೆ. ಅದಕ್ಕೆಲ್ಲ ನಾವು ಪೂರೈಸ್ತೇವೆ. ಆದ್ರೆ ಆತ್ಮಕ್ಕೆ ಏನ್ ಬೇಕಾಗಿದೆ ನಾವು ಪೂರೈಸ್ತಾನೆ ಇಲ್ಲ ಪಾಪ. ಅದಕ್ಕೆ ಏನ್ ಬೇಕು? ಅದಕ್ಕೆ ಹರಿನಾಮ ಬೇಕು, ಅದಕ್ಕೆ ಭಗವಂತನ ಪೂಜೆ ಬೇಕು, ನಮ್ಗೆ ಸ್ಮರಣೆ ಬೇಕು. ಅದಕ್ಕೆ ಬಾಕಿ ಯಾವ್ದೂ ಬೇಕಾಗಿಲ್ಲ. ಅದನ್ನ ನಮ್ಗೆ ಅದು ಪಾಪ ಕಾಣೋದಿಲ್ಲ, ಆಚೆ ಕಾಣೋದಿಲ್ಲ, ಏನು ಕೇಳೋದಿಲ್ಲ ಅನ್ಬಿಟ್ಟು ನಾವು ಅದನ್ನ ಪರಿಗಣಿಸೋದೇ ಇಲ್ಲ. ನಾವು ಅದು ಇದೆ ಅಂತ ಕೂಡ ನಾವು ಅನ್ಕೊಳ್ಳೋದಿಲ್ಲ. ಆದ್ರೆ ಒಂದ್ ವಿಚಾರ ಮಾಡಿ, ಯಾವಾಗ ಸಾವು ಅಂತ ಬರುತ್ತೆ, ಏನ್ ಸಾವು ಅಂದ್ರೆ ಏನು? ಈ ಆತ್ಮ ದೇಹ ಬಿಟ್ಟು ಹೋದ ತಕ್ಷಣ ಆಗೋದೇ ಸಾವು. ಅದು ದೇಹ ಹೋಗುತ್ತೆ ಅಲ್ಲಿಗೆ, ಅಲ್ಲಿ ಮನುಷ್ಯ ಆಗೋದಿಲ್ಲ ಅವನು. ಸೊ ಅಷ್ಟು ಇಂಪಾರ್ಟೆಂಟ್ ಈ ಆತ್ಮ. ಅಂತ ಆತ್ಮನ ನಾವು ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂತಂದ್ರೆ ನಾವು ಬಹಳ ದೊಡ್ಡ ತಪ್ಪು ಮಾಡ್ತಾ ಇದ್ದೀವಿ. ನಮ್ಮ ಅಮೂಲ್ಯವಾದಂತ ಈ ಮಾನವ ಜನ್ಮನ್ ನಾವು ಸರಿಯಾಗಿ ಉಪಯೋಗಿಸ್ಕೋಬೇಕು. 86 ಲಕ್ಷ ಯೋನಿಗಳಲ್ಲಿ ನಾವು ಹುಟ್ಟು ಬಂದು ಇವಾಗ ಮಾನವ ಜನ್ಮನ್ ತಾಳಿದ್ದೇವೆ. ದೇವ್ರಿಗೆ ಎಷ್ಟು ನಾವು ಥ್ಯಾಂಕ್ಸ್ ಕೊಡ್ಬೇಕು, ಧನ್ಯವಾದ ಕೊಡ್ಬೇಕು? ಇಲ್ಲೇ ಇಲ್ಲ. ಅದನ್ನ ಎಷ್ಟು ನೀವು ಕೊಟ್ಟರು ಸಾಲೋದೇ ಇಲ್ಲ. ಅದು ನಮ್ಮ ಈಗ ಸುತ್ತೂರು ನೋಡ್ತಿರ್ತೀವಿ, ಇರುವೆಗಳು ನೋಡ್ತೀವಿ, ಎಲ್ಲಾ ಪ್ರಾಣಿಗಳನ್ನ ನೋಡ್ತೀವಿ ನಾವು. ಅಂತ ಪ್ರಾಣಿ ನಾವು ಆಗಿರ್ಬೋದು, ಹೇಳಕ್ಕಾಗಲ್ಲ, ಆಗಿರ್ತೀವಿ ಆಕ್ಚುಲಿ. ಆಮೇಲೆ ನಾವು ಇವಲ್ಯೂಷನ್ ನಲ್ಲಿ ಹೇಗೆ ನಾವು ಹೇಗೆ ಅದರಲ್ಲಿ ಹೇಗ್ ಪಡಿತೀವಿ ಅದನ್ನ ನಮ್ಮ ಭಕ್ತಿಯ ಇದರಿಂದ, ಮಾರ್ಗದಿಂದ, ಅಥವಾ ಯಾರಾದ್ರೂ ನಮ್ಗೆ ಸಹಾಯ ಮಾಡ್ತಾರೆ. ಈಗ ಉದಾಹರಣೆಗೆ ಈಗ ನಮ್ಮ ಸುತ್ತ ಇರುವೆಗಳೇ ಇರುತ್ತೆ. ಆ ಇರುವೆಗೆ ನೀವು ಸ್ವಲ್ಪ ಏನಾದ್ರು ಒಂಚೂರು ನೈವೇದ್ಯ ಮಾಡ್ದಂತ ಅಂದ್ರೆ ಪ್ರಸಾದ ಆಗೋಯ್ತದು. ಅದೊಂಚೂರು ಸಕ್ಕರೆ ಹಾಕಿದ್ರೆ ಆ ಸಕ್ಕರೆ ತಿಂದು ಇದು ನಮ್ಮ ಇರುವೆ ಇದಲ್ಲ, ಅದಕ್ಕೆ ಮುಂದಿನ ಉದ್ಧಾರ ಆಗತ್ತೆ ಅದು. ಅದೇ ಹಾಗೆ ಪ್ರತಿಯೊಂದು. ಅದಕ್ಕೆ ನಾವೇನು ಹರಿರಾಮ ಹರೇ ಕೃಷ್ಣ ಮಹಾಮಂತ್ರನ ಓಡಾಡ್ತಾ ಯಾಕನ್ಬೇಕು ಅಂದ್ರೆ, ನಮ್ ಇರುವಂತ ಸುತ್ತುಗಳು, ಹಲ್ಲಿ ಆಗ್ಲಿ, ಆಮೇಲೆ ಯಾವುದೇ ಪ್ರಾಣಿ ಆಗ್ಲಿ, ನಿಮ್ಮ ಮನೆಯಲ್ಲಿ ಎಲ್ಲಾ ಪ್ರಾಣಿಗಳ ಕಿವಿ ಮೇಲೆ ಅದು ಬಿದ್ರೆ ಅವೆಲ್ಲ ಲಿಬರೇಷನ್ ನಾವು ಸಿಗುತ್ತೆ, ಮುಕ್ತಿ ಸಿಗುತ್ತೆ ಅವಕ್ಕೆ. ಗಿಡಕ್ ನೀರ್ ಹಾಕುವಾಗ ಹರೇ ಕೃಷ್ಣ ಮಹಾಮಂತ್ರ ಹೇಳ್ಬೇಕು, ಹೂವ ಕೀಳುವಾಗ ಮಹಾಮಂತ್ರ ಹೇಳ್ಬೇಕು. ತುಳಸಿ ಹತ್ರ ಹೋದ್ರೆ ಮಹಾಮಂತ್ರ ಹೇಳಿದ್ರೆ ಏನಾಗುತ್ತೆ ಗೊತ್ತಾ? ನೀವು ಹೇಳೋಕ್ ಕೃಷ್ಣ ಮಹಾಮಂತ್ರ ಇದೆಯಲ್ಲ, ಅದು ಇಮ್ಮಡಿ ಮುಮ್ಮುಡಿ ಸಿಕ್ಕಾಪಟ್ಟೆ ದೇವ್ರ ಖುಷಿ ಆಗ್ಬಿಡುತ್ತೆ. ನೀವು ಖುಷಿ ಆಗ್ತಿದ್ರೆ ನೀವು ಬರೀ ಎಲ್ಲೋ ಕುರ್ಚಿ ಮೇಲೆ ಹೇಳ್ತಾ ಇದ್ದದ್ದು ತುಳಸಿ ಎದುರಿಗೆ ಹೇಳ್ಬಿಟ್ಟೆ ಕೃಷ್ಣನ್ಗೆ ಹೇಳಾದ್ರೆ ಸಂತೋಷ ಆಗುತ್ತೆ. ಅದೆಲ್ಲ ಪುಣ್ಯ ನಿಮಗ್ ಬರುತ್ತೆ. ನೀವು ಎಲ್ಲಿ ಪುಣ್ಯ ಇದೆ ಅಂತ ಕೇಳ್ಬೋದು. ಎಲ್ಲಿ ಮೇಡಮ್, ಎಲ್ಲಿ ಕಾಣೋದಿಲ್ಲ ಪುಣ್ಯ ಮಾತಾಜಿ ಅಂತ ಅನ್ಬೋದು. ಪುಣ್ಯ ಕಣ್ಣಿಗೆ ಕಾಣೋದಿಲ್ಲ, ಅದು ಆಕ್ಚುಲಿ ಪರಿಣಾಮ ಆಗುತ್ತೆ. ಈಗ ನಮಗೇನಾದ್ರು ಗಾಳಿ ಕಾಣ್ತಾ ಇದೆಯಾ? ಗಾಳಿ ಕಾಣ್ತಾ ಇಲ್ಲ. ಗಾಳಿ ಇಲ್ಲ ಅಂದ್ರೆ ನಾವು ಬದುಕೋಕ್ ಸಾಧ್ಯ ಇಲ್ಲ. ಆತರ ದೇವ್ರು ಇದ್ದಾನೆ. ಆಮೇಲೆ ಅವನ ಕೃಪೆನೂ ತುಂಬಾ ಸಿಕ್ಕಾಪಟ್ಟೆ ಕೃಪೆ ನಮ್ಗಿದೆ. ಅದು ನಮ್ಗೆ ಕಾಣಲ್ಲ. ಅದನ್ನ ಅನುಭವಿಸ್ಬೇಕಾಗತ್ತೆ. ಅನುಭವಿಸ್ಬೇಕಾದ್ರೆ ಏನ್ ಮಾಡ್ಬೇಕಾಗಿತ್ತು? ನಾವು ಭಕ್ತಿ ತೋರಿಸ್ಬೇಕಾಗತ್ತೆ. ಈಗ ನಾವಿಲ್ಲಿ ನಾವು ಇಸ್ಕಾನ್ ಮೇಲೆ ಏನ್ ಮಾಡ್ತೀವಿ? ಇಸ್ಕಾನ್ ಅಂತ ಒಂದೇ ಅಲ್ಲಪ್ಪ, ನೀವು ಎಲ್ಲಿ ಯಾವುದೇ ಗ್ರಂಥ ತಗೊಂಡ್ ನೋಡಿ, ಈ ಕಲಿಯುಗದಲ್ಲಿ ಈ ಹರಿನಾಮ ಸಂಕೀರ್ತನ ಬಿಟ್ರೆ ಬೇರೊಂದು ದಾರಿಯೇ ಇಲ್ಲ. ನಾನು ಹೇಳಿದ್ದೇನೆ ನಾನು,
ನೀವು ಯಾವ್ದೂ ಕರ್ಮಕಾಂಡ ಮಾಡ್ಬೇಕಾಗಿಲ್ಲ, 3 ಗಂಟೆ ಕೂತ್ಕೊಂಡು ಪೂಜೆ ಮಾಡ್ಬೇಕಾಗಿಲ್ಲ, ಅಥವಾ ಇನ್ನೇನು ಮಾಡ್ಬೇಕಾಗಿಲ್ಲ. ಈ ಹರಿನಾಮ ಭಕ್ತಿಯಿಂದ ಮಾಡಿ ಅದನ್ನ. ಮಾಡೋದು ಅಷ್ಟೇ ಅಲ್ಲದೆ ನೀವು ನಿಮ್ಮ ನಿಮ್ಮ ದೇಹದ ಅವಸ್ಥೆ ಹೇಗಿದೆ ಅದ್ರ ಮೇಲೆ ಚಿಕ್ಕವರಿದ್ದಾಗ ಬೇಕಾದಷ್ಟು ಮಾಡ್ಬೋದು. ವಯಸ್ಸಾಗ್ತಂತೆ ಕಮ್ಮಿ ಆಗುತ್ತೆ, ಡಿವೋಷನಲ್ ಸರ್ವಿಸ್ ಮಾಡಕ್ ಆಗೋದಿಲ್ಲ, ಆಚೆ ಹೋಗಿ ನಾವು ಸೋಷಿಯಲ್ ಸರ್ವಿಸ್ ಮಾಡ್ಬೇಕಂದ್ರೆ ಆಗೋದಿಲ್ಲ, ನಿಮ್ಗೆ ಎಷ್ಟಾಗತ್ತೆ ಅಷ್ಟು ಮಾಡಿ, ಪರವಾಗಿಲ್ಲ. ಇದ್ರ ಜೊತೆಗೆ ಅದನ್ನು ಮಾಡಿದ್ರೆ ಅದೇನಾಗುತ್ತೆ, ಸಿಕ್ಕಾಪಟ್ಟೆ ಅದನ್ನ ಲಾಭ ಇದೆ. ಸೊ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇದಕ್ಕೆ ಗೋಮುಖ ಅಂತೀವಿ ನಾವು. ಇದನ್ನ ಎಲ್ಲರಿಗೂ ಕಾಣ್ತಾ ಇರ್ಬೋದು. ನಾವೊಂದು ಚೀಲ ಇಟ್ಕೊಂಡಿದ್ದೇನೆ ಕೈಯಲ್ಲಿ. ಇದಕ್ಕೆ ಎಲ್ಲರಿಗೂ ಕಾಣ್ತಾ ಇದೆಯಾ? ಮ್ಯೂಟ್ ಮಾಡ್ಕೊಂಡು ಹೇಳ್ಬೋದಾ ನೀವು? ಕಾಣ್ತಾ ಇದೆಯಾ? ಕಾಣ್ತಾ ಇದೆ ಅಲ್ವಾ? ಇದರಲ್ಲಿ ನಾನು ನನ್ನ ಜಪಮಾಲೆ ಇಟ್ಟಿದ್ದೇನೆ. ಇದು ತುಳಸಿ ಮಾಲೆ. ಇದಕ್ಕೆ ನಾವು ಸಾಕ್ಷಿ ಮಣಿ ಅಂತ ಹೇಳ್ತೇವೆ. ಸಾಕ್ಷಿ ಮಣಿ ಅಂತ ಹೇಗ್ ಮಾಡ್ಬೇಕು ಹೇಳ್ಕೊಡ್ತಾ ಇದ್ದೇನೆ ನಿಮಗೆ. ಯಾಕಂದ್ರೆ ಈಗ ಈ ಕೋರ್ಸಿನ ಹಂತದಲ್ಲಿ ನೀವು ಎಲ್ಲರೂ ಕೂಡ ಕಮ್ಮಿ ಅಂದ್ರೆ 1 ಮಾಲೆ ಹೇಳಲೇಬೇಕು. ನಾವು 16 ಮಾಲೆ ಮಾಡ್ತೀವಿ, ಕೆಲವರು 108 ಮಾಲೆ ಮಾಡ್ತಾರೆ. ಅದೊಂದ್ಸರಿ ರುಚಿ ಇದ್ದಂಗೆ, ರುಚಿ ಹತ್ಬಿಡ್ತು ಅಂದ್ರೆ ನೀವು ಬಿಡಕ್ಕೆ ಸಾಧ್ಯ ಇಲ್ಲ ಅದನ್ನ. ಆಮೇಲೆ ಅದ್ ಏನ್ ಲಾಭ ಅಂತಂದ್ರೆ ಅದನ್ನ ನೀವು ಅನುಭವಿಸ್ಬೇಕು. ಯಾವಾಗ ಸಕ್ಕರೆ ಸಿಹಿ ಅನ್ನೋದು ತಿಂದಾಗ್ಲೇ ಗೊತ್ತಾಗತ್ತೆ. ಪहिले ಯಾರಿಗೂ ಅದು ಗೊತ್ತಿಲ್ಲ, ರುಚಿ ಗೊತ್ತಿಲ್ಲ ಅಂದಾಗ ನಾವು ಸಕ್ಕರೆ ಸಿಹಿ ಅಂದ್ರೆ ಅವ್ರು ನಂಬೋದಿಲ್ಲ. ಅದನ್ನ ಇವತ್ತನ್ನ ಅನುಭವಿಸ್ಬೇಕಾಗತ್ತೆ. ಇದು ಸಾಕ್ಷಿ ಮಣಿ. ಈಗ ಶುರು ಮಾಡಿದಾಗ ನೋಡಿ ಹೀಗೆ ಇಟ್ಕೋಬೇಕು ಈ ಕೈನ. ಇದು ಇಂಡೆಕ್ಸ್ ಫಿಂಗರ್, ಇದನ್ನ ನಾವು ದೂರ ಇಡ್ಬೇಕು, ಇದಕ್ಕೆ ತಾಕ್ಸ್ಬಾರ್ದು. ಓಕೆ, ಅದಕ್ಕೆ ಚೆನ್ನಾಗಿ ವ್ಯವಸ್ಥೆ ಕೊಟ್ಬಿಟ್ಟಿದ್ದಾರೆ ಬ್ಯಾಗ್ ಅಲ್ಲಿ. ಈ ತರ ಬಟ್ ಆಚೆ ಹಾಕ್ಬಿಡ್ಬೋದು ನಾವು. ಈಗ ಬಟ್ಟೆ ಹಾಕ್ಬಿಟ್ರೆ ಇದು ತಾಗೋದೇ ಇಲ್ಲ. ಇದು ಅಹಂಕಾರದ ಬಟ್ಟೆ, ಇದಕ್ಕೆ ನಾವು ತಾಕ್ಸ್ಬಾರ್ದು. ನಾ ಆಚೆ ತೋರಿಸ್ತಾ ಇದ್ದೀನಿ. ಈಗ ನಿಮ್ ಕಡೆ ಇದನ್ನ ತಿರ್ಗಿಸ್ಕೊ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಮಾಡಿ. 1 ಬಟ್ ಬೀಡ್ ಈಗ ತಳ್ಳಿ. ಹಾಗೆ ನೆಕ್ಸ್ಟ್ ಅಂದ್ಮೇಲೆ ನೆಕ್ಸ್ಟ್ ಬೀಡ್ ತಳ್ಬೇಕು. ಆತರ ಹೇಳ್ತಾ ಹೋಗ್ಬೇಕು. ನಾನ್ ಸ್ವಲ್ಪ ನಿಧಾನಕ್ಕೆ ಹೇಳಿದ್ದೇನೆ. ಈ ತರ ನೀವು ಹೇಳ್ತಾ ಇದ್ರೆ ನಿಮ್ಗೆ ತುಂಬಾ ಟೈಮ್ ತಗೊಳುತ್ತೆ. ನೀವು ಹೇಳ್ತಾ ಹೋದಂಗೆ ಫಾಸ್ಟ್ ಆಗಿ ಹೇಳ್ಬೋದು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ. ಈಗ ಹೇಳ್ತಾ ಇದ್ರೆ ಆರಾಮ್ಸೆ ನೀವು 5.5 ನಿಮಿಷದಲ್ಲಿ 1 ಮಾಲೆ ಮಾಡಬಹುದು. ನೆನ್ನೆ ಯಾರು ಕೇಳಿದ್ರು, ನಾ ಹೇಳಿದ್ದೇನೆ ನೆನ್ನೆ. ದಿನ ಒಂದ್ ಸ್ವಲ್ಪ 2 ನಿಮಿಷ ನಾನು ಹೇಳ್ತೇನೆ. ಯಾಕಂದ್ರೆ ನಿಮ್ಗೆ ಸೀರಿಯಸ್ನೆಸ್ ಬರ್ಬೇಕದು. ಇವತ್ತೊಂದ್ ದಿವಸ ಎಕ್ಸಾಮಿಷನ್ ಬಿಟ್ಟಿದೆ. ನಾಳೆ ಅಥವಾ ನಾಡ್ದು ನಾವು ನಮ್ ಪ್ರಾರಂಭದಲ್ಲೇನೆ 108 ಸತಿ ಅದನ್ನ ಮಾಡ್ಬೇಕು. ಅದಕ್ಕೆ ನಾವು ಮೊದ್ಲೇನು ಅದಕ್ಕೆ ಇದು ನಮ್ದು ಪಂಚತತ್ವ ಮಹಾಮಂತ್ರ ಹೇಳ್ಬೇಕಾಗತ್ತೆ. ಅಂದ್ರೆ ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ, ಶ್ರೀ ಅದ್ವೈತ ಗದಾಧರ ಶಿವಾಸಾದಿ ಗೌರ ಭಕ್ತ ವೃಂದ ಅಂತ ಹೇಳ್ಬಿಟ್ಟು ಸಾಕ್ಷಿ ಮಣಿ ಇಟ್ಕೊಂಡ್ಬಿಟ್ಟು ಕೈಯಲ್ಲಿ. ಈ ಸಾಕ್ಷಿ ಮಣಿ ಇದೆ ಅಲ್ಲ, ಇದು ಈ ಆರೆಂಜ್ ಕಾಣ್ತಾ ಇದೆ ನೋಡಿ, ತೋರಿಸ್ತೇನೆ ನಿಮ್ಗೆ. ಇಟ್ಕೊಂಡ್ಬಿಟ್ಟು ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶಿವಾಸಾದಿ ಗೌರ ಭಕ್ತರಿಂದ ಅಂತ ಹೇಳ್ಬಿಟ್ಟು ಶುರು ಮಾಡ್ಬೇಕು. ಪ್ರತಿ ಸತಿ ಯಾಕೆ ಹೇಳ್ಬೇಕು ಅದನ್ನ ಅಂತ ನೆನ್ನೆ ಕೇಳ್ಬೋದು. ಪ್ರತಿ ಸತಿ ಯಾಕೆ ಹೇಳ್ಬೇಕು ಅಂತ ಹೇಳಿದ್ರೆ ಸಾಲ್ದ ಅಂತ. ಯಾಕಂದ್ರೆ ನಾವು ಎಷ್ಟೇ ಭಕ್ತಿಯಿಂದ ಮಾಡಿದ್ರು ಕೂಡ ಎಲ್ಲೋ ಮನಸ್ಸತ್ತಾಗಿಟ್ಟ ಹೊಟ್ಟೋಗ್ಬಿಡುತ್ತೆ. ಏನೋ ಒಂದ್ ಸ್ವಲ್ಪ ತಪ್ಪುಗಳಾಗಿ ಎಲ್ಲೋ ಒಂದ್ ಲಕ್ಷ ಕಾನ್ಸಂಟ್ರೇಟ್ ಮಾಡ್ತೀವಿ ನಾವು, ಅದು ಎಲ್ಲೋ ಕಡೆ ಹೋಗ್ಬಿಡುತ್ತೆ. ಸೊ ಏನಾದ್ರೂ ನಾವು ಆ ಉಚ್ಚಾರಣೆಯಲ್ಲಿ ಅಕಸ್ಮಾತ್ ಏನಾದ್ರು ತಪ್ಪಾಗ್ಬೋದು, ಅಥವಾ ಎಲ್ಲೋ ಲಕ್ಷಣ ಹೊಟ್ಟೋಗ್ಬಿಡುತ್ತೆ, ಮನಸ್ಸು ಹೊಟ್ಟೋಗುತ್ತೆ. ಅದಕ್ಕೆಲ್ಲರೂ ಕ್ಷಮೆ, ಈ ಶ್ಲೋಕದಿಂದ ನಾವು ಕ್ಷಮೆ ಕೇಳ್ಬಿಟ್ಟು ಮತ್ತೆ ಶುರು ಮಾಡ್ತೀವಿ. ಸೊ ಅಲ್ಲಿಗೆ ದೇವ್ರು ನಮ್ಮನ್ನು ಕ್ಷಮಿಸ್ತಾನೆ. ಸೊ ದಯವಿಟ್ಟು ಇದನ್ನ ಸೀರಿಯಸ್ ಆಗಿ ತಗೊಳ್ಳಿ. ಬಲೋಕ್ಕಿಂತ ಮೊದ್ಲು ಅಟ್ಲೀಸ್ಟ್ 1 ರೌಂಡು. ಆಮೇಲೆ ಬೆಳಿಗ್ಗೆ ಹೊತ್ತಿನಲ್ಲಿ ಯಾರ್ಯಾರು ಮಾಡ್ತಿದ್ದೀರಾ ಇವಾಗ ಜಪನ್? ಯಾರ್ಯಾರು ಮಾಡ್ತಾ ಇದ್ದೀರಾ ಹೇಳ್ಬೋದಾ ನನಗೆ? ಯಾರ್ಯಾರು ಜಪ ಮಾಡ್ತಿದ್ದೀರಾ ಅಂತ ಅನ್ಮ್ಯೂಟ್ ಮಾಡ್ಕೊಂಡು ಹೇಳ್ಬೋದಮ್ಮ? ಅನ್ಮ್ಯೂಟ್ ಮಾಡ್ಕೊಂಡು ಹೇಳ್ಬೋದು. ನಾನ್ ಮಾಡ್ತಾ ಇದ್ದೀನಿ ಮೇಡಮ್, ಮಾತಾಡಿ. ಎಷ್ಟು ರೌಂಡ್ ಮಾಡ್ತೀರಮ್ಮ? ನಾನು ರೆಗ್ಯುಲರ್ ಆಗಿ ಬೆಳಿಗ್ಗೆ 1 ರೌಂಡ್, ಸಂಜೆ 1 ರೌಂಡ್ ಮಾಡ್ತೀನಿ. ಅದಲ್ಲದೆ ನಾನ್ ಏನಾದ್ರು ಕೆಲಸ ಮಾಡ್ತಿದ್ದಾಗ ಹೇಳ್ಕೊಂಡ್ ಮಾಡ್ತೀನಿ. ಅದು ರೌಂಡ್ ಕಂಪ್ಲೀಟ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಹೇಳ್ಕೊಡೋ ಅಭ್ಯಾಸ ಬೆಳೆಸ್ಕೋಬೇಕು ಅಂತ ಬೆಳೆಸ್ತಾ ಇದ್ದೀನಿ. ವೆರಿ ಗುಡ್. ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ದೀರಾ ನೀವು. ಆಕ್ಚುಲಿ 2 ರೌಂಡ್ ಅಂದ್ರೆ ನಾವು ಆಕ್ಚುಲಿ ಅಟ್ಲೀಸ್ಟ್ 1 ರೌಂಡ್ ಆಗ್ಲೇಬೇಕು ಅಂತ ನೀವು ಅದ್ರ ಓವರ್ ಟೈಮ್ ನೀವು ಅದು ಹೇಗಾಗುತ್ತೆ ನಿಮ್ಗೆ ಅನುಭವಕ್ಕೆ ಬರುತ್ತೆ. ತಮ್ಮ ಹೆಸರೇನಮ್ಮ? ಸೌಜನ್ಯ ಅಂತ ಮಾತಾಜಿ. ವೆರಿ ಗುಡ್. ಓಕೆ, ಬಹಳ ಸಂತೋಷ ಆಯ್ತಮ್ಮ. ಇದೆ ಎಲ್ಲರೂ ಕೂಡ ನಾವ್ ಎಷ್ಟು ಜನ ಇದ್ದೀವಿ ಇವಾಗ ಪಾರ್ಟಿಸಿಪೆಂಟ್ಸ್ ಅಲ್ಲಿ, ಎಲ್ಲರೂ ಕೂಡ ಇದನ್ನ ನಾವು ಖಂಡಿತ ಅಳವಡಿಸ್ಕೊಳ್ಳೇಬೇಕು ಇದನ್ನ. ಸೊ ಇದನ್ನ ಸ್ವಲ್ಪ ಸಂಕ್ಷಿಪ್ತವಾಗಿ ಮತ್ತೆ
ನನ್ನ ಇದಕ್ ಬಂದು ನೆನ್ನೆ ಚಾಪ್ಟರ್ಗೆ ಬರ್ತೇನೆ. ಇದನ್ನ ಸೀರಿಯಸ್ ಆಗಿ ತಗೊಳ್ಳಿ ದಯವಿಟ್ಟು. ಆಮೇಲೆ ನಾವು ಶುರು ಮಾಡೋಣ. ಶುರು ಮಾಡಿ ನಾವು 108 ಸತಿ ಹೇಳಿ ದಂಗೆ ಸ್ಟಾರ್ಟ್ ಅವರ್ ಕ್ಲಾಸ್ ಆತರ. ಬಟ್ ಏನಾಗುತ್ತೆ 18 ದಿನದಲ್ಲಿ ನಾವು ಫುಲ್ ಚಾಪ್ಟರ್ ನೆನೆ ಪಾಪ ಯಾರು ಮೆಸೇಜ್ ಮಾಡಿದ್ರಂತೆ 10 ಗಂಟೆ ಆಗೋಯ್ತಲ್ಲ, ಲೇಟ್ ಆಯ್ತಲ್ಲ ಅಂತ. ನನ್ಗೂ ಗೊತ್ತು ಪಾಪ ನಿಮ್ಗೆ ಲೇಟ್ ಆಗತ್ತೆ ಅಂತ. ಅದು ಒಂದೇನು ಒಳ್ಳೇದಂದ್ರೆ ನೀವು ಮನೇಲೇ ಇದ್ದೀರಾ, ನಾನು ಮನೇಲೇ ಇದ್ದೀನಿ. ಒಂಚೂರು ಹೆಚ್ಚು ಕಮ್ಮಿ ಆದ್ರೆ ರಶಲ್ ಮಾಡ್ಬಿಟ್ಟು ಏನೋ ಒಂದು ನಿಮ್ಗೆ ಮಾಡೋದ್ಕಿಂತ ಒಂದ್ ಸ್ವಲ್ಪ ಜಾಸ್ತಿ ಟೈಮ್ ಆದಷ್ಟು ತಗೊಳ್ಳಲ್ಲ. ಇಂಪಾರ್ಟೆಂಟ್ ಮಾತ್ರ ಶ್ಲೋಕಗಳನ್ನ ನಾವು ಫಸ್ಟ್ ಸ್ಟೆಪ್ ಅಲ್ಲಿ ಫುಲ್ ಮಾಡೋದೇ ಇಲ್ಲ, ಸೆಕೆಂಡ್ ಸ್ಟೇಜ್ ಅಲ್ಲಿ ಮಾಡೋದು ನಾವು. ಬಟ್ ನಿಮ್ಗೆ ನಾವು ಈಗ ಒಂದು ಪರಿಚಯ ಮಾಡ್ತಾ ಇದ್ದೇವೆ ಗೀತದ ಮಹತ್ವ, ಆಮೇಲೆ ಇದ್ರ ಬಗ್ಗೆ ಎಲ್ಲಾನು ಪರಿಚಯ ನಿಮ್ಗೆ ಇಂಟ್ರೊಡಕ್ಷನ್ ತರ ಕೊಡ್ತಾ ಇದ್ದೀವಿ. ಸೊ ಹರೇ ಕೃಷ್ಣ. ಈಗ ನಾವು ನಮ್ಮ ಮೂಲವಾದ ನಮ್ಮ ಪಠ್ಯಕ್ಕೆ ಹೋಗೋಣ. ನೆನ್ನೆ ನಾವು ಮಾಡಿದ್ದು ಮೊದಲೇ ಅಧ್ಯಾಯ ಭಗವದ್ಗೀತೆ. ಅದರಲ್ಲಿ ಅದಕ್ಕೆ ಏನದು ಟೈಟಲು ಯಾರು ಹೇಳ್ತೀರಾ? ಅದ್ರ ಟೈಟಲ್ ಹೆಸರೇನು? ನೆನ್ನೆ ಚಾಪ್ಟರ್ ಹೆಸರೇನು? ಅರ್ಜುನ ವಿಷಾದ. ಅರ್ಜುನ ವಿಷಾದ ಯೋಗ. ಅದು ಅಲ್ಲಿ ಅರ್ಜುನಿಗೆ ಏನಾಗುತ್ತೆ, ಅವನ್ಗೆ ತುಂಬಾ ಬೇಜಾರಾಗೋಗಿರುತ್ತೆ. ಯಾಕೆ ಬೇಜಾರಾಗುತ್ತೆ ಅವನ್ಗೆ? ಯಾರು ಹೇಳ್ತೀರಾ? ಅವರ ಸ್ವಂತ ಸಂಬಂಧಿಕರ ಎದುರುಗಡೆನೆ ಯುದ್ಧ ಮಾಡ್ಬೇಕನ್ನೋ ಒಂದು ಸನ್ನಿವೇಶ ಬಂದಿರುತ್ತೆ ಅವನ್ಗೆ. ಅಂದ್ರೆ ಅವರ ಅಣ್ಣಂದ್ರು, ತಮ್ಮಂದ್ರು, ಸಂಬಂಧಿಕರು, ಗುರುಗಳು, ಇವ್ರ ಜೊತೆನೆ ನಾನು ಯುದ್ಧ ಮಾಡ್ಬೇಕು ಅನ್ನೋದು ಅವ್ರಿಗೆ ತುಂಬಾನೇ ಮನದಟ್ಟಾಗಿ ಬೇಜಾರಾಗಿರುತ್ತೆ ಮಾತಾಜಿ. ವೆರಿ ಗುಡ್, ವೆರಿ ಗುಡ್. ತಮ್ಮ ಹೆಸರು? ನನ್ನ ಹೆಸರು ಚೇತನ್ ಅಂತ ಮಾತಾಜಿ, ಬೆಂಗಳೂರಿಂದ. ವೆರಿ ಗುಡ್ ಆನ್ಸರ್, ಕರೆಕ್ಟ್. ತುಂಬಾ ಬೇಜಾರಾಗಿತ್ತು ಅವನ್ಗೆ. ಸೊ ಚೂರು ಸ್ವಲ್ಪ ಒಂದು ಪುಟ್ಟ ಒಂದು ರಿವಿಷನ್ ತರ ಬಟ್ ಪುಟ್ಟ ನಾವು ಪ್ರಸ್ತುತಿ ಇದ್ ಮಾಡ್ತೇವೆ. ಏನ್ ಮಾಡಿದ್ವಿ ಅಂತ ಸ್ವಲ್ಪ ಒಂದು ಅವಲೋಕನ ಮಾಡ್ಬೇಕಾಗತ್ತೆ. ಇದ್ರಲ್ಲಿ ಏನೇನ್ ಶಬ್ದ ನೆನ್ನೆ ಬಂತು ಅಂತಂದ್ರೆ ಧಾರ್ತ ರಾಷ್ಟ್ರನ ವಿಚಾರಣೆ 1.1 ಶ್ಲೋಕ. ಕಿಂ ಅಕುರ್ವತ. ಇದ್ರ ಅರ್ಥ ಯಾರು ಹೇಳ್ತೀರಾ? ಕಿಂ ಅಕುರ್ವತ ಅರ್ಥ ಯಾರು ಹೇಳ್ತೀರಾ? ಯಾರನ್ನ ಕೇಳಿದ್ರು ಇದನ್ನ? ಧೃತರಾಷ್ಟ್ರ ಸಂಜಯನನ್ನು ಕೇಳಿದ. ವೆರಿ ಗುಡ್, ಎಕ್ಸಲೆಂಟ್, ಎಕ್ಸಲೆಂಟ್. ಧೃತರಾಷ್ಟ್ರ ರಾಜ ಕುರುಡ ರಾಜ. ಅವನು ಮನಸ್ಸಿಂದಾನು ಕುರುಡ, ಜ್ಞಾನದಿಂದ ಅಂಧ. ಅವನ್ಗೆ ಆಕ್ಚುಲಿ ಅವನು ಸಂಜಯನ್ ಕೇಳ್ತಾನೆ, ಯಾರು ಏನ್ ಮಾಡ್ತಾ ಇದ್ದಾರೆ? ನನ್ನ ಮಕ್ಕಳು ಮತ್ತೆ ಪಾಂಡವನ್ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ ಯುದ್ಧ ಭೂಮಿಗೆ ಅಂತ ಕೇಳ್ತಾನೆ. ಆಮೇಲೆ ದುರ್ಯೋಧನನ್ ಭಯ. ಮಹತೀಂ ಚಮು ವ್ಯೂಢಾಂ ಅಂದ್ರೆ ಅರ್ಥ ಏನು? ಮಹತೀಂ ಚಮು ವ್ಯೂಢಾಂ ಎದಕ್ಕಿದು ರೆಫರ್ ಆಗುತ್ತೆ ಈ ಶಬ್ದ? ಏನಾಗಿರುತ್ತೆ ನೋಡ. ನಾನು ಸ್ವಲ್ಪ ಕ್ಲೂ ಕೊಡ್ತೇನೆ ನಿಮಗೆ. ದುರ್ಯೋಧನ ದ್ರೋಣಾಚಾರ್ಯ ಹತ್ರ ಹೋಗ್ತಾನೆ. ಹೋಗ್ಬಿಟ್ಟು ಏನ್ ಕೇಳ್ತಾನೆ ಏನಂತಾನೆ ಅವ್ರಿಗೆ? ದೃಷ್ಟದ್ಯುಮ್ನನ್ ಬಗ್ಗೆ ಹೇಳ್ತಾನೆ. ಎಕ್ಸಲೆಂಟ್, ವೆರಿ ಗುಡ್, ವೆರಿ ಗುಡ್. ದೃಷ್ಟದ್ಯುಮ್ನ ನೋಡಿ, ಅವನು ನಿಮ್ಮ ಶಿಷ್ಯ, ಅವನು ಹೇಗೆ ರಚಿಸಿದ್ದಾನೆ. ಕರೆಕ್ಟ್. ಹೇಗೆ ನೋಡಿ ವ್ಯೂಹ ರಚನೆ ಮಾಡ್ಬಿಟ್ಟಿದ್ದಾನೆ ಅವನು. ನಿಮ್ಮ ಶಿಷ್ಯ, ಅವನು ನಿಮ್ ವಿರುದ್ಧನೇ ಅವ್ನು ನಿಂತಿದ್ದಾನೆ ಅಂತ ಅವನಿಗೆ ಹೇಳ್ತಾನೆ. ಅದು ಮಹತೀಂ ಚಮು ವ್ಯೂಢಾಂ ಅಂತ. ಅಲ್ಲಿ ಹೃದಯಾನಿ ವೈದಾರಯತ್ ಅಂದ್ರೇನು? ಏನಾಗುತ್ತೆ ಹೃದಯಾನಿ ವೈದಾರಯತ್? ಹೃದಯಾನಿ ಅಂದ್ರೆ ಗೊತ್ತು ಏನಂತ. ಹೃದಯ ಅಂದ್ರೆ ಏನು? ಹಾರ್ಟ್ ಅಲ್ವಾ? ಹೃದಯಾನಿ ಅಲ್ವಾ? ಹೃದಯಾನಿ ವ್ಯದಾರಯತ್. ಇಲ್ಲಿ ಒಂದು ಕ್ಲೂ ಕೊಟ್ಟಿದೆ ನಿಮಗಲ್ಲಿ. ಶಂಖಗಳನ್ನು ಊದಿದರು. ಯಾರು ಊದಿದ್ರು ಶಂಖ? ಕೃಷ್ಣ ಊದಿದ, ಅರ್ಜುನ ಊದಿದ, ಭೀಷ್ಮ ಊದಿದ, ಭೀಮ ಊದಿದ, ಎಲ್ಲಾರು ಊದಿದ್ರು. ಸಹದೇವ, ನಕುಲ, ಆಮೇಲೆ ಯುಧಿಷ್ಠಿರ ಎಲ್ಲಾರು ಊದಿದ್ರು. ದುರ್ಯೋಧನ್ಗೆ ಏನಾಯ್ತು? ದುರ್ಯೋಧನ ಹೃದಯದಲ್ಲಿ ಏನಾಯ್ತು? ನಡಕ ಹೋಗ್ಬಿಡ್ತು ಅವನ್ಗೆ. ಹೃದಯಾನಿ ವಿದಾರಿಯತ್. ಅವನ್ಗೆ ಸಿಕ್ಕಾಪಟ್ಟೆ ನಡಕ ಹೋಗ್ಬಿಡ್ತು. ವೆರಿ ಗುಡ್, ಐ ವೆರಿ ಹ್ಯಾಪಿ. ಆಮೇಲೆ ಅರ್ಜುನ ವೀಕ್ಷಣೆ. ಅವನೇನ್ ಮಾಡ್ತಾನೆ? ಗಾಂಡೀವಂ ಸಂಸ್ಕೃತಿ ಹಸ್ತಾತ್. ಏನಾಗುತ್ತೆ ಅರ್ಜುನನ್ಗೆ? ಏನಾಗತ್ತೆ ಇತ್ಲಾಗ? ಇಲ್ಲ, ದುರ್ಯೋಧನಿಗೇನು ಭಯ ಆಯ್ತು. ಓಕೆ, ಅರ್ಜುನನ್ಗೆ ಏನಾಯ್ತು? ದುರ್ಯೋಧನಿಗೆ ಭಯ ಆಗಿದ್ದು ಯಾಕಂದ್ರೆ ಅದು ಭಯ, ಆ ಶಂಖಗಳ ಶಬ್ದ ಕೇಳಿ ಅವನ್ಗೆ ಭಯ ಆಗೋಯ್ತು. ಅರ್ಜುನನಿಗೆ ಏನಾಯ್ತು? ಇವನ್ಗೇನು ಗಾಂಡೀವಂ ಸಂಸ್ಕೃತಿ ಹಸ್ತಾತ್. ಬಿಲ್ಲನ್ನ ಕೈಯಲ್ಲಿ ತಗೊಂಡು ಕೈ ಕಂಪಿಸಿತು. ಅವನ ಕೈ ನಡಗಿ. ನಡಿಗೇನಾಯ್ತು? ಕೈಯಿಂದ
ಗಾಂಡೀವದಲ್ಲಿ ಕೆಳಗೆ ಜಾರಲಿಕ್ಕೆ ಆಯ್ತು, ಬೀಳಿಕ್ಕೆ ಆಯ್ತು. ಎಕ್ಸಲೆಂಟ್ ಎಕ್ಸಲೆಂಟ್. ಬಹಳ ತುಂಬಾ ಚೆನ್ನಾಗಿ ಉತ್ತರ ಕೊಡ್ತಿದ್ದೀರಾ. ತುಂಬಾ ಖುಷಿ ಆಗ್ತಾ ಇದೆ ನನ್ಗೆ. ವೆರಿ ಗುಡ್, ಯು ಆರ್ ವೆರಿ ಗುಡ್ ಸ್ಟೂಡೆಂಟ್ಸ್. ಸೊ ಹಾಗಾಗತ್ತೆ, ಜಾರಕ್ ಶುರು ಆಗ್ಬಿಡುತ್ತೆ, ಅದು ಬಿಡಕ್ ಶುರು ಆಗ್ಬಿಡುತ್ತೆ. ಅಲ್ಲಿ ಕೊನೆಗೆ ಅಪ್ರತೀಕರಂ ಅಶಸ್ತ್ರಂ ಅಂದ್ರೆ ಏನು ಕೊನೆಗೆ ಬರುತ್ತೆ, ಹೋರಾಡದಿರಲು ಅರ್ಜುನನ ಕಾರಣಗಳು. ಕೊನೆಗೆ ಬರುತ್ತೆ ನೋಡಿ, ಇದನ್ನ ಹೇಳಿದ್ದೀನಿ ನಿಮ್ಗೆ, ಕೊನೆಗೆ ಶ್ಲೋಕಕ್ಕೆ ಬರುತ್ತೆ. ಅಪ್ರತೀಕರಂ ಅಶಸ್ತ್ರಂ. ಏನಂತಾನ ಅರ್ಜುನ ಕೊನೆಗೆ, ಏನಂತಾನ ಅವನು? ಯುದ್ಧ ಮಾಡಕ್ ರೆಡಿ ಆಗ್ತಾನ? ಫೈಟ್ ಮಾಡಬಾರ್ದಂತೆ ಎಲ್ಲಾ ಶಸ್ತ್ರಗಳನ್ನ ತಳಗೆ ಹಾಕ್ಬಿಡ್ತಾನ್ರಿ ಅವನು. ರಥದ ಹಿಂದೆ ಹೋಗಿ ಕೊಡ್ತಾನೆ. ಅವನೇನಂತಂದ್ರೆ, ನಾನು ಕೃಷ್ಣ ಅಪ್ರತೀಕರಂ, ನಾ ಪ್ರತಿಕಾರನೂ ಕೊಡಲ್ಲ, ಏನೂ ಮಾಡಲ್ಲ, ರಿಯಾಕ್ಷನ್ ತೋರ್ಸಲ್ಲ. ಅಶಸ್ತ್ರಂ, ಒಂದ್ ಶಸ್ತ್ರನೂ ನನ್ ಕೈಲಿ ಬೇಡ. ಅವ್ರೆಲ್ಲಾ ಅವ್ರ ಹತ್ರ ಎಲ್ಲ ಶಸ್ತ್ರ ಇದೆ, ಎಲ್ಲ ಇದೆ, ಅವ್ರು ಸಾಯಿಸ್ತಾರೆ, ನನ್ ಕೊಂದು ಬಿಡ್ತಾರೆ, ಕೊಂದು ಬಿಡ್ಲಿ ನಾ ಪರವಾಗಿಲ್ಲ ಅಂತ ಅವನು. ಅದು ಅಪ್ರತೀಕರಂ ಅಶಸ್ತ್ರಂ, ನಾನು ಯಾವ್ದನ್ನು ಪ್ರತಿಕಾರ ತೋರಿಸೋದಿಲ್ಲ, ಅವ್ರನ್ನ ಸಾಯಿಸಿದ್ರು ಪರವಾಗಿಲ್ಲ ಕೃಷ್ಣ, ನಾನು ಯುದ್ಧ ಮಾಡೋದಿಲ್ಲ ಅಂತ ಹೇಳ್ತಾನೆ ಅವನು. ಅದು ರಿವಿಷನ್ ಆಫ್ ದ ಲಾಸ್ಟ್ ಚಾಪ್ಟರ್. ಈಗ ನಾವು ಈಗ ನೆಕ್ಸ್ಟ್ ಚಾಪ್ಟರ್ಗೆ ಹೋಗ್ತಾ ಇದ್ದೇವೆ. ಈಗ ಆಮೇಲೆ ರಿವಿಷನ್ ಇದ್ರ ಆಮೇಲೆ ತಗೋತೇನೆ ನಾನು. ಸೊ ಇಲ್ಲಿ ಏನಾಗತ್ತಂದ್ರೆ, ಇಲ್ಲಿ ಕಾರ್ಪಣ್ಯ ದೋಷ ಅಂದ್ರೆ ಆಕ್ಚುಲಿ ಇದಕ್ಕಿಂತ ಮೊದಲು ನಾವು ಒಂದು ಶ್ಲೋಕ ಇದೆ, ತುಂಬಾ ಚೆನ್ನಾಗಿದೆ ಇದು. ಇದ್ರ ಬಗ್ಗೆ ಫುಲ್ ಇದ್ರಲ್ಲಿ ಬರೀ ಕೃಷ್ಣ ಕನ್ವಿನ್ಸ್ ಮಾಡೋದೇ ಆಗೋಗುತ್ತೆ ಅರ್ಜುನನ. ಯಾಕಪ್ಪ ನೀ ಹೀಗಾಗೋದೆ? ನೀನು ಎಷ್ಟು ಧೈರ್ಯವಂತಿದ್ದೆ, ನೀನು ಎಷ್ಟ ಧೈರ್ಯ ಅಂದ್ರೆ ನಿನ್ಗೆ ಎಂತ ಗುರಿ ಇತ್ತು ನಿನಗೆ, ನೀನು ಯಾಕೆ ನೀನ್ ಇಷ್ಟು ವೀಕ್ ಆಗ್ಬಿಟ್ಟಿದ್ಯಾ ಅಂತ ಕೇಳ್ತಾನೆ ಅವನ. ನಿನಗಿದು ಶೋಭಿಸೋದಿಲ್ಲ, ನೀನು ಇದು ಕ್ಷತ್ರಿಯ, ನೀನು ಬಲವಂತ, ನೀನು ಯಾವತ್ತೂ ಹೀಗ್ ಮಾಡ್ಬಾರ್ದು ಅಂತ ಅವನ್ಗೆ ಸಾಕಷ್ಟು ಮಾರಲ್ ಕರೇಜ್ ಕೊಡ್ತಾನೆ ಅವನು. ಹಾಗೇನಂತಾನೆ ಭಗವಾನ್ ವಾಚ ಏನಂತಾರಂದ್ರೆ, ಕುತಸ್ತ್ವಂ ಕಶ್ಮಲಂ ಇದಂ, ಯಾಕೆ ನಿಂಗಿದು ಮನಸ್ಸು ವಿಫಲ ಆಗ್ತಿದೆ ನಿಂದು. ವಿಷಮೇ ಸಮುಪಸ್ಥಿತಂ ಅನಾರ್ಯ ಜುಸ್ತಂ ಅಸ್ವರ್ಗಂ ಅಕೀರ್ತಿಕರಂ ಅರ್ಜುನ. ನೀನ್ ಮಾಡ್ತಿರೋದು ಸರಿ ಅಲ್ಲ, ಇದರಿಂದ ನಿಂಗೆ ಅಕೀರ್ತಿನೇ ಬರುತ್ತೆ. ಇದಕ್ಕೆ ನಿಂಗೆ ಯಾರು ಶ್ರೇಯಸ್ಕರ, ನಿಂಗೆ ವೆರಿ ಗುಡ್ ಅಂತ ಯಾರು ನಿನ್ಗೆ ಹೇಳಕ್ ಹೋಗಲ್ಲ, ನೀನ್ ವೆರಿ ಬ್ಯಾಡ್ ಅಂತ ಹೇಳ್ತಾರೆ ನಿನಗೆ ಅಂತ ಹೇಳ್ತಾನೆ. ಯಾರಿಗೆ? ಅರ್ಜುನನ್ಗೆ ಕೃಷ್ಣ ಹೇಳ್ತಾನೆ. ಇದು ಸೆಕೆಂಡ್ ಚಾಪ್ಟರ್ಗೆ ಹೋಗ್ತಾ ಇದೀವಿ ಈಗ ನಾವು. ನಿಮಿಷ, ಎರಡಕ್ಕೆ ಹೋಗ್ಬೇಕು ನಾವು. ಇನ್ನೇ ಅಧ್ಯಾಯ ಒಂದು ಆಗಿದೆ ನಮ್ದು. ಸೊ ಎಷ್ಟು ಫುಲ್ ಚಾಪ್ಟರ್ ಅದೇ ಪಾಪ ಅವನು ಎಷ್ಟು ಪುಸಲಾಯಿಸ್ತಾನೆ, ಎಲ್ಲಾ ಮಾಡ್ತಾನೆ, ಎಲ್ಲಾ ರೀತಿಯಿಂದ ಅಂದ್ರೂ ಪಾಪ ಅರ್ಜುನ್ ಇಲ್ಲ, ನನಗೆ ಯಾಕೋ ಮನ್ಸಿಲ್ಲ ಅಂತ. ಒಂಚೂರು ಮನಸ್ಸು ಬದಲಾಗ್ತಿದೆ ಈ ಚಾಪ್ಟರ್ ನಲ್ಲಿ, ಸ್ವಲ್ಪ ಬದಲಾಗ್ತಾ ಇದೆ. ಅವನಂತಾನೆ ಸ್ವಲ್ಪ ಹಾಗೆ ನಂಗೆ ಹೇಳು, ಸ್ಥಿತಪ್ರಜ್ಞ ಹೇಗಿರ್ತಾನೆ, ಅವ್ರ ಗುಣಗಳು ಹೇಗಿರುತ್ತೆ, ನಾನೇನ್ ಮಾಡ್ಲಿ, ನನ್ ಶರಣಾಗ್ತಿದ್ದೀನಿ ಕೃಷ್ಣನ ಇತ್ಲಾಗ ಹಂಗೂ ಅಂತಾನೆ, ಶರಣಾಗ್ತೀನಿ ಅಂತಾನೆ. ಹೇಳು ನನ್ ಕರಿಯ ಏನ್ ಮಾಡ್ಬೇಕು ಅಂತ ಕೇಳ್ತಾನೆ. ಹೇಳಿದ ಮಾತು ಕೇಳಲ್ಲ, ಅಯ್ಯೋ ನಾನು ಏನ್ ಮಾಡ್ಲಿ ಅಂತಾನ. ಅಷ್ಟು ದೌರ್ಬಲ್ಯ ಆಗಿರ್ತವನ್ಗೆ. ಸಂಜಯನು ನುಡಿದನು, ಇದು ಇದರಲ್ಲಿ ಸೆಕೆಂಡ್ ಇದ್ರಲ್ಲಿ ಬರುತ್ತೆ. ಕುತಸ್ತ್ವ ದೇವೋತ್ತಮ ಪರಮ ಪುರುಷನು ಹೇಳಿದನು, ಪ್ರಿಯ ಅರ್ಜುನ, ಈ ಕಶ್ಮಲವು ನಿನಗೆ ಹೇಗೆ ಬಂದಿತು? ಬದುಕಿನ ಮಹತ್ವವನ್ನು ತಿಳಿದ ಮನುಷ್ಯನಿಗೆ, ನೀ ಎಲ್ಲ ತಿಳಿದವನಪ್ಪ ನೀನು. ಈ ಕಶ್ಮಲವು ಭೂಷಣವಲ್ಲ, ನಿಂಗೆ ತಪ್ಪಿದು, ಹೀಗ್ ಮಾಡಬಾರ್ದು, ಅನಾರ್ಯವಾದದ್ದು ಅನಾರ್ಯ, ಇದು ಸರಿಯಾಗಿ ನಿಂಗೆ ಒಪ್ಪೋದಿಲ್ಲ, ಇದು ಶೋಭಿಸೋದಿಲ್ಲ. ಇಂತಹ ಕಶ್ಮಲವು ಸ್ವರ್ಗಕ್ಕೆ ಕೊಂಡೊಯ್ಯುವುದಿಲ್ಲ, ನಿನ್ ಖಂಡಿತ ಸ್ವರ್ಗದಲ್ಲಿ ಸ್ಥಾನ ಸಿಗೋದಿಲ್ಲ ನಿನ್ಗೆ. ಅಪಕೀರ್ತಿ ಕಾರಣವಾಗುತ್ತದೆ. ನಿಂಗೆ ಅಪಕೀರ್ತಿ ಎಲ್ರು ಅಂತ ಹೇಳಿ ಅಂತಾರೆ, ಎಲ್ರೂ ಬೈತಾರೆ, ನೀನು ಎಲ್ರೂ ತ್ಯಜಿಸ್ತಾರೆ, ಬೇಕಾ ನಿಂಗದು? ಯುದ್ಧ ಮಾಡು ನೀವು ಅಂತ ನಾನು. ಈಗ ಇಲ್ಲಿ ಒಂದು ಸಮಸ್ಯೆ ಬಂದಿದೆ, ಭಗವಾನು ವಾಚ ಅಂತ ಬರುತ್ತಲ್ಲ. ಈಗ ನಾವು ಪ್ರತಿಯೊಬ್ಬರಿಗೂ ಹೆಸರು ತಗೊಂಡು ಕರಿತಾ ಇದ್ದೀವಿ. ಇಲ್ಲಿ ಭಗವಾನು ವಾಚ ಅಂತೀವಿ, ಈ ಕೃಷ್ಣನೇ ಹೇಳ್ತಿರೋದು ಇದನ್ನ. ಯಾಕೆ ಭಗವಾನ್ ಅಂತ ಯಾಕಂತೀವಿ ನಾವು? ಈಗ ಇಲ್ಲಿ ನಿಮ್ಗೊಂದು ತತ್ವ ನಾನು ಇದ್ರಲ್ಲಿ ಹೇಳ್ಬೇಕಾಗತ್ತೆ. ಈಗ ಈ ಪರಮ ಸತ್ಯದ 3 ವ್ಯವಸ್ಥೆಗಳಿದೆ, 2 ಆಕ್ಚುಲಿ ಅವಸ್ಥೆಗಳಿದೆ. ಆದ್ರೆ ನಾನು ಹೇಳಿದ್ದೀನಿ, ಒಂದು ಪರಮಾತ್ಮ ನಮ್ಮ ಹಾರ್ಟ್ ಅಲ್ಲಿ ಇರುವಂತದ್ದು, ಹೃದಯದಲ್ಲಿರುವಂತ 4 ಕೈ ಉಳ್ಳ ಪರಮಾತ್ಮ. ಅಲ್ಲಿ ಭಗವಾನ್ ಅಂದ್ರೆ ನಾವು ದೇವಸ್ಥಾನದಲ್ಲೇ ಪೂಜೆ ಮಾಡ್ತೀವಲ್ಲ, 4 ಕೈ ಇರುತ್ತೆ, ಅದು ಭಗವಾನ್. ಅದ್ರಲ್ಲಿ ಎಲ್ಲಾನು ಐಶ್ವರ್ಯಗಳಿದೆ. ಏನಪ್ಪ ಐಶ್ವರ್ಯ? ದೇವರ ಐಶ್ವರ್ಯಗಳು ಅಂದ್ರೆ ಅವನು ಅತ್ಯಂತ ಸುಂದರನು, ಅತ್ಯಂತ ಅವನು ಸಂಪತ್ತು ಉಳ್ಳವನು, ಎಲ್ಲ ಇದೆ ಅವನ ಹತ್ರ. ಆಮೇಲೆ ಅತ್ಯಂತ ಕೀರ್ತಿ ಉಳ್ಳವನು, ಅತ್ಯಂತ ಶಕ್ತಿ ಉಳ್ಳವನು, ಅತ್ಯಂತ ವೈರಾಗ್ಯ ಉಳ್ಳವನು, ಎಲ್ಲ ಇರೋದು ಕೃಷ್ಣನಲ್ಲಿ ಮಾತ್ರ. ಈಗ ನಾವು ನಮ್ಮ ಪರಿಸರದಲ್ಲಿ ನೋಡ್ತಾ ಇರ್ತೀವಿ, ತುಂಬಾ ಶ್ರೀಮಂತ, ಇವ್ರು ಇರ್ತಾರೆ, ಅಂಬಾನಿ ಅಂತಾರಲ್ಲ, ಸಿಕ್ಕಾಪಟ್ಟೆ ಶ್ರೀಮಂತರು ಇರ್ತಾರೆ. ಅವ್ರಿಗೆ ಶ್ರೀಮಂತನೇ ಇರುತ್ತೆ, ಆದ್ರೆ ಆರೋಗ್ಯ ಇರಲ್ಲ ಅಥವಾ ಸೌಂದರ್ಯ ಇರಲ್ಲ. ಇನ್ನೊಬ್ಬ ತುಂಬಾ ಸುಂದರವಾಗಿರ್ತಾನೆ, ಅವನ್ಗೆ ಯಾವ್ದೋ ಒಂದಿರಲ್ಲ, ಕಮ್ಮಿ ಆಗಿರುತ್ತೆ. ಇನ್ನೊಬ್ರು ತುಂಬಾ ಶಕ್ತಿವಂತನಾಗಿರ್ತಾನೆ, ಅವನು ಕೂಡ ಸಂಪತ್ತಿರ್ಲಿಕ್ಕಿಲ್ಲ ಅಥವಾ ಏನು ಸೌಂದರ್ಯ ಇರ್ಲಿಕ್ಕಿಲ್ಲ.
ಇನ್ನೊಬ್ರು ಕೀರ್ತಿವಂತನಾಗಿರ್ತಾನೆ, ಅವನ ಹತ್ರ ಏನೂ ಇರ್ಲಿಕ್ಕಿಲ್ಲ. ಆಮೇಲೆ ಇನ್ನೊಬ್ಬ ತುಂಬಾ ವೈರಾಗ್ಯ ಉಳ್ಳವನೇ ಆಗಿರ್ತಾನೆ, ಆದ್ರೆ ಅವನ ಹತ್ರ ಬರೀ ವೈರಾಗ್ಯ ಮಾತ್ರ, ಮತ್ತೇನು ಇರೋದಿಲ್ಲ. ಆದ್ರೆ ಎಲ್ಲಾ ಇದ್ದಂಥದ್ದು ಯಾರೆಲ್ಲಪ್ಪ ಅಂದ್ರೆ ನಮ್ಮ ಪರಮಾತ್ಮನಲ್ಲಿ. ಈ ಪರಮ ಸತ್ಯದ ಸಾಕ್ಷಾತ್ಕಾರವು ತಿಳುವಳಿಕೆಯ 3 ಅವಸ್ಥೆಗಳಲ್ಲಿ ಬರುತ್ತದೆ. ಈ 3 ಅವಸ್ಥೆಗಳೆಂದರೆ ಬ್ರಹ್ಮನ್ ಅಂದ್ರೆ ಎಲ್ಲಾ ಕಡೆ ಪಸರಿಸಿದಂತ ಆತ್ಮ ಅದು, ಅಥವಾ ನಿರಾಕಾರ. ಅದಕ್ಕೆ ಆಕಾರ ಇಲ್ಲ, ಅದಕ್ಕೆ ಖಂಡಿತ ಆಕಾರ ಇಲ್ಲ. ನಿರಾಕಾರವಾದ ಸರ್ವ ವ್ಯಾಪಿಯಾದ ಆತ್ಮ. ಈಗ ಬಲ್ಬ್ ಇರತ್ತಪ್ಪ, ಈ ಬಲ್ಬ್ ನಿಂದ ದೀಪ ಆಚೆ ಬರ್ತಾ ಇದೆ, ಈ ಬಲ್ಬ್ಗೆ ಆಕಾರ ಇದೆ, ಕರೆಕ್ಟ್. ಆದ್ರೆ ಅಲ್ಲಿ ಆಚೆ ಬರುವಂತ ದೀಪಕ್ಕೆ ಆಕಾರ ಇದೆಯಾ? ಎಲ್ಲ ಕಡೆ ಹರಡ್ತಾ ಇದೆ, ಮೂಲೆಗೆ ಹೋಗ್ತಾ ಇದೆ, ಅದಕ್ಕೆ ಆಕಾರ ಇಲ್ಲ. ಅದೇ ತರ ನಮ್ಮ ಬ್ರಹ್ಮನ ಅವಸ್ಥೆ ಅದು. ಪರಮಾತ್ಮ ಅಥವಾ ಎಲ್ಲ ಜೀವಿಗಳ ಹೃದಯಗಳಲ್ಲಿ ನೆಲೆಸಿರುವ ಅಂತರ್ಯಾಮಿಯಾದ ಪರಮ ಆತ್ಮ ಒಂದು ಹೃದಯದಲ್ಲಿ ಇರ್ತಾನೆ. ನಮ್ಮ ಆತ್ಮದ ಪಕ್ಕನೇ ಇರ್ತಾನೆ, ಯಾವತ್ತೂ ಬಿಟ್ಟು ಹೋಗಲ್ಲ. ನಾವು ನಾಳೆ ನಮ್ ದೇಹ ಅಕಸ್ಮಾತ್ ಏನ್ ಆಗಿ ಆಗತ್ತೆ, ನಾವು ಯಾವಾಗ ಆತ್ಮ ನಮ್ ದೇಹನ ಬಿಟ್ಟು ಹೋಗುತ್ತೋ ಆಗ ನಮ್ಮ ಆತ್ಮದ ಜೊತೆಗೆ ಅದು ಇರೋದ್ ಪಕ್ಕದಲ್ಲೇ ಇರುತ್ತೆ. ಸೊ ಆತ್ಮ ಪರಮಾತ್ಮ ಜೊತೆಗೆ ಹೋಗ್ತಿರ್ತಾರೆ. ಮೂರನೇ ಆಗಿದ್ದು ಭಗವಾನ್ ಅಥವಾ ದೇವೋತ್ತಮನಾದ ಪರಮ ಪುರುಷ ಶ್ರೀಕೃಷ್ಣ. ಅದು ಸಾರಿ, ಅದು ಅವನು ಇವಾಗ ಮಾತಾಡ್ತಿದ್ದಾನೆ. ಅವನಂತಾನೆ ಈ ಪರಮಾತ್ಮನ ನೀನು ಇಷ್ಟು ಕ್ಲೋಸ್ ಅಸೋಸಿಯೇಟ್ ಆಗ್ಬಿಟ್ಟು ನೀನ್ ಹೆದರ್ಗೋತಾ ಇದೆಯಲ್ಲ. ಈ 3 ದೈವಿ ಮುಖಗಳನ್ನು ಇದಕ್ಕೆ ಸೂರ್ಯನ ಕಿರಣಕ್ಕೆ ನಾ ಬಲ್ಬ್ ಅಂತ ಎಕ್ಸಾಂಪಲ್ ಕೊಟ್ಟೆ. ಇದನ್ನೇ ಮತ್ತೊಂದಕ್ಕೂ ಸೂರ್ಯಗೂ ಇದನ್ನ ಹೋಲಿಸಬಹುದು. ಸೂರ್ಯನ ಕಿರಣಗಳು ಒಂದು ಎಲ್ಲಿಂದ ಬರ್ತಾ ಇದೆ ಕಿರಣಗಳು? ಅದಕ್ಕೆ ಶೇಪ್ ಇಲ್ಲ, ಏನಿಲ್ಲ. ಅದಕ್ಕೆ ಎಲ್ಲಿ ಬರ್ತಾ ಇದೆ? ಸೂರ್ಯನ ಮೇಲ್ಮೈಯಿಂದ ಬರ್ತಾ ಇದೆ. ಆ ಮೇಲ್ಮೈ ಹಿಂದೆ ಏನಿದೆ? ಸೂರ್ಯ ದೇವರಿದ್ದಾರೆ. ಸೊ ಹೇಗ್ ಹಾಗಿದ್ಯೋ ಅದೇ ತರ ಇದು ಭಗವಾನ್, ಆಮೇಲೆ ಪರಮಾತ್ಮ, ಆಮೇಲೆ ಬ್ರಹ್ಮನ್ ಅಂತ 3 ಅವತಾರಗಳಿದೆ, ಹೋಲಿಕೆ ಕೊಟ್ಟಿರ್ತಾರೆ ಅದನ್ನ. ಸೊ ಭಗವಾನ್ ಎನ್ನುವ ಸಂಸ್ಕೃತ ಪದವನ್ನು ವ್ಯಾಸದೇವರ ತಂದೆಯಾದ ಪರಾಶರ ಮುನಿಗಳು ಇದನ್ನ ಆಕ್ಚುಲಿ ಸೃಷ್ಟಿಸಿದ್ದು. ಅವ್ರು ಇದನ್ನ ಮುನಿಗಳು ವಿವರಿಸಿದ್ದಾರೆ. ಎಲ್ಲ ಸಂಪತ್ತು ಏನಪ್ಪಾ ಭಗವಾನ್ ಅಂತ ಎಲ್ಲಾ ದಯವಿಟ್ಟು ಯಾರು ಬ್ಯಾಕ್ ಗ್ರೌಂಡ್ ಸೌಂಡ್ ಮಾಡ್ಬೇಡಿ, ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೇನೆ. ಎಲ್ಲಾ ಸಂಪತ್ತು ಆಗ್ಲೇ ಹೇಳ್ದಂಗೆ ಅವ್ನಿಗೆ ಎಲ್ಲಾ ಐಶ್ವರ್ಯ ಇದೆ, ಶಕ್ತಿ ಇದೆ. ಸಂಪತ್ತು ಅಂದ್ರೆ ಏನು? ಗೋಲೋಕ ಬೃಂದಾವನ ಸ್ವಲ್ಪ ಒಂಥರ ವಿಡಿಯೋ ಹಾಕೊಂಡು ನೋಡಿ, ಅಬ್ಬಬ್ಬಬ್ಬಬ್ಬ ಏನ್ ಚೆನ್ನಾಗಿದೆ ಅದು. ಎಲ್ಲ ವಜ್ರಗಳು ಅಲ್ಲಿ ಎಲ್ಲ ವಜ್ರ ಇಲ್ಲ ಜಮ್ಸೆ ಇರೋದು, ಎಲ್ಲಾ ಕಡೆ ಮುತ್ತು ಎಲ್ಲಾ ವೈಡೂರ್ಯ ಎಲ್ಲ ಇದೆ ಅಲ್ಲಿ. ಅಷ್ಟು ಚೆನ್ನಾಗಿದೆ, ಅಷ್ಟು ಸಂಪತ್ತಿದೆ ಅವನ ಹತ್ರ. ಎಲ್ಲಾ ಶಕ್ತಿ ಎಲ್ಲ ಅವನ್ ಏನು ಶಕ್ತಿ ಒಂದು. ನೀವು ಬಾಲಾವಸ್ಥೆಯಲ್ಲಿ ನೋಡಿದೀರಾ, ಎಂತೆಂತ ರಾಕ್ಷಸನ್ ಕೊಂದಾಕ್ಬಿಟ್ಟ ಕೃಷ್ಣ. ವೃಟಾಸರನ್ ಕೊಂದಾಕ್ಬಿಟ್ಟ, ಪ್ರಲಂಬಾಸರನ್ ಕೊಂದಾಕ್ಬಿಟ್ಟ, ಪೂತನಿನ್ ಕೊಂದಾಕ್ಬಿಟ್ಟ, ಶಕಟಾಸರನ್ ಕೊಂದಾಕ್ಬಿಟ್ಟ. ಚಿಕ್ಕ ಮಗು ಒದ್ದು ಬಿಟ್ರೆ ಸಾಕು, ಆ ರಾಕ್ಷಸ ಅಲ್ಲೋ ಬಿದ್ಬಿಡ್ತಿದ್ದ, ಅವನು ಎಲ್ಲೋ ಬಿದ್ಬಿಡ್ತಿದ್ದ. ಅಂದ್ರೆ ಆ ಮಗುಗೆ ಎಷ್ಟು ಶಕ್ತಿ ಇತ್ತು ನೋಡಿ, ಸಿಕ್ಕಾಪಟ್ಟೆ. ಆಮೇಲೆ ಇದಂತೂ ಗೋವರ್ಧನ್ ಗಿರಿ ನಿಮ್ಗೆ ಎಲ್ಲಾರ್ಗು ಆ ಕಥೆ ಗೊತ್ತೇ ಇದೆ. ಅದಂತೂ ಆಮೇಲೆ ದಾಮೋದರ್ ಲೀಲೆ ಗೊತ್ತಿದೆ ನಿಮಗೆ. ಆಮೇಲೆ ಇದ್ರದ್ದು ಗೊತ್ತಿದೆ, ಹೇಗೆ ಇದು ಇರುತ್ತಲ್ಲ ಏನಪ್ಪಾ, ದಾಮೋದರ್ ಲೀಲೆಯಲ್ಲೇ ಬರುತ್ತಿದೆ ಆಕ್ಚುಲಿ ಇದು. ಅದು ತಾಯಿ ಯಶೋದೆ ಪಾಪ ಅದನ್ನ ಕಟ್ಟಕ್ ನೋಡ್ತಾರೆ, ತುಂಟು ಕೃಷ್ಣ ಅನ್ಬಿಟ್ಟು ಅವನ ಕಟ್ಟಕ್ ನೋಡ್ತಾರೆ, ಹಗ್ಗ ಸಾಲೋದೇ ಇಲ್ಲ ಅಲ್ವಾ ಮಾತಾಜಿ? ಏನಪ್ಪಾ ದಯವಿಟ್ಟು ಡಾಕ್ಯುಮೆಂಟ್ ಶೇರ್ ಮಾಡ್ತೀರಾ ಸ್ಕ್ರೀನ್ ಅಲ್ಲಿ? ಡಾಕ್ಯುಮೆಂಟ್ ಅಂದ್ರೆ ಇದು ನಂದು ಇದಿದೆ ಆಕ್ಚುಲಿ, PDF ಇದೆ ಇದು. ಆ PDF ಡಾಕ್ಯುಮೆಂಟ್ ಶೇರ್ ಮಾಡ್ಬೋದಾ? ನೀವು ಶೇರ್ ಮಾಡ್ತಾ ಇಲ್ವಾ? ನಾನು ಇಲ್ಲ ಮೇಡಮ್, ಇಲ್ಲ. ಸೋ ಸಾರಿ ಅಪ್ಪ, ನಂಗೊಂದ್ ಮಾತು ಹೇಳ್ಬೇಕಲ್ಲ, ನನ್ನ ಸೋ ಸಾರಿ, ವೆರಿ ಸಾರಿ. ಮಾಡ್ತೇನೆ, ಐ ಶೇರ್ ಇಟ್ ಒಂದ್ಸತಿ. ನಾನು ಶೇರ್ ಮಾಡಿದ್ದೇನೆ ಅನ್ಕೋತಾ ಇದ್ದೆ, ಪ್ಲೀಸ್. ಹೀಗಾಗ್ಬೇಕಲ್ಲ. ಎಕ್ಸ್ಕ್ಯೂಸ್ ಮೀ, ಒಂದೇ ಒಂದು ನಿಮಿಷ ದಯವಿಟ್ಟು ಬರ್ತೀನಿ. ಸ್ಕ್ರೀನ್ ಶೇರ್ ಇದೆಲ್ಲ ಸ್ಕ್ರೀನ್ ಕಾಣ್ತಾ ಇದೆಯಾ ಈಗ ನಿಮ್ಗೆ? ಕಾಣಿಸ್ತಿದೆ ಮೇಡಮ್, ಕಾಣ್ತಾ ಇದೆಯಾ? ಕಾಣ್ತಿದೆ. ನೋಡಿ ಕಾಣಿಸ್ಬೇಕಲ್ಲ ಈಗ.
ಇವಾಗ ಕಾಣಿಸ್ತಾ ಇದೆ ಅಲ್ಲ ನಿಮ್ಗೆ? ಹಾ ಕಾಣಿಸ್ತಿದೆ. ಎಕ್ಸ್ಟ್ರೀಮ್ಲಿ ಸಾರಿ, ವೆರಿ ಸಾರಿ. ಐ ಥಾಟ್ ಶೇರ್ ಆಗಿದೆ ಅಂತ ಗೊತ್ತಾಯಿದೆ. ಓಕೆ. ಸೊ ಈ ಇದರಲ್ಲಿ ಪದವನ್ನು ಎಲ್ಲ ಇದಂತೂ ನಿಮಗೆ ಗೊತ್ತೇ ಇದೆ, ಗೋವರ್ಧನ್ ಗಿರಿ ಲೀಲೆ ಅಂತೂ ಗೊತ್ತೇ ಇದೆ. ಹಿರಿಬಳ್ಳಿನಲ್ಲಿ ಒಂದು 7 ವರ್ಷದ ಮಗು ಅದನ್ನ ಗೋವರ್ಧನ್ ಗಿರಿಯನ್ನ ಹಿಡಿತಾನ ಕೈಯಲ್ಲಿ. ಸೊ ಅವ್ನ ಶಕ್ತಿ ಅಪಾರವಾಗಿತ್ತು. ಎಲ್ಲಾ ಕೀರ್ತಿ, ಎಂತೆಂತ ರಾಜರನ್ನು ಸೋಲಿಸಿದಾನ ಅವನು. ಅವ್ನು ಹೋದ ಸೋಲೆ ಇಲ್ಲ, ಅವನೆಲ್ಲ ಕಡೆ ಗೆಲ್ಲೇಬೇಕು ಅವನು ಕೃಷ್ಣ. ಆಮೇಲೆ ಎಲ್ಲ ಸೌಂದರ್ಯ ಅವನಿಗೆ, ಅವನ ಸೌಂದರ್ಯ ಹೋಲ್ಸಕ್ಕೆ ಅದಕ್ಕೂ ಸಾಧ್ಯ ಇಲ್ಲ. ಅವನು ಎಷ್ಟು ಸುಂದರವಾದಂತ ಪರಮಾತ್ಮ, ಸಿಕ್ಕಾಪಟ್ಟೆ ಆ ಸೌಂದರ್ಯ ಯಾರಿಗೂ ಸಿಗೋದಿಲ್ಲ. ಅದು ಅತ್ಯಂತ ಸ್ವರದ್ರೂಪಿ ಅವನು. ಎಷ್ಟೋ ನೀವು ಇವ್ರನ್ನ ಹೋಲಿಸಿದ್ರು ಕೂಡ ಅವನು ಆ ಲೆವೆಲ್ಗೆ ಬರೋದೇ ಇಲ್ಲ. ಎಲ್ಲ ಜ್ಞಾನ, ಪರಮ ಜ್ಞಾನ ಉಳ್ಳವನು ಅವನು. ಎಲ್ಲ ವೈರಾಗ್ಯ, ಜ್ಞಾನ ಅಂದ್ರೆ ಕೃಷ್ಣ, ಕೃಷ್ಣ ಅಂದ್ರೆ ಜ್ಞಾನ. ಎಲ್ಲ ಇದೆಲ್ಲ ಅವನೇ ಹಿಡಿದು ತಿಳಿತಿದ್ದಿದೆ ಇಲ್ಲ. ಎಲ್ಲ ವೈರಾಗ್ಯ ಅಂತೂ ಎಂತದಂದ್ರೆ ನಾವು ನೋಡಿದೀವಿ. ಅವನು ಜೊತೆಗಿರ್ತಿದ್ದ, ಎಲ್ಲರ ಜೊತೆಗಿರ್ತಿದ್ದ, ತಕ್ಷಣ ಅಲ್ಲಿ ಹೊರಟೋಗ್ಬಿಡ್ತಿದ್ದ. ಗೋಪಿಯರ ಜೊತೆಗಿರ್ತಿದ್ದ, ಕ್ಷಣದಲ್ಲೇ ಅಲ್ಲಿ ಇರ್ತಿರ್ಲಿಲ್ಲ ಅವನು. ಯಾವ್ದು ಅಟ್ಯಾಚ್ಮೆಂಟ್ ಅಂತ ಅವ್ನಿಗೆ ಯಾವತ್ತೂ ಇಲ್ಲ. ಅಂತ ವೈರಾಗ್ಯ ಯಾರಿಗೂ ಬರಕ್ ಸಾಧ್ಯನೇ ಇಲ್ಲ. ಅವನು ಭಗವಾನ್, ಅವನಿಗೆ ಆಕ್ಚುಲಿ ತುಂಬಾ ಶ್ರೀಮಂತರಾದವರು, ತುಂಬಾ ಬಲಶಾಲಿ ಎಲ್ಲ ಇರುತ್ತೆ ಅವ್ರಿಗೆ. ಆದ್ರೆ ಅವರು ಎಲ್ಲರಲ್ಲೂ ಒಂದೇ ಇರೋದಿಲ್ಲ, ಒಬ್ಬರಲ್ಲೇ ಎಲ್ಲಾ ಗುಣಗಳು ಇರೋದಿಲ್ಲ. ಸೊ ಬ್ರಹ್ಮ, ಶಿವ, ನಾರಾಯಣಲ್ಲೂ ಕೂಡ ಇದಿಲ್ಲೇ ಇಲ್ಲ. ಸೊ ಇದನ್ನ ಆಕ್ಚುಲಿ ಅದರಿಂದ ಬ್ರಹ್ಮ ಸಂಹಿತೆಯಲ್ಲಿ ಶ್ರೀಕೃಷ್ಣನನ್ನು ದೇವೋತ್ತಮನಾದ ಪರಮ ಪುರುಷ ಎಂದು ಬ್ರಹ್ಮನೇ ನಿರ್ಣಯಿಸುತ್ತಾನೆ. ಯಾರೂ ಅವನಿಗೆ ಸಮಾನರಲ್ಲ, ಅವನನ್ನು ಮೀರಿಸಿದವರು ಯಾರೂ ಇಲ್ಲ. ಅವನು ಅನಾದಿ ಪ್ರಭು ಅಥವಾ ಭಗವಾನ್, ಗೋವಿಂದ ಎಂದು ಅವನ ಹೆಸರು. ಎಲ್ಲ ಕಾರಣಗಳ ಪರಮ ಕಾರಣ ಅವನೇ. ಎಲ್ಲದಕ್ಕೂ ಒಂದು ಕಾರಣ ಅಂತ ಇದ್ದೇ ಇರತ್ತಲ್ವಾ? ಎಲ್ಲ ಕಾರಣದ ಕಾರಣನೇ ಕೃಷ್ಣ. ಸೊ ಅದು ಅದೇ ಈಶ್ವರ ಪರ ಬ್ರಹ್ಮ, ಇದು ಸಚ್ಚಿದಾನಂದ ವಿಗ್ರಹ, ಆದಿರ್ ಗೋವಿಂದ, ಸರ್ವಕಾರ ಕಾರಣಂ. ಇದು ಅಲ್ಲಿ ಬರುತ್ತೆ. ಆಮೇಲೆ ದೇವೋತ್ತಮ, ಅವನು ಹೇಳ್ತಾನೆ, ದೇವೋತ್ತಮ ಪರಮ ಪುರುಷನ ಸನ್ನಿಧಿಯಲ್ಲಿ ತನ್ನ ಬಂಧುಗಳಿಗಾಗಿ ಅರ್ಜುನನು ದುಃಖಿಸುವುದು ಅನುಚಿತ, ತುಂಬಾನೇ ತಪ್ಪಿದು. ನನ್ ಜೊತೆಗೆ ಇದ್ಕೊಂಡು ಇಂಥ ಕೆಲಸ ಮಾಡ್ತೀಯಲ್ಲಪ್ಪ, ನಿನ್ಗೆ ನಾನು ಇನ್ನೇನ್ ಹೇಳಿ ಅಂತ ಅವನಿಗೆ ಹೇಳ್ತಾನೆ. ಸೊ ಅದು ಶ್ಲೋಕ ಬರುತ್ತಲ್ಲಿ. ನೆಕ್ಸ್ಟ್ ನಾವು ಇದಕ್ಕೆ ಹೋಗ್ತಾ ಇದ್ದೇವೆ. ಮುಂದಿನ ಶ್ಲೋಕದಲ್ಲಿ ಕಾರ್ಪಣ್ಯ ಅಂದ್ರೆ ಕೃಪಣ ಯಾರು ಅಂತ. ಇದ್ರದ್ದು ಯಾರಾದ್ರೂ ಶ್ಲೋಕ ಬಲ್ಲವರಿದ್ದೀರಾ? ಹೇಳಕ್ ಬರತ್ತಾ? ಯಾರು ಹೇಳ್ತೀರಾ ಶ್ಲೋಕನ? ದಯವಿಟ್ಟು ಯಾರಾದ್ರೂ ಹೇಳ್ಬೋದು ಪ್ಲೀಸ್. ಯಾರು? ಕಾರ್ಪಣ್ಯ ದೋಷೋಪಹತ್ವ ಭಾವ ಸ್ವಭಾವ ಪೃಚ್ಛಾಮಿ ತ್ವಾಂ ಧರ್ಮ ಸನ್ಮೂಢಚೇತಃ ಯಚ್ಚೇಯಾಸ್ಯಾನಿಚ್ಛ ಬ್ರೂಹಿತ್ಮನೆ ಶಿಷ್ಯಸ್ತೆಹಂ ಶಾದಿ ಮಾಂ ತ್ವಾಂ ಪ್ರಸನ್ನಂ. ಹರೇ ಕೃಷ್ಣ. ವೆರಿ ಗುಡ್, ಸಂತೋಷ ಆಯ್ತು. ಇಲ್ಲಿ ಕೃಪಣ ಯಾರು ಅಂತ ಡಿಸ್ಕ್ರೈಬ್ ಮಾಡ್ತಾರೆ. ಕೃಪಣ ಯಾರು? ಕಾರ್ಪಣ್ಯದ ಕೃಷ್ಣ ಅರ್ಜುನ ಹೇಳ್ತಾನೆ, ಕಾರ್ಪಣ್ಯದ ದೌರ್ಬಲ್ಯದಿಂದ ನಾನೀಗ ನನ್ನ ಕರ್ತವ್ಯದ ಬಗ್ಗೆ ಗೊಂದಲದಲ್ಲಿದ್ದೇನೆ, ನನಗೆ ಕನ್ಫ್ಯೂಷನ್ ಆಗ್ತಾ ಇದೆ ಕೃಷ್ಣ, ನಾನು ಏನ್ ಮಾಡ್ಲಿ? ಚಿತ್ತ ಅಸ್ವಸ್ಥವಾಗ್ತಾ ಇದೆ, ನಂದು ಸಂಪೂರ್ಣವಾಗಿ ಕಳೆದುಕೊಂಡ್ಬಿಟ್ಟಿದೆ, ನನ್ನ ಚಿತ್ತನೆ ಹೊರಟೋಗ್ತಾ ಇದೆ. ಇಂತಹ ಸ್ಥಿತಿಯಲ್ಲಿ ನನಗೆ ಯಾವುದು ಶ್ರೇಯಸ್ಕರ ಎಂದು ನಿಶ್ಚಯವಾಗಿ ಹೇಳು ಕೃಷ್ಣ ನೀನು ಅಂತಾನೆ. ಹೇಳು ಅಂತ ಕೇಳ್ತಾನೆ, ಹೇಳಿದ್ ಮಾತು ಕೇಳಲ್ಲ. ಪಾಪ ಆ ಸ್ಥಿತಿಯಲ್ಲಿ ಬಂದ್ಬಿಟ್ಟಿದ ನಾನು. ಯಾಕಂದ್ರೆ ಅವ್ನಿಗಿನ್ನ ಮನಸ್ಸು ಕನ್ಫರ್ಮ್ ಆಗ್ತಿಲ್ಲ ಅವನ್ಗೆ. ನಾನೀಗ ನನ್ನ ಶಿಷ್ಯ ಮತ್ತು ನಿನಗೆ ಶರಣಾಗತನ ಆಗ್ತಾ ಇದ್ದೇನೆ, ದಯವಿಟ್ಟು ನನಗೆ ಮಾರ್ಗದರ್ಶನ ಮಾಡು ಅಂತ ಕೇಳ್ಕೊತಾನ ಅವನ. ಆಗ ಯಾರು ಕೃಪಣ ಅಂದ್ರೆ ಯಾರು? ಇಲ್ಲಿ ಕಾರ್ಪಣ್ಯ ಅನ್ನೋ ಒಂದು ಶಬ್ದ ಬರ್ತಾ ಇದೆ, ಅದು ಕೃಪಣ ಅಂತ ಹೇಳಿ ಅವನು. ಕೃಪಣ ಯಾರು, ಬ್ರಾಹ್ಮಣ ಯಾರು ಅಂತ ಇಲ್ಲಿ ವ್ಯತ್ಯಾಸ ತೋರಿಸ್ತಾ ಇದ್ದಾರೆ. ಐಹಿಕ ಗೊಂದಲಗಳಲ್ಲಿ ಇರುವ ಮನುಷ್ಯರು ಯಾರು? ಅವನು ಬದುಕಿನ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳದವನು. ನಮ್ಗೆ ನೋಡಿ, ಮನುಷ್ಯ ಅಂದ್ಮೇಲೆ ಸಮಸ್ಯೆಗಳು ಬಂದೇ ಬರುತ್ತೆ ನೋಡಿ. ಪಾಪ ಪ್ರಾಣಿಗಳಿಗೆ ಬಂದ್ರೆ ಅವು ಏನು ಮಾಡಕ್ಕಾಗಲ್ಲ. ನಮ್ಗೆ ದೇವ್ರ ಬುದ್ಧಿ ಕೊಟ್ಟಿದ್ದಾನೆ, ಏನೇ ಸಮಸ್ಯೆ ಬರ್ಲಿ ಅದನ್ನ ನಾವು ಪರಿಹರಿಸ್ಕೋಬೇಕು, ಅದ್ ನಮ್ದು ಧರ್ಮ. ನಾವು ಸಿಕ್ಕಾಕೊಂಡ್ಬಿಟ್ರೆ ನಾವು ತಪ್ಪಿದೀವಿ, ತುಂಬಾ ತಪ್ಪು ಮಾಡ್ತಾ ಇದೀವಿ. ಗೊಂದಲದಲ್ಲಿ ಸಿಕ್ಕ ಮನುಷ್ಯನು ಬೃಹದಾರಣ್ಯಕೋಪನಿಷತ್ತಲ್ಲಿ ಹೇಗೆ ಹೇಳಿದಂದ್ರೆ, ಅದು 11ನೇ ಉಪನಿಷತ್ತು, ಬೃಹದಾರಣ್ಯಕೋಪನಿಷತ್ತು. ಮನುಷ್ಯನಾಗಿ ಬದುಕಿನ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳದೆ, ಆತ್ಮ ಸಾಕ್ಷಾತ್ಕಾರದ ವಿಜ್ಞಾನವನ್ನು ತಿಳಿದುಕೊಳ್ಳದೆ, ಬೆಕ್ಕುಗಳು ಮತ್ತು ನಾಯಿಗಳಂತೆ ಬದುಕಿ ಈ ಜಗತ್ತನ್ನು ಬಿಡುವನು ಕೃಪಣ. ನಾವು ಯಾವಾಗ್ಲೂ ನಮ್ಮ ನಿಶ್ಚಯ ಕೊಟ್ಟ ತಕ್ಷಣ ನಾವು ಪ್ರತಿಯೊಂದು ಸಮಸ್ಯೆಗಳು ಸಾವಿರಾರಿದೆ,
ಆದ್ರೆ ಪ್ರತಿಯೊಂದು ಸಮಸ್ಯೆಗೆ ಒಂದು ಉತ್ತರ ಇದ್ದೇ ಇದೆ. ಆ ಉತ್ತರ ಹುಡುಕ್ಬೇಕು ನಾವು. ಹುಡುಕೋದಷ್ಟೇ ಅಲ್ಲ, ಅದನ್ನ ಪರಿಹಾರ ಮಾಡ್ಕೋಬೇಕು. ಮತ್ತೆ ನಮ್ ದಾರಿಯಲ್ಲಿ ಇರ್ಬೇಕು, ನಮ್ ದಿಕ್ಕೆಲ್ಲ ಇರ್ಬೇಕು, ಭಗವಂತನ ಕಡೆ ಇರ್ಬೇಕು. ಅದು ಸಾಕ್ಷಾತ್ಕಾರ ಮಾಡ್ಕೋಬೇಕು ನಾವು, ಭಗವಂತನ ಸಾಕ್ಷಾತ್ಕಾರ. ಬರೀ ಬದುಕೋದಲ್ಲ, ಊಟ ಮಾಡಿ ಎಲ್ಲ ಪ್ರಾಣಿಗಳು ಮಾಡುತ್ತೆ, ಊಟ ಮಾಡೋದು, ನಿದ್ದೆ ಮಾಡೋದು, ಪ್ರತಿಯೊಂದು ಪ್ರಾಣಿಗಳು ಮಾಡುತ್ತೆ. ನಾವು ಅದ್ರ ಮೇಲೆ ಅದನ್ನ ನೀರ್ಬೇಕು ನಾವು. ಅವನು ಕೃಪಣ ಅಂತ. ಜೀವಿಗೆ ಬದುಕಿನ ಈ ಮಾನವ ಸ್ವರೂಪವು ಅಮೂಲ್ಯವಾದ ಆಸ್ತಿ. 86 ಯೋನಿಗಳೆಲ್ಲ 86 ಲಕ್ಷ ಯೋನಿಗಳಲ್ಲಿ ದಾಟಿ ಬಂದಿರ್ತೇವೆ ನಾವು. ಎಂತ ಅಮೂಲ್ಯವಾದ, ಅದ್ ಗೊತ್ತಾದ ತಕ್ಷಣ ಮೊಮೆಂಟು ನನಗಂತೂ ಅನ್ಸತ್ತಪ್ಪ, ನಾವ್ ಎದ್ರಲ್ಲೂ ಟೈಮ್ ವ್ಯರ್ಥ ಮಾಡಬಾರ್ದು. ಚಿಕ್ಕ ವಯಸ್ಸಲ್ಲೂ ಹೋಗ್ತೀನಿ ನಾನು. ಅಫ್ಕೋರ್ಸ್ ನಮ್ಗೆ ಒಂದ್ ಏಜ್ ಆದ್ಮೇಲೆ ಅದು ಬೇಡ ಇದು ಬೇಡ ಅನ್ಸಿರುತ್ತೆ, ಪರವಾಗಿಲ್ಲ. ಬಟ್ ಚಿಕ್ಕ ವಯಸ್ಸಲ್ಲಿ ಎಲ್ಲ ಬೇಕಂತಿದ್ದಾಗ ಕೂಡ ಅದನ್ನ ತ್ಯಾಗ ಮಾಡಿ ನಮ್ಮ ಸ್ವಲ್ಪ ಹೊತ್ತಾದ್ರೂ ದಿನದಲ್ಲಿ ನಾವು ಸ್ವಲ್ಪ ಅದನ್ನ, ಜನ ಏನ್ ಮಾಡ್ತಾರೆ, ರಿಟೈರ್ಮೆಂಟ್ ಆಗ್ಲಿ ಆಮೇಲೆ ಶುರು ಮಾಡೋಣ, ಈಗೇನಿದೆ ನಾವು ಚಿಕ್ಕವರು, ತುಂಬಾ ಚಿಕ್ಕವರು. ಯಾರು ಚಿಕ್ಕವರಿಲ್ಲ. ನಮ್ಮ ಇಸ್ಕಾನ್ದಲ್ಲಿ ನಾವು ನೋಡ್ತಾ ಇದ್ದೇವೆ, 5 ವರ್ಷದ ಮಗು ಒಂದಿದೆ, ಅದಕ್ಕೆ ನಾವು ಬಾಲ್ಗುರು ಅಂತೇವೆ. ಎಷ್ಟು ಉತ್ತಮವಾಗಿ ಪಠನ ಮಾಡ್ತಾನೆ, ಗೀತಾ ಇದು ಮಾಡ್ತಾನೆ, ಅವ್ನ ಕೋರ್ಸಸ್ ಕಂಡಕ್ಟ್ ಮಾಡ್ತಾನೆ, ಏನ್ ಚೆನ್ನ ಶ್ಲೋಕಗಳು ಹೇಳ್ತಾನೆ. ಅವನು ಇದೇನೆ, ಅವನು ಒಂದು ಬಾಲ್ಗುರುನೇ, ಅವನು ಸಿಕ್ಕಾಪಟ್ಟಿ ಬುದ್ಧಿವಂತ. ಎಲ್ಲ ತಿಳ್ಕೊಂಡ್ಬಿಟ್ಟಿದ್ದಾನೆ ಅವನು, ಚಿಕ್ಕ ಹುಡುಗ. ಸೊ ಅದು ವಯಸ್ಸಿಲ್ಲ ಇದಕ್ಕೆ. ನಮ್ಮ ಮನಸ್ಸಿನ ಸ್ಥಿತಿ ಬಹಳ ಇಂಪಾರ್ಟೆಂಟು. ಬದುಕಿನ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಲು ಈ ಸ್ವರೂಪವನ್ನು ಬಳಸ್ಕೊಳ್ಳೇಬೇಕು. ಇವಾಗ ನಾವು ಏನಾಗ್ತವೆ ಈಗ, ಆಕ್ಚುಲಿ ಹೇಗೆ ರಾತ್ರಿ ಆಗಿದೆ ಈಗ ನಮಗೆ, ಹಾಗೆ ನಮ್ ರಾತ್ರಿ ಬಂದ್ಬಿಡ್ತು. ನಿಜವಾದ ರಾತ್ರಿ ಬಂತು ಅಂದ್ರೆ ನಮಗೆ ಪುರ್ಸತ್ತೇ ಇಲ್ಲ. ಇವಾಗ ನಾಳೆ ಒಂದ್ ಬೆಳಗಂತ ಇದೆ, ಪರವಾಗಿ ನಾವು ಬೆಳಗ್ಗೆ ಹೇಳ್ತೀವಿ ನಾವು. ಆದ್ರೆ ನಮ್ಮ ಜೀವನದ ರಾತ್ರಿಗೆ ನಾವು ಬಂದ್ಬಿಟ್ರೆ, ಈವ್ನಿಂಗ್ ಆಫ್ ಲೈಫ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ. ಈವ್ನಿಂಗ್ ಆಫ್ ಲೈಫ್ ಅಂದ್ರೆ ಸಂಜೆ, ಬಾಳಿನ ಸಂಜೆ ಅಂತಾರೆ ಅದಕ್ಕೆ. ಆ ಸಂಜೆ ಹೋಗಿ ರಾತ್ರಿನೂ ಬಂದೇ ಬಿಡುತ್ತೆ. ಆಮೇಲೆ ಮಾತ್ರ ಏನೂ ಇಲ್ಲ, ಅಲ್ಲಿ ಅಂಧಕಾರನೇ ಅಂಧಕಾರ. ಮುಂದೆ ನಾವು ಜೀವ ಬಿಡಬೇಕಾಗತ್ತೆ. ಏನ್ ಮಾಡ್ತೀವಿ, ಮತ್ತೆ ಹುಟ್ಟುತ್ತೀವಿ, ಮತ್ತೆ ಇದು ಕಷ್ಟ ಪಡ್ತೀವಿ, ಮತ್ತೆ 9 ತಿಂಗಳು ತಾಯಿ ಹೊಟ್ಟೆಯಲ್ಲಿ ಕಷ್ಟ ಪಡ್ಬೇಕು, ಮತ್ತೆ ಹುಟ್ಟಬೇಕು, ಕಷ್ಟ ಎಲ್ಲ ಕಷ್ಟ ಮತ್ತೆ ಯೂಶುವಲ್ ಆಗಿ ಎಲ್ಲ ಪಡಿಬೇಕು, ಅನುಭವಿಸ್ಬೇಕಾಗತ್ತೆ. ಅದಕ್ಕಿಂತ ನಾವೇನ್ ಪ್ರಾರ್ಥನೆ ಮಾಡ್ಬೇಕಪ್ಪ ಅಂದ್ರೆ, ತಾಯಿ ಆದವಳು ಕೂಡ ಮಗನಿಗೆ ಯಾರು ಅಂತ ಪ್ರಾರ್ಥನೆ ಮಾಡ್ಲಿಕ್ಕಿಲ್ಲ. ಹುಟ್ಟದ ದಿನ ಏನ್ ಪ್ರಾರ್ಥನೆ ಮಾಡ್ಬೇಕು ಅಂದ್ರೆ, ನನ್ನ ಮಗುಗೆ ಮತ್ತೆ ಈ ಹುಟ್ಟು ಸಾವಿನ ಗದ್ದಲದಲ್ಲಿ ಬೇಡ ತಾಯಿ ತಂದೆ, ಅವನ ಇದನ್ನ ಪಾರ್ ಮಾಡು ಅಂದ್ರೆ ಸುಮ್ನೆ ಪಾರ್ ಮಾಡ್ತಾನ ಅವನು. ನಾವು ಅದನ್ನ ಭಕ್ತಿ ತೋರಿಸ್ಬೇಕಾಗತ್ತೆ, ಆಗ ಅವನು ಪಾರ್ ಮಾಡ್ತಾನೆ. ಸೊ ಈ ಬಹಳ ಅಮೂಲ್ಯವಾದ ಈ ನಮ್ಮ ಮನುಷ್ಯ ಜೀವನನ ಚೆನ್ನಾಗಿ ಬಳಸ್ಕೋಬೇಕು ನಾವು. ಆದುದರಿಂದ ಯಾವನು ಈ ಅವಕಾಶವನ್ನು ಸರಿಯಾಗಿ ಬಳಸಿಕೊಳ್ಳುವುದಿಲ್ಲವೋ ಅವನು ಕೃಪಣ. ಇದಕ್ಕೆ ಪ್ರತಿಯಾಗಿ ಬದುಕಿನ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಲು ಈ ದೇಹವನ್ನು ಬಳಸಿಕೊಳ್ಳುವನು ಬುದ್ಧಿವಂತ, ಅವನೇ ಬ್ರಾಹ್ಮಣ ಅಂತ ಇದರಲ್ಲಿ ಉಪನಿಷತ್ತಲ್ಲಿ ಹೇಳಿದೆ. ಅದ್ ನಾವು ಅದನ್ನ ಬಹಳ ಚಾಚು ತಪ್ಪದಂಗೆ ನಾವು ಫಾಲೋ ಮಾಡ್ಬೇಕು, ಬಹಳ ಇಂಪಾರ್ಟೆಂಟ್ ಅದು. ಸೊ ಬಹಳ ಶ್ಲೋಕಗಳಿದೆ ಇದರಲ್ಲಿ. ಎಲ್ಲಾನು ಶ್ಲೋಕಗಳು ಅದೇ ನಮ್ಗೆ ಬಹಳ ಬೋಧನೆ ಮಾಡ್ತಾ ಇರತ್ತೆ. ಅದಕ್ಕೆ ನಾವು ಅದನ್ನ ಈ ಲೆವೆಲ್ ಅಲ್ಲಿ ಎಲ್ಲ ತಗೊಳ್ಳಲ್ಲ. ಸೊ ಈ ನೆಕ್ಸ್ಟ್ ಬರುತ್ತೆ ಇಲ್ಲಿ. ಇದು ಶ್ಲೋಕ ಯಾರು ಓದ್ತೀರಾ? 11ನೇ ಶ್ಲೋಕನ. ಶ್ರೀ ಭಗವಾನ್ ವಾಚ. ಶ್ರೀ ಭಗವಾನ್ ವಾಚ ಅಶೋಚ್ಯಾನನ್ವ ಶೋಚಸ್ವ ಪ್ರಜ್ಞಾವಾದಂಶ್ಚ ಭಾಷಸೆ ಗತಾಸೂನ ಗತಾಸೂಂಶ್ಚ ನಾನು ಶೋಚಂತಿ ಪಂಡಿತಃ. ವೆರಿ ಗುಡ್. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ, ಹರೇ ಕೃಷ್ಣ. ದೇವೋತ್ತಮ ಪರಮ ಪುರುಷನು ಹೀಗೆ ಹೇಳಿದನು. ಏನ್ ಹೇಳ್ತಾನ ಅವನು? ನೀನು ವಿದ್ವಾಂಸರಂತೆ ಮಾತಾಡ್ತೀಯಪ್ಪ, ಬಳೆ ಸ್ಕಾಲರ್ ತರ ಮಾತಾಡ್ತೀಯ ಅರ್ಜುನ ನೀನು. ಆದ್ರೆ ಶೋಕಕ್ಕೆ ಯೋಗ್ಯ ಯಾರು ಇಲ್ವೋ ಅವ್ರಿಗೋಸ್ಕರ ನೀನು ಶೋಕ ಪಡ್ತಿದೀಯಲ್ಲ, ನೀನು ಕುರಿತು ಶೋಕಿಸುತ್ತಿದೀಯಲ್ಲ, ಏನ್ ನೀನ್ ಸರಿ ಮಾಡ್ತಿದೀಯಾ? ಪಂಡಿತರು ಸತ್ತವರಿಗಾಗಿ ಆಗಲಿ ಬದುಕಿದವರಿಗಾಗಲಿ ಯಾವತ್ತೂ ದುಃಖ ಪಡುವುದಿಲ್ಲ. ನೀ ಅದನ್ನ ತಪ್ಪು ಮಾಡ್ತಾ ಇದೀಯಾ, ನೀನು ಹೇಳೋದೊಂದು ಮಾಡೋದೊಂದು ಮಾಡ್ತಾ ಇದೀಯ, ಈ ತರ ನೀನ್ ಮಾಡಬಾರ್ದು ಅಂತ ಅವನ್ಗೆ ಹೇಳ್ತಾನೆ. ಇಲ್ಲಿ ನೆಕ್ಸ್ಟ್ ಇದ್ರಲ್ಲಿ ಬರುತ್ತೆ. ಇದರಲ್ಲಿ ಇದನ್ನ ಯಾರು ಓದ್ತೀರಮ್ಮ? ತುಂಬಾ ಚೆನ್ನಾಗಿದೆ. ಅವ್ನು ಹೇಳ್ತಾನೆ 13ನೇ ಶ್ಲೋಕ. ಓದು ಮೇಡಮ್. ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿರ್ಧೀರಸ್ತತ್ರ ನ ಮುಹ್ಯತಿ. ವೆರಿ ಗುಡ್, ವೆರಿ ಗುಡ್. ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ. ದೇಹಸ್ಥ ಆತ್ಮವು ಅಂದ್ರೆ ದೇಹದಲ್ಲಿರುವಂತ ಆತ್ಮ, ಈ ದೇಹದಲ್ಲಿ ಬಾಲ್ಯದಿಂದ ಯೌವನಕ್ಕೆ, ಇಲ್ಲಿ ಬಹಳ ಚೆನ್ನಾಗಿ ಇದನ್ನ ನಾವು ತೋರಿಸಿದ್ದೇವೆ. ಇದನ್ನ PPT-ನಲ್ಲಿ ಇಲ್ಲಿ ನಾನು ಶೇರ್ ಮಾಡ್ತೀನಿ ನಿಮ್ ಜೊತೆಗೆ. ನಾವು ಹುಟ್ಟಿದಾಗ ನಾನು ನೆನ್ನೆ ಹೇಳಿದೆ ನಿಮ್ಗೆ, ನಾವೇನು ಆಕ್ಚುಲಿ ಪರಮಾತ್ಮನ ತುಂಡು, ಅವನಲ್ಲಿ ಬಂದಂತ ನಾವೊಂದು ಅಂಶ ಅಲ್ವಾ. ನಾವು ಈ ಇಲ್ಲಿ ಒಂದು ಮಗು ತೋರಿಸಲಾಗಿದೆ. ಆ ಮಗು ಸ್ವಲ್ಪ ದೊಡ್ಡದಾಗತ್ತೆ,
ಸ್ವಲ್ಪ ದೊಡ್ಡದಾಗಿ ಯುವಾವಸ್ಥೆಗೆ ಬರುತ್ತೆ, ಇನ್ನ ದೊಡ್ಡವನಾಗ್ತಾನೆ, ಆಮೇಲೆ ವೃದ್ಧಾವಸ್ಥೆಗೆ ಬರುತ್ತೆ. ಸೊ ಆತ್ಮ ಅದೇನೆ. ಸೊ ನಾನು ನೆನೆ ಬಹುತೇಕ ಕೇಳಿದ್ದೀನಿ ನಾನು. ಹುಟ್ಟುವಾಗ ಪರಮಾತ್ಮನ ಆತ್ಮ ಅದು ಏನ್ ಹೇಳ್ತಾರಂದ್ರೆ ಪುರುಷನ ಮೂಲಕ, ಇದು ವೀರೇಂದ್ರಿಯ ಮೂಲಕ, ಅದು ದೇಹ ವಿರಾಣುವಿನ ಮೂಲಕ ಅದು ತಾಯಿಯನ್ನ ಸೇರ್ಬಿಟ್ಟು ಅದು ನಮ್ಮ ಗರ್ಭದಲ್ಲಿ ಮಗುವಾಗಿ ಅದು ಪರಿಣಾಮಗೊಳ್ಳುತ್ತದು ಆಗುತ್ತೆ. ಹಾಗೆ ಸೋಲ್ ಆತ್ಮ ಹಾಗೆ ಬರುತ್ತೆ ನಮ್ಮಲ್ಲಿ. ಅಲ್ಲಿ ಮಗು ಹುಟ್ಟುತ್ತೆ, ಅಲ್ಲಿ ಬರೀ ಆತ್ಮ ಇರುತ್ತೆ ಅದು. ಬಟ್ ಅದು ಒಂದ್ ಸೆಲ್, ನಾವು ಇಂಗ್ಲಿಷ್ ಸೈನ್ಸ್ ಅಲ್ಲಿ ಏನ್ ಹೇಳ್ತೀವಿ ಅಂದ್ರೆ ಅದಕ್ಕೆ ಒಂದ್ ಸೆಲ್, ಒಂದು ಜೀವಕೋಶ. ಅದಂದ್ರೆ ಒಂದು ಓವಮ್ ಅಂದ್ರೆ ಅಂಡಾಣು ಅಂತಾರಲ್ಲ, ಅದಕ್ಕೆ ಇದು ಫರ್ಟಿಲೈಸ್ ಆದಾಗ ಅದು ಒಂದು ಝೈಗೋಟ್ ಅಂತ ಆಗುತ್ತೆ. ಅದು ಒಂದು ಚಿಕ್ಕ ಇದು, ಅದು ಅಷ್ಟೇ. ಅದು ಒಂದು ಸಿಂಗಲ್ ಕೋಶ, ಜೀವಕೋಶ. ಅದು ವಿಭಜನೆ ಆಗ್ಬಿಟ್ಟು 1, 2 ಸಾವಿರ ಆಗ್ಬಿಟ್ಟು ಆಮೇಲೆ ಕ್ರಮೇಣ ಬರೀ ಒಂದು ಬಾಲ್ ತರ ಆಗುತ್ತೆ, ಕೋಶಗಳ ಬಾಲ್ ಆಗುತ್ತೆ. ಆಮೇಲೆ ಅದಕ್ಕೆಲ್ಲ ಸ್ವರೂಪ ಬರುತ್ತೆ. ಆಮೇಲೆ ಎಲ್ಲ ಅದಕ್ಕೆ ಕೈಯು ಕಾಲು ಎಲ್ಲಾನು ಮೂಗು ಎಲ್ಲ ಇದಾಗ್ಬಿಟ್ಟು ದೇಹ ಅಂತ ಒಂದ್ ಬರುತ್ತೆ. ಸೊ ಇದನ್ನ ಹೊದಿಸ್ತವ್ರು ಯಾರಪ್ಪ? ಈಗ ನಾವು ಅಳ್ತೀವಿ, ಯಾರೋ ಒಬ್ರು ಹೋಗ್ಬಿಟ್ಟು ತುಂಬಾ ಅಳ್ತೀವಿ. ಯಾಕೆ ಅಳ್ತೀವಿ? ತುಂಬಾ ಅಟ್ಯಾಚ್ಮೆಂಟ್ ಇತ್ತು, ನಾವು ಅಳ್ತೀವಿ, ಅದು ಸಹಜನೆ. ಆದ್ರೆ ದೇವ್ರು ಕೇಳ್ತಾನೆ, ಇವ್ ಅಳ್ತೀವಲ್ಲೋ ಅಂತ ಅವ್ನು ನಗುತ್ತಾನೆ. ಯಾಕಂದ್ರೆ ನಿಂದೇನಿದೆ ಇದ್ರಲ್ಲಿ? ಈ ನನ್ನವರು ಅಂತೀಯಲ್ಲ, ನೀ ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡೆ, ಅವ್ರು ನಿನ್ನವರು. ನಿಂದೇನಿದೆ ಇದ್ರಲ್ಲಿ? ಅಲ್ಲಿ ಒಳಗಿರೋ ಆತ್ಮ ನಾನೇ, ನಂದೊಂದು ಅಂಶ ಇದೆ ಅಲ್ಲಿ. ಆ ಆತ್ಮಕ್ಕೆ ಹೊದಿಕೆ ಕೊಟ್ಟವ್ರು ಯಾರು? ನಾನೇ. ಅದಕ್ಕೆಲ್ಲ ದೇಹ ಕೊಟ್ಟವ್ ನಾನೇನೆ. ಸೊ ನಿಂದೇನಿದೆ ಇದ್ರಲ್ಲಿ? ಇದು ನನ್ನ ಗೊಂಬೆ, ನಾನ್ ಯಾವಾಗ ಬೇಕಾದ್ರೆ ಬಿಡ್ತೀನಿ, ಯಾವಾಗ ಬೇಕಾದಾಗ ನಾನು ತಗೊಳ್ತೀನಿ. ಸೊ ನೀನು ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡಿದ್ದಕ್ಕೆ ಅದನ್ನ ಅಯ್ಯೋ ಅಂತ ಅಂತಿದ್ಯಾ. ಹಾಗೆ ಮಾಡಬಾರ್ದು. ಮತ್ತೆ ಎಲ್ಲ ಹೋಗ್ತಿದೆ ಆತ್ಮ? ನನ್ನ ಹತ್ರ ಬರ್ತಾ ಇದೆ ಮತ್ತದು. ಆಗ ಅವನು ವಿರಾಟ್ ರೂಪ ತೋರಿಸ್ದಾಗ ಹೇಳ್ತಾನೆ, ಎಲ್ಲಾರು ನನ್ನೊಳಗೆ ಇರ್ತಾರೆ. ಸೊ ಆತ್ಮ, ನಾವು ಅಳೋದಂದ್ರೆ ಇದು ನಾವು ನಮ್ದು ಏನು ಇಲ್ದಿದ್ದಕ್ಕೆ ನಾವು ಅಳ್ತಿರ್ತೀವಿ. ಇದು ನಮ್ ಜ್ಞಾನ ಇಲ್ದೇ ಇದ್ರೆ ಆ ತರ ಮಾಡ್ತೀವಿ ನಾವು. ಆದ್ರೂ ಕೂಡ ಅಟ್ಯಾಚ್ಮೆಂಟ್ ಇದ್ದೇ ಇದ್ರೆ ಸ್ವಲ್ಪ ದುಃಖ ಅಗಲಿಕೆಯಿಂದ ಆಗೇ ಆಗುತ್ತೆ. ಸೊ ಏನ್ ತೋರಿಸ್ತಾ ಇದೀವಿ ಅಂದ್ರೆ ಈ ಆತ್ಮ ನೋಡಿ, ಫುಲ್ ಎಲ್ಲ ಕಡೆ ಲೈಟ್ ತೋರಿಸ್ತಾ ಇದೆ, ಅದು ಆತ್ಮನೇ. ಸೊ ಆತ್ಮ ಎಷ್ಟು ಅದು ಗಾತ್ರ ಹೇಳಿದರೆ, ಒಂದು ಕೂದಲಿನ ಇದ್ರಲ್ಲಿ ಏನು ಎಂಡ್ ಅಂದ್ರೆ ಟಿಪ್ ಇರುತ್ತಲ್ಲ, ತುದಿದು 1000th ಪಾರ್ಟ್ ಅಂದ್ರೆ 1000 ಅಂಶ ಅದು ಮಾಡಿದ್ರೆ ಅಷ್ಟು ಚಿಕ್ಕದಾಗಿರುತ್ತೆ ನಮ್ಮ ಆತ್ಮ. ಅದು ಅಷ್ಟೇ ಇರುತ್ತೆ. ಅದೇನು ನಾವು ದೊಡ್ಡವರಾದಂಗೆ ದೊಡ್ಡದಾಗೋದು, ಚಿಕ್ಕವರ ಮಗು ಇದ್ದಾಗ ಚಿಕ್ಕ ಹಾಗೇನು ಇಲ್ಲ. ಆತ್ಮ ಅಷ್ಟೇ ಇರುತ್ತೆ. ಅದು ಆತ್ಮ ಸೈಜ್ ಅದೇ ಇದೆ, ಆದ್ರೆ ಮಾತ್ರ ದೇಹ ದೊಡ್ಡದಾಕೊಂಡು ಹೋಗ್ತಾ ಇದೆ ಹಾಗೇನೆ. ಓಕೆ. ಸೊ ಆಮೇಲೆ ಇದೆ ಸತ್ತಂಗಲ್ವಾ. ಈಗ ಇದರಿಂದ ಈಗ ಫೋಟೋಗಳು, ನಮ್ ಫೋಟೋ ನೋಡಿದ್ರೆ, ನಮ್ಮ ಮಗು ಇದ್ದಾಗ ನೋಡಿದ್ರೆ ನಾವೇಂತ ಗೊತ್ತೇ ಆಗೋದಿಲ್ಲ. ಆತರ ನಾವು ಪರಿವರ್ತನೆ ಆಗೋ ಇರುತ್ತೆ ನಮ್ಮಲ್ಲಿ. ಸೊ ಈ ತರ ಹೇಗ್ ಬದಲಾಕೊಂಡು ಹೋಗುತ್ತೋ ಆತರ ನಾವು ದಿನಾ ಸಾಯ್ತಾ ಇದೀವಿ, ದಿನಾ ನಾವು ಮತ್ತೆ ಹುಟ್ಟುಕೋದು. ಆದ್ರೆ ಒಂದು ಡಿಫ್ರೆನ್ಸ್ ಏನಪ್ಪಾ ಅಂದ್ರೆ, ನಾವು ಇದ್ದೀವಿ, ನಾವು ನಿತ್ಯವಾಗಿದ್ದೀವಿ, ನಮ್ಮ ದೇಹ ಬದಲಾಗ್ತದೆ, ನಾವು ಮಾತ್ರ ಇದ್ದೀವಿ. ಆದ್ರೆ ಕೊನೆ ಗಳಿಗೆ ಏನಾಗುತ್ತೆ, ನಾವು ಇರೋದಿಲ್ಲ. ನಮ್ ದೇಹ ಆತ್ಮ ನಮ್ ದೇಹನ್ ಬಿಟ್ಟು ಹೋಗ್ಬಿಡುತ್ತೆ. ಬಿಟ್ಟು ಹೋದಾಗ ಏನ್ ಮಾಡುತ್ತದು? ಮತ್ತೊಂದ್ ದೇಹನೂ ಸೇರ್ಕೊಳ್ಳುತ್ತೆ. ಇದು ನಾವು ಈ ತರನೇ ಕಂಟಿನ್ಯೂ ಮಾಡ್ಕೊಂಡಿದ್ರೆ. ಆದ್ರೆ ಈ ಜನ್ಮ, ಇಂಥ ಅಮೂಲ್ಯವಾದ ಜನ್ಮ ದೇವ್ರು ಕೊಟ್ಟಾಗ ನಾವು ಸಾಕ್ಷಾತ್ಕಾರದ ಕಡೆ ನಾವು ಲಕ್ಷ್ಯ ಕೊಟ್ಟು ನಾವು ಹರಿನಾಮ ನಮ್ಮ ಮಹಾಮಂತ್ರನ ಭಕ್ತಿಯಿಂದ ಹೇಳಿ ಅದನ್ನ 16 ರೌಂಡ್ ಖಂಡಿತ ಕಂಪ್ಲೀಟ್ ಮಾಡಿ, ಆಮೇಲೆ ಡಿವೋಷನಲ್ ಸರ್ವಿಸ್ ಮಾಡಿ, ಇಲ್ಲ ಭಕ್ತಿ ಸರ್ವಿಸ್ಗಳು ಮಾಡ್ತಾ ಇದ್ರೆ, ಒಳ್ಳೆ ಕಾರ್ಯಗಳು ಮಾಡ್ತಾ ಇದ್ರೆ ಖಂಡಿತ ನಮ್ಗೆ ಹುಟ್ಟು ಸಾವಿನಿಂದ ನಾವು ಬಿಡುಗಡೆ ಪಡಿಬಹುದು. ಸೊ ಅದನ್ನ ಇಲ್ಲಿ ತೋರಿಸಿದೆ ಇದರಲ್ಲಿ. ಆಮೇಲೆ ಇಲ್ಲಿ ನೆಕ್ಸ್ಟ್ ಬರ್ತಲ್ಲ, ನೀವು ದೇಹಿನೋಸ್ಮಿನ್ ಅಂದ್ರೆ ಅರ್ಥ ಏನು? ನೀವು ಓದಿದ್ರಲ್ಲಮ್ಮ, ಇದು ದೇಹಿನೋಸ್ಮಿನ್, ದೇಹಸ್ಥವಾದ ಆತ್ಮವು ದೇಹದಲ್ಲಿ ಬಾಲ್ಯದಿಂದ ಯವನಿಗೆ ಮುಪ್ಪಿಗೆ ಒಂದೇ ಸಮನೆ ಸಾಗುವ ರೀತಿಯಲ್ಲಿ ಆತ್ಮವು ಸಾವಿನ ನಂತರ ಮತ್ತೊಂದು ದೇಹಕ್ಕೆ ಸಾಗುತ್ತದೆ. ಧೀರನಾದವನು ಇದರಿಂದ ಗೊಂದಲಕ್ಕೆ ಒಳಗಾಗುವುದಿಲ್ಲ. ಅವನಿಂದನೇ ಇಲ್ಲ, ಇದು ಆಗೋದೇನೆ, ಇದಕ್ಕೆ ನಾನು ತಲೆ ಕೆಡ್ಸ್ಕೋಬಾರ್ದು. ಸ್ವಲ್ಪ ದುಃಖ ಆಗುತ್ತೆ, ಹೌದು, ಯಾಕೆ ಇಲ್ಲ? ಅದಕ್ಕೆ ನಾವೇ ಅನ್ಕೋಬೇಕಾರೆ ಅವ್ರನ್ನ ಐಡಿಯಲ್ಸ್ ಫಾಲೋ ಮಾಡ್ಕೊಳ್ಳಿ, ಅವ್ರು ಹೇಳಿದ ಚಾಚು ತಪ್ಪದಂಗ್ ಮಾಡಿ, ಅವ್ರು ನೆನ್ಪಿಟ್ಕೊಳ್ಳಿ. ಯಾರು ಬೇಡ ಅಂತಾರೆ? ಅರೆ ದುಃಖಿಸ್ಬೇಡಿ, ಅವ್ರಿಗೂ ತೊಂದರೆ ಆಗುತ್ತೆ. ಯಾಕಂದ್ರೆ ಅವರು ಸೂಕ್ಷ್ಮ ದೇಹದಲ್ಲಿ ಹೊಟ್ಟೋಗಿರ್ತಾರೆ. ಸೂಕ್ಷ್ಮ ದೇಹ ಅಂದ್ರೆ ಅವ್ರಿಗೆ ಅದಕ್ಕೆ ಆತ್ಮ ಇದೆ, ಆತ್ಮ ಅಂತೂ ಇದ್ದೇ ಇದೆ, ಆತ್ಮ ಪರಮಾತ್ಮ ಇದ್ದೇ ಇದೆ ಸೂಕ್ಷ್ಮ ದೇಹಕ್ಕೆ. ಜೊತೆಗೆ ಮೈಂಡು, ಮನಸ್ಸಿದೆ, ಇಂಟೆಲಿಜೆನ್ಸ್ ಇದೆ, ಅದಕ್ಕೆ ತಿಳಿಯುತ್ತೆ. ಅದ್ ನಾನೀಗ ನನ್ನ ದುಃಖ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ, ಆದ್ರೆ ಅದು ಯಾರ ಹತ್ರ ಶೇರ್ ಮಾಡ್ಕೋಬೇಕು? ಯಾರು ಇಲ್ಲ ಅದಕ್ಕೆ. ಸೊ ಅದಕ್ಕೆ ನಾವು ಅದೆಷ್ಟು ಅಂತಾರಲ್ಲ, ಅಳಬೇಡ್ರಿ, ಬಹಳ ತೊಂದರೆ ಆಗತ್ತೆ ಅಂತ ಆತರ ನಾವು ಅಳಬಾರ್ದು. ಪ್ರಾರ್ಥನೆ ಮಾಡಿ, ಪ್ರಾರ್ಥನೆ ಸಲ್ಲತ್ತೆ, ಅವ್ರನ್ನ ಉನ್ನತ ಮಾರ್ಗಕ್ಕೆ ಹೋಗ್ತಾರೆ. ಇಲ್ಲಿ ಹೇ ಕೌಂತೆಯ, ಇದು ನೆಕ್ಸ್ಟ್ ಯಾರು ಓದ್ತೀರಮ್ಮ? 14ನೇ ಶ್ಲೋಕ, ಮಾತಾ ಸ್ಪರ್ಶ ಕೌಂತೆಯ. ನಾನು ಓದ್ತೀನಿ ಮಾತಾ. ಓದಿ ಅಮ್ಮ, ಸಂತೋಷ. ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದ ಆಗಮಾಪಾಯಿನೋ ಆಗಮಾಪಾಯಿನೋ ಇಕ್ಷಸ್ವ ಭಾರತ.
ಹೇ ಕೌಂತೆಯ ಅಂದ್ರೆ ಕುಂತಿ ಪುತ್ರ, ಅವನು ಸುಖ ದುಃಖಗಳು ಸ್ವಲ್ಪ ಕಾಲ ಕಾಣಿಸಿಕೊಳ್ಳುವುದು, ಕ್ರಮೇಣ ಮಾಯ ಆಗುವುದು. ದುಃಖ ಬರುತ್ತೆ, ಸುಖ ಬರುತ್ತೆ ಹೋಗುತ್ತೆ, ಬೆಳಕು ಬರುತ್ತೆ, ಮಳೆ ಬರುತ್ತೆ, ನಿಲ್ಲುತ್ತೆ, ಎಲ್ಲ ಹಾಗೇನೆ. ಬೆಳಕೆ ಯಾವುದೂ ಶಾಶ್ವತ ಅಲ್ಲ, ಎಲ್ಲಾನು ಹೊಟ್ಟೋಗ್ತಾ ಇರುತ್ತೆ. ಚಳಿಗಾಲ ಮತ್ತೆ ಬೇಸಿಗೆಗಳು ಬರುತ್ತೆ. ನಾವೇನಂತೀವಿ ಚಳಿಗಾಲದಲ್ಲಿ ಅಯ್ಯೋ ಚಳಿ 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 ಬೇಸಿಗೆ ಬರ್ಬೇಕು ಅಂತೀವಿ. ಆಮೇಲೆ ಬೇಸಿಗೆ ಅಯ್ಯೋ ಎಷ್ಟು ಬಿಸಿಲಪ್ಪ, ತುಂಬಾ ಏನ್ AC ಹಾಕ್ಬೇಕು, ಫ್ಯಾನ್ ಹಾಕ್ಬೇಕು, ಚಳಿಗಾಲ ಯಾವತ್ತು ಬರುತ್ತೋ ಅಂತೀವಿ. ಅಲ್ಲಿ ಮಳೆ ಇಲ್ಲ ಅಂತೀವಿ, ಮಳೆ ಬರ್ಲಿ ಅಂತೀವಿ. ಮಳೆ ಬಂದಾಗ ಯಾಕೆ ಮಳೆ ಬರ್ತಾ ಇದೆಪ್ಪ, ಇದು ಎಷ್ಟು ಬಟ್ಟೆ ಎಲ್ಲ ಒದ್ದೆ ಆಗುತ್ತೆ, ಎಲ್ಲದಕ್ಕೂ ಕಂಪ್ಲೇಂಟ್ ಮಾಡ್ತೀವಿ. ಹಾಗ್ ಮಾಡ್ಬಾರ್ದು. ಯಾವ್ದೇ ಸ್ಥಿತಿಯಲ್ಲಿ ಕೂಡ ನಾವೇನ್ ಮಾಡ್ಬೇಕು, ತಡ್ಕೊಳ್ಳೋ ಶಕ್ತಿ ನಾವು ಬೆಳೆಸ್ಕೋಬೇಕು. ಬೇಸಿಗೆಗಳು ಕಾಣಿಸಿಕೊಂಡು ಮಾಯವಾಗುವಂತೆ ಭರತ ವಂಶಜನೆ ಅವು ಇಂದ್ರಿಯಗಳ ಗ್ರಹಣ ಶಕ್ತಿಯಿಂದ ಉದ್ಭವ ಆಗುತ್ತದೆ. ನಾವು ಇಂದ್ರಿಯಗಳ ಕಂಟ್ರೋಲ್ ಮಾಡ್ಕೋಬೇಕು. ನಾವು ಎಲ್ಲದಕ್ಕೂ ನಾವು ತಡ್ಕೋಬೇಕು. ಅದನ್ನ ತಡ್ಕೊಂಡ್ರೆ ಏನಾಗುತ್ತೆ, ನಾವು ಕಂಟ್ರೋಲ್ ಮಾಡ್ಕೊಂಡಾಗ ಏನಾಗುತ್ತೆ, ಅವುಗಳಿಂದ ಕ್ಷೋಭೆಗೆ ಒಳಗಾಗದೆ ಸಹಿಸುವುದನ್ನು ಕಲಿಯಬೇಕು. ನಾವು ಅದನ್ನ ಟಾಲರೆನ್ಸ್ ಬಹಳ ಇಂಪಾರ್ಟೆಂಟ್. ನಾವು ಕಲಿಯಲೇಬೇಕು. ತಡ್ಕೊಳ್ಳೋ ಶಕ್ತಿ ನಮಗ್ ಬರಲೇಬೇಕು, ಬಹಳ ಇಂಪಾರ್ಟೆಂಟ್. ಇಲ್ಲಿ ತುಂಬಾ ಚೆನ್ನಾಗಿ ಹೇಳಿದೆ. ಆಮೇಲೆ ನಾವು ನೆಕ್ಸ್ಟ್ ಹೋಗ್ತೀವಿ. ಬಹಳ ಬ್ಯೂಟಿಫುಲ್ ಆಗಿ ಭಗವದ್ಗೀತೆನ ದಿನಾ ಬೆಳಿಗ್ಗೆ ಎದ್ದು ಒಂದ್ ಸ್ವಲ್ಪ ಹೊತ್ತು ಪಠಣ ಮಾಡ್ಲೇಬೇಕು. ಅದನ್ನ ದಿನಾ ಒಂಚೂರು ಒಂದ್ ಪೇಜ್ ಓದಿ, ಜಾಸ್ತಿ ಬೇಡ. ಜಾಸ್ತಿ ಆಮೇಲೆ ನೀವು ಪೂರ್ತಿ ಟೈಮ್ ಸಿಕ್ಕಾಗ ಇದು ನೆಕ್ಸ್ಟ್ 20 ಯಾರು ಓದ್ತೀರಮ್ಮ? 20 ನ ಜಾಯತೆ ಮ್ರಿಯತೆ ಕದಾಚಿನ್. ಓದ್ತೀನಿ ಮೇಡಮ್. ಮಾತಾಜಿ ಖಂಡಿತ ಸಂತೋಷ ಅಮ್ಮ, ಓದಿ. ಹರೇ ಕೃಷ್ಣ. ನಾ ಜಾಯತೆ ಮ್ರಿಯತೆ ವ ಕದಾಚಿನ್ ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ ಅಜೋ ನಿತ್ಯಃ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಹನ್ಯಮಾನೆ ಶರೀರೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಬ್ಯೂಟಿಫುಲ್, ಎಷ್ಟು ಚೆನ್ನಾಗಿದೆ ನೋಡಿ. ಆತ್ಮಕ್ಕೆ ಯಾವಾಗಲೂ ಹುಟ್ಟೇ ಇಲ್ಲ. ಅದು ಯಾವಾಗೂ ಹುಟ್ಬಿಟ್ಟಿದೆ ಅದು. ಓಕೆ. ಆಮೇಲೆ ಸಾವು ಇಲ್ಲ. ಅದಕ್ಕೆ ಹುಟ್ಟಿದ್ಮೇಲೆ ಹುಟ್ಟೇ ಇಲ್ಲ ಅಂದ್ಮೇಲೆ ಸಾವೆಲ್ಲಿ ಬರುತ್ತೆ? ಅದಕ್ಕೆ ಸಾವು ಎನ್ನುವುದು ಇಲ್ಲ. ಅದು ಹಿಂದೆ ಹುಟ್ಟಿದ್ದಿಲ್ಲ, ಅದು ಯಾವಾಗ ಬಂದ್ಬಿಟ್ಟಿದೆ. ಕೃಷ್ಣಾದಿ ಭಗವಾನಿಂದ, ಪರಮಾತ್ಮಿಂದ ಅದು ಅಂಶ. ನಾನೇನೆ ಒಂದ್ ಮಾತು ಹೇಳಿದೆ ಅಂತ ಕಾಣುತ್ತೆ, ಪರಾಶಕ್ತಿ ಅಪರಾಶಕ್ತಿ ಅಂತ ಹೇಳಿದ್ದೇನೆ. ಪರಾಶಕ್ತಿ ಅಂದ್ರೆ ದೇವರ ಒಳಗಿನ ಶಕ್ತಿ, ಅಪರಾಶಕ್ತಿ ಅಂದ್ರೆ ಹೊರಗಿನ ಶಕ್ತಿ. ಒಳಗಿನ ಶಕ್ತಿ ಯಾವಾಗ್ಲೂ ಆಧ್ಯಾತ್ಮಿಕ, ಸ್ಪಿರಿಚುವಲ್ ಅದು. ಓಕೆ. ಹೊರಗಿನ ಶಕ್ತಿ ಇನ್ಫೀರಿಯರ್, ಅದು ಕೆಳಮಟ್ಟದ್ದು. ಒಳಗಿನ ಶಕ್ತಿ ಬಹಳ ಹಿರಿಮಟ್ಟದ್ದು. ಸೊ ಅಲ್ಲಿಂದ ನಾವು ಹುಟ್ಟು ಬಂದಿದ್ದೇವೆ. ಬಂದ ತಕ್ಷಣ ಏನಾಯ್ತು, ಬಂದ ತಕ್ಷಣ ನಾವು ಈ ಪ್ರಕೃತಿಗೆ ನಾವು ಇದಾಗ್ಬಿಡ್ತೀವಿ, ಇಂಟ್ರಾಕ್ಟ್ ಆಗ್ಬಿಡ್ತೀವಿ. ಅಂದ್ರೆ ನಾವು ಸಂಪರ್ಕ ಬಂದ್ಬಿಡುತ್ತೆ ಪ್ರಕೃತಿ ಜೊತೆಗೆ. ಸಂಪರ್ಕ ಬಂದ ತಕ್ಷಣ ನಮ್ಗೆ ದುಃಖ ಸುಖ ಎಲ್ಲ ಅನ್ಸೋದೆಲ್ಲ ಶುರು ಆಗ್ಬಿಡತ್ತೆ ನಮ್ಗೆ. ಅದಕ್ಕೆ ನಾವು 3 modes ಆಫ್ ಮಟೀರಿಯಲ್ ನೇಚರ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ. ಅದು 3 ಏನಪ್ಪಾ ಅಂದ್ರೆ ಇದು ಸತ್ವಗುಣ, ಇದು ರಜೋಗುಣ, ತಮಗುಣ ಎಲ್ಲ ಬಂದ್ಬಿಡತ್ತೆ ನಮಗೆ. ಅದು ಸೇರ್ಕೊಂಡಾಗ ನಾವು ಏನೇನೋ ಆಗ್ಬಿಡ್ತೀವಿ. ನಾವು ಜಾಸ್ತಿ ಸತ್ವಗುಣ ಇದ್ರೆ ಒಳ್ಳೆಯವರಾಗ್ತೀವಿ, ರಜೋಗುಣ ಇದ್ರೆ ಬದ್ಧಿಮರಾಗಿರ್ತೀವಿ, ತಮಗುಣ ಇದ್ರೆ ನಿದ್ದೆ ಮಾಡ್ಕೊಂಡೇ ಇರ್ತೀವಿ ಯಾವಾಗ್ಲೂ, ಕೆಲವು ಪ್ರಾಣಿಗಳ ತರ. ಸೊ ಹಾಗಾಗ್ತೀವಿ ನಾವು. ಸೊ ಹಿಂದೆ ನಾವು ಅದಕ್ಕೆ ನಾವು ಅಷ್ಟು ನಾವು ಪರಿಶುದ್ಧವಾದಂತ ನಾವು ಆತ್ಮ ಅಂದ್ರೆ ಪರಮಾತ್ಮನ ಇದು ನಾವು ಈ ಹುಟ್ಟಿಗೆ ಬರುವುದಿಲ್ಲ, ಮುಂದೆ ಹುಟ್ಟುವುದೂ ಇಲ್ಲ. ಅದು ಯಾವಾಗ್ಲೂ ನಿರಂತರ. ಅದು ಜನ್ಮರಹಿತವಾದದ್ದು. ಈಗ ಕೃಷ್ಣಂಗೆ ಜನ್ಮ ಅಂತ ಇಲ್ಲ ನೋಡಿ, ನಮ್ಮ ಆತ್ಮಕ್ಕೂ ಜನ್ಮ ಅಂತ ಇಲ್ಲ. ನಿತ್ಯವಾದದ್ದು, ಯಾವಾಗ್ಲೂ ಇದ್ದದ್ದು, ಶಾಶ್ವತವಾದದ್ದು, ಪುರಾತನವಾದದ್ದು. ದೇಹವನ್ನು ಕೊಂದಾಗ ಅದು ಸಾಯುವುದಿಲ್ಲ. ಏನಾದ್ರೂ ಕೂಡ ಅದು ಎಷ್ಟು ಬ್ಯೂಟಿಫುಲ್ ಆಗಿ ತೋರಿಸಿದೆ ಇಲ್ಲಿ ಅಂತಂದ್ರೆ ನೋಡಿ, ಈ ಚಿತ್ರ ನೋಡಿ. ಇದರಲ್ಲಿ ಆತ್ಮವನ್ನು ಶಸ್ತ್ರಗಳು ಕತ್ತರಿಸಲಾಗದು. ಖಂಡಿತ ಯಾವ ಕತ್ರಿ ತಗೊಳ್ಳಿ, ಏನ್ ನೀವು ಚಾಕು ತಗೊಳ್ಳಿ, ಆಗೋದೇ ಇಲ್ಲ. ಅಗ್ನಿಯು ಸುಡಲಾಗುವುದಿಲ್ಲ, ಅಗ್ನಿ ಅದನ್ನ ಸುಡೋದಿಲ್ಲ. ಅದನ್ನ ನೀರು ಅದನ್ನ ದೊಯ್ಸಕ್ಕಾಗಲ್ಲ, ನೀರೇ ತಾಗಲ್ಲ ಅದಕ್ಕೆ. ಮತ್ತೆ ಗಾಳಿಯು ಅದನ್ನು ಒಣಗಿಸಲಾಗದು. ಸೊ ಅಷ್ಟು ಫುಲ್ ಪ್ರೂಫ್ ಇದೆ ಅದು ನಮ್ಮ ಆತ್ಮ. ಸೊ ಅದನ್ನ ನಾವು ಜಪಿಸ್ಕೊಂಡು ಬರ್ಬೇಕಪ್ಪ. ಅರ್ಜುನ ಅಂತ ಹೇಳಿ ಕೃಷ್ಣ ಅವನ್ಗೆ ಹೇಳ್ತಾನೆ, ಅರ್ಜುನನ್ಗೆ ಹೇಳ್ತಾನೆ. ಇದು ಹಿಂದಿನ ಶ್ಲೋಕನು ಬಹಳ ಚೆನ್ನಾಗಿದೆ. ಪ್ರತಿಯೊಂದು ಶ್ಲೋಕ ಒಂದು ಮುತ್ತು ರತ್ನ ಇದ್ದಂಗಿದೆ ಇದು ಆಕ್ಚುಲಿ. ಇದನ್ನ ನೆಕ್ಸ್ಟ್ ಫೋಟೋಗೋಣ. ಇದು ಬಹಳ ಚೆನ್ನಾಗಿದೆ. ಯಾರು ಓದ್ತೀರಮ್ಮ ಇದನ್ನ? ವಾಸಾಂಶಿ ಜಿರ್ನಾನಿ. ನಾನು ಓದ್ತೀನಿ. ಖಂಡಿತ ಓದಿಯಮ್ಮ. ವಾಸಾಂಸಿ ಜಿರ್ನಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ. ಇದು ಹೇಗೆ ಹೇಳ್ತೀವಿ ಅಂದ್ರೆ,
ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನಿರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನ್ಯ ಜ್ಞಾನಿ ಸಂಯಾತಿ ನವಾನಿ ದೇಹಿ ಅಂತ ಒಂದು ನೀವು ಹೇಳಿದ್ದು ಕರೆಕ್ಟ್ ಆಗಿದೆ. ಹರೇ ಕೃಷ್ಣ ಮಾತಾಜಿ, ತುಂಬಾ ಚೆನ್ನಾಗಿ ಹೇಳಿದ್ದೀರಾ. ಒಬ್ಬ ಮನುಷ್ಯನು ಹೇಗೆ ಹಳೆಯ ಬಟ್ಟೆಗಳನ್ನು ಬಿಟ್ಟು ಹೊಸ ಬಟ್ಟೆಗಳನ್ನು ತೊಟ್ಟುಕೊಳ್ಳುವನೋ ಹಾಗೆಯೇ ಆತ್ಮವು ಜೀರ್ಣವಾದ ದೇಹವನ್ನು ಬಿಟ್ಟು ಹೊಸ ದೇಹವನ್ನು ಸ್ವೀಕರಿಸುತ್ತದೆ. ನಾವು ಅಷ್ಟೇ, ಒಂದ್ ಬಟ್ಟೆ ನಾವು ತುಂಬಾ ಇಷ್ಟ ನನಗೆ ಬಟ್ಟೆ ಅಂತ ನಾವು ದಿನಾ ಹಾಕೊಂಡ್ರು, ನೆನ್ನೆ ಹೇಳಿದೆ ನಿಮ್ಗತ್ತ, ಒಂದ್ ಪಾಯಿಂಟಿಗೆ ಹರಿದೋಗುತ್ತೆ. ಹರಿದೋದ ತಕ್ಷಣ ಅದನ್ನ ಹೆಸರು ಬಿಡ್ತೀವಿ ನಾವು ಅಷ್ಟೇ. ನಾವು ನೋಡಿ ಇನ್ನೊಂದು ವಿಚಾರ, ಎಷ್ಟು ದುಃಖದ ವಿಚಾರ ಅಂದ್ರೆ ನಾವು ತುಂಬಾ ಆಸೆ ಬೇಕಾದವ್ರು ನಮ್ಗೆ ಅವರು ಇರೋವರೆಗೂ ನಾವು ತುಂಬಾನೇ ಬೇಕಾಗಿರ್ತಾರೆ. ಹೋದ್ಮೇಲೆ ಅದು ದೇಹ ಆಗೋಗುತ್ತೆ. ಯಾವಾಗ ಬರ್ತಾರೆ, ಯಾವಾಗ ತಗೊಂಡ್ ಹೋಗ್ಬಿಟ್ರೆ ಯಾವಾಗ ಅಂತ್ಯಕ್ರಿಯೆ ಆಗುತ್ತಂತ ಮನೇಲಿ ಕಾಯ್ತಿರ್ತಾರೆ. ಅದ್ ಇಟ್ಕೊಳಕ್ ರೆಡಿ ಆಗಲ್ಲ ಮುಂದವರು. ಸೊ ಆ ತರ ಇರುತ್ತಿದ್ದು. ಸೊ ಇದನ್ನ ಮನುಷ್ಯ ಒಂದು ಹಳೆ ಬಟ್ಟೆ ಬಿಟ್ಟು ಹೊಸ ಬಟ್ಟೆ ಹಾಕೊಂಡಂಗಿದ್ದು ಅರ್ಜುನ, ಇದಷ್ಟು ಇದನ್ನ ನಾವು ವ್ಯಥೆ ಪಡಬಾರ್ದು. ಹೊಸ ಬಟ್ಟೆ ಹಾಕೊಳ್ಳೇಬೇಕು, ಸಂತೋಷ. ಅದು ಯಾರು ಸಂತೋಷ ಆಗಲ್ಲ? ಹೊಸ ಬಟ್ಟೆ ಕೊಡ್ತೀವಿ ಅಂದ್ರೆ ಹೊಸ ಶರ್ಟ್ ಬರುತ್ತೆ, ಹೊಸ ಸೀರೆ ಬರುತ್ತೆ, ಹೊಸ ಇದು ಬರುತ್ತೆ ಅಂದ್ರೆ ಖುಷಿ, ಎಲ್ಲರಿಗೂ ಖುಷಿ ಆಗುತ್ತೆ. ಅದ್ರ ನಾವು ಖುಷಿ ಪಡ್ಬೇಕು. ಆ ಖುಷಿ ಪಡ್ಬೇಕಾದ್ರೆ ಏನ್ ಬರ್ಬೇಕು? ನಮಗೆ ಆತ್ಮಜ್ಞಾನ ಬರ್ಬೇಕು. ಅದನ್ನ ನಾವು ಕಳಿಸ್ಲೇಬೇಕು ಅಂತ ಹೇಳ್ತಾನೆ. ಇದು ಕೂಡ ತುಂಬಾ ಚೆನ್ನಾಗಿದೆ. ಪ್ಲೀಸ್ ರೀಡ್ ದಿಸ್. ಓದಿ ಇದನ್ನ. ನೈನಂ ಚಿಂದಂತಿ ಶಸ್ತ್ರಾಣಿ. ಓದಿಯಮ್ಮ, ಯಾರು ಓದ್ತೀರಾ? ಓದ್ತೀನಿ ಮೇಡಮ್. ಓದಿ ಓದಿ ಓದಿ. ನೈನಂ ಚಿಂತತಿ ನೈನಂ ದಹತಿ ಪಾದಕಃ ನ ಚೈನ ಕ್ಲೇದೇಯಂ ಸ್ತ್ಯಾಪೋ ನಾ ಶೋಷಾಯತಿ ಮಾರುತಃ. ನಾ ಶೋಷಿ. ವೆರಿ ಗುಡ್, ವೆರಿ ಗುಡ್. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಆತ್ಮವನ್ನು ಶಸ್ತ್ರಗಳು ಆಗೋದಿಲ್ಲ, ಅಗ್ನಿಯು ಸುಡಲಾಗುವುದಿಲ್ಲ, ನೀರು ನೆನೆಸಲಾಗುವುದಿಲ್ಲ, ಗಾಳಿಯು ಒಣಗಿಸಲಾಗದು. ಸೊ ಅದನ್ನ ತುಂಬಾ ಚೆನ್ನಾಗಿ ಹೇಳಿದೆ. ಆಮೇಲೆ ನಾವು ಇದಕ್ಕೆ ಹೋಗ್ತೀವಿ. ನೆಕ್ಸ್ಟ್ ಸಾಕಷ್ಟು ಜಂಪ್ ಮಾಡ್ಬೇಕಾಗತ್ತೆ ಈಗ ನಾವು, ಯಾಕಂದ್ರೆ ದೊಡ್ಡ ಚಾಪ್ಟರ್ ಇದು ಬಹಳನೇ. ಸೆಕೆಂಡ್ ಲೆವೆಲ್ ಅಲ್ಲಿ ಎಲ್ಲಾನು ದೀರ್ಘವಾಗಿ ಮಾಡ್ತೀವಿ. ಎಲ್ಲರೂ ಸೆಕೆಂಡ್ ಲೆವೆಲ್ ಬರ್ಬೇಕು. ಮೊದಲು ನೀವು ಶ್ಲೋಕ ಹೇಳ್ಬೇಕು. ಮಿನಿಮಮ್ ಒಂದ್ಸತಿ ಚಾಂಟ್ ಮಾಡ್ಲೇಬೇಕು ನೀವು. ಅದ್ ನೀವು ಕಡ್ಡಾಯವಾಗಿ ಇಟ್ಕೊಂಡ್ಬಿಡಿ. ನಿಮ್ಗೆ ಅದು ಪರಿವರ್ತನೆ ಆಗಿದ್ದು ನನ್ನ ಜೊತೆ ನೀವು ಶೇರ್ ಮಾಡ್ಕೋಬೇಕು. ಏನ್ ನಿಮ್ಗೆ ಅನುಭವ ಆಯ್ತು ಅಂತ ಶೇರ್ ಮಾಡ್ಕೊಳ್ಳಿ. ನೀವು ನೋಡಿ, ಎಲ್ಲ ಒಳ್ಳೇದೇ ಇರುತ್ತೆ ನಿಮ್ಗೇನು. ಆಮೇಲೆ ನೀವು ಅನ್ಕೋಬಹುದು, ಏನಪ್ಪಾ ಇದನ್ನಾಗತ್ತೆ, ಹಾಗಾದ್ರೆ ಬರೀ ಅಧ್ಯಾತ್ಮನೆಲ್ಲ ನಿಮ್ಗೆ ಬೇಕಾಗಿದ್ದು ಸಿಗುತ್ತೆ ಇದ್ರಲ್ಲಿ. ನಿಮ್ಗೇನ್ ಲೌಕಿಕ ಬೇಕಾಗಿದೆ ಅದು ಕೂಡ ಸಿಗುತ್ತೆ. ಅದನ್ನ ಆದಷ್ಟು ಪ್ರಚಾರ ಮಾಡಬಾರ್ದು ಆ ತರ, ಬಟ್ ಆಗುತ್ತೆ. ಅದು ನೀವು ಬೇಕು ಅಂದ್ರು ಬೇಡ ಅಂದ್ರು ಅದು ಹಾಗೆ ಆಗತ್ತೆ. ಇದು ಓದಿ ನೋಡ ಇದನ್ನ. ಅವಾಚ್ಯವಾದಾಂಶ ಬಹೂನ್. ಓದ್ತೀರಾ? ಯಾರು ಓದ್ತೀರಾ ಇದನ್ನ? ಓದ್ತೀನಿ ಮೇಡಮ್. ಓದಿ. ಅವಾಚ್ಯವಾದಂಶ ಬಹೂನ್ ಪದಿಷ್ಮಿತಿ ತವಾಹಿತ ನಿನ್ನ ಕಸ್ತವ ಸಾಮರ್ಥ್ಯಂ ತಥೋ ದುಃಖತರಂ ನು ಕಿಂ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶತ್ರುಗಳು ಓದಿ ಮಾತಾಜಿ. ನಿನ್ನ ಶತ್ರುಗಳು ನಿನ್ನ ವಿಷಯವಾಗಿ ಅವಾಚ್ಯ ಶಬ್ದಗಳನ್ನಾಡುವರು, ನಿನ್ನ ಸಾಮರ್ಥ್ಯವನ್ನು ನಿಂದಿಸುವರು. ನಿನಗೆ ಇದಕ್ಕಿಂತ ಹೆಚ್ಚು ದುಃಖಕರವಾದದ್ದು ಏನುಂಟು? ನಾಳೆ ನೀನ್ ಯುದ್ಧ ಬಿಟ್ಬಿಟ್ರೆ ಏನಾಗುತ್ತೆ? ಜನ ಎಲ್ಲ ನಿನ್ಗೆ ಸಿಕ್ಕಾಪಟ್ಟೆ ಅವಾಚ್ಯ ಕೇಳಕ್ಕಾಗಲ್ಲ ಅಂತ ಶಬ್ದಗಳನ್ನ ನಿನ್ ಬಗ್ಗೆ ಹೇಳ್ತಾರೆ ಅವರು. ಆಮೇಲೆ ನಿನ್ನ ಸಾಮರ್ಥ್ಯವನ್ನು ನಿಂದಿಸುವರು, ನಿನ್ ಕಡ್ಗ ಅಂತಾರೆ ಅವರು, ನಿನ್ಗೆ ಚಿತು ಅಂತಾರೆ. ಬೇಕಾ ನಿಂಗದು? ನಿನ್ಗೆ ಇದಕ್ಕಿಂತ ಹೆಚ್ಚು ದುಃಖಕರವಾದ ಏನಾದ್ರು ಇದೆಯಾ ನಿನ್ಗೆ? ಸಾಕಲ್ವಾ? ಮಾಡ್ಬೇಡ ಕೃಷ್ಣ, ಅರ್ಜುನ ಅಂತ ಕೃಷ್ಣ ಅವನ್ ಹೇಳ್ತಾನೆ. ನೆಕ್ಸ್ಟ್ ಓದಿಯಮ್ಮ. ಯಾರು ಓದ್ತೀರಾ? 37. ಅಥೋ ವಾ ಪ್ರಾಪ್ಯಸಿ ಸ್ವರ್ಗಂ ಜಿತ್ವಾ ವಾ ಭೋಕ್ಷ್ಯಸೆ ಮಹೀಂ ತಸ್ಮಾದುತ್ತಿಷ್ಠ ಕೌಂತೆಯ ಯುದ್ಧಾಯ ಕೃತ ನಿಶ್ಚಯ. ವೆರಿ ಗುಡ್, ವೆರಿ ಗುಡ್. ಹರೇ ಕೃಷ್ಣ ಮಾತಾಜಿ. ಕುಂತಿಯ ಮಗ ಓದಿ. ಟ್ರಾನ್ಸ್ಲೇಷನ್ ಓದ್ಬೋದು. ಟ್ರಾನ್ಸ್ಲೇಷನ್ ಓದಿ. ಕುಂತಿಯ ಮಗನಾದ ಅರ್ಜುನನೇ, ನೀನು ಯುದ್ಧದಲ್ಲಿ ಮಡಿದು ಸ್ವರ್ಗವನ್ನು ಸೇರುತ್ತೀಯೇ ಅಥವಾ ಗೆದ್ದು ಭೂಮಿಯ ಮೇಲೆ ರಾಜ್ಯವನ್ನು ಅನುಭವಿಸುತ್ತೀಯೇ? ಆದ್ದರಿಂದ ದೃಢ ನಿಶ್ಚಯ ಮಾಡಿ ಎದ್ದೇಳು, ಯುದ್ಧ ಮಾಡು. ಕೃಷ್ಣ ಹೇಳ್ತಾನೆ, ನೋಡಪ್ಪ ಏನಾಗಪ್ಪ ಇದರಲ್ಲಿ, ಯುದ್ಧ ಮಾಡಿ ನಿನ್ಗೆ ರಾಜ್ಯ ಸಿಗತ್ತೆ, ನೀ ರಾಜ್ಯ ಆಳ್ಬೋದು. ಇಲ್ಲಂದ್ರೆ ಇನ್ನು ಇಂತ ಒಂದು ಕುರುಕ್ಷೇತ್ರ ಅಂತ ಭೂಮಿಯಲ್ಲಿ ಯುದ್ಧ ಆಡಿ ನೀ ಧರ್ಮದ ಯುದ್ಧ ಅದು ಆಡ್ಬಿಟ್ಟೆ. ಖಂಡಿತ ಧರ್ಮ ಯುದ್ಧ ಮಾಡಿದಾಗ ಸ್ವರ್ಗ ಖಂಡಿತ ಖಚಿತ ಅದು, ನೀ ಸ್ವರ್ಗ ಸೇರ್ತೀಯ.
ಯಾಕೆ ಸ್ವರ್ಗ ಆದ್ರೂ ಸೇರು ಅಥವಾ ಇಲ್ಲಿ ಬದುಕಿದ್ರೆ ಇಲ್ಲಿ ಆಳು ನೀನು, ಯಾಕೆ ಇದನ್ನ ಎರಡನ್ನು ಬಿಟ್ಟು ನೀನು ಬೇರೆ ದಾರಿ ಓಡುವಂತ ಒಂದು ಪಲಾಯನ ಮಾರ್ಗ ಹುಡುಕ್ತಾ ಇದೆಯಲ್ಲ, ಮಾಡ್ಬೇಡ ಅರ್ಜುನ ಅಂತ ಅವನ್ಗೆ ಹೇಳ್ತಾನೆ. ಇದನ್ನ 38ನೇದು ಓದಿಯಮ್ಮ. ಸುಖ ದುಃಖೇ ಸಮೇ ಕೃತ್ವಾ ಲಾಭೋ ಲಾಭೋ ಜಯ ಜಯ ಲಾಭೋ ಜಯ ಜಯೌ ತಥೋ ಯುದ್ಧಾಯ ಯಜ್ಞಸ್ವ ನೈವಂ ಪಾಪಮಾವಾಪ್ಸ್ಯಸಿ. ಸುಖ ದುಃಖಗಳನ್ನು, ಲಾಭ ನಷ್ಟಗಳನ್ನು, ಜಯಾಪಜಯಗಳನ್ನು ಪರಿಗಣಿಸದೆ ಯುದ್ಧ ಮಾಡಲೆಂದೇ ಯುದ್ಧ ಮಾಡು. ಹೀಗೆ ಮಾಡಿದರೆ ನಿನಗೆ ಪಾಪದ ಲೇಪವಿಲ್ಲ. ಹಾ ಕರೆಕ್ಟ್. ಯಾರು ಸ್ವಲ್ಪ ಗಲಾಟೆ ಆಗ್ತಿದೆ ದಯವಿಟ್ಟು ಗಲಾಟೆ ಮಾಡ್ಬೇಡಿ. ಮ್ಯೂಟ್ ಅಲ್ಲಿ ಗಲಾಟೆ ಮಾಡ್ಕೊಳ್ಳಿ, ಪರವಾಗಿಲ್ಲ. ಕ್ಲಾಸಿಗೆ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ. ದುಃಖ ಮಕ್ಕಳು ಧ್ವನಿ ತುಂಬಾ ಮುದ್ದಾಗಿರುತ್ತೆ, ಆದ್ರೆ ಪಾಠ ಮಾಡುವಾಗ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುತ್ತೆ. ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ. ಸುಖ ದುಃಖಗಳನ್ನು, ಸುಖ ಇರ್ಬೋದು, ದುಃಖ ಇರ್ಬೋದು, ಯಾವ್ದು ಶಾಶ್ವತ ಅಲ್ಲ. ಲಾಭ ಬರೋದು, ನಾಳೆ ನಷ್ಟ ಆಗ್ಬೋದು, ಅದು ಯಾವ್ದು ಶಾಶ್ವತ ಅಲ್ಲ. ಜಯಾಪಜಯಗಳು, ಜಯ ಬರ್ಬೋದು, ಜಯ ಬರ್ಲಿಕ್ಕಿಲ್ಲ, ಸೋಲ್ ಬರುತ್ತೆ. ಪರಿಗಣಿಸದೆ, ಅದಕ್ಕೆ ಯಾವ್ದು ಲೆಕ್ಕಿಸದೆ ನಾವು ಲೆಕ್ಕ ಮಾಡ್ಬಾರ್ದು ಅಂತ. ಯಾಕೆ ಲೆಕ್ಕ ಮಾಡ್ಬಾರ್ದು? ಏನ್ ಬೇಕು ಅಂತ ನಾವು ಪ್ರತಿದಿನದಲ್ಲಿ ಏನು ಆಯ್ತಪ್ಪ ಎಲ್ರಿಗೂ ಆಗ್ತಿರುತ್ತದು, ಇದು ಯಾವ್ದು ಶಾಶ್ವತ ಅಲ್ಲ. ಇವತ್ತು ಹೀಗಾಯ್ತದಲ್ಲೋ, ನಾಳೆ ಸರಿ ಹೋಗುತ್ತೆ. ಈಗ ನೀವು ನದಿ ನೀರು ನೋಡಿ ನೋಡ, ನದಿ ನೀರು ಹೇಗೆ ಹರಿತಾ ಇರುತ್ತಲ್ವಾ. ನಾವು ನದಿಗೆ ಹೋಗಿದ್ದೇವೆ, ಸ್ನಾನ ಮಾಡಕ್ ಹೋಗಿದ್ದೇವೆ, ಹೋದಾಗ ಏನಾಗುತ್ತೆ, ಒಂದಿಷ್ಟು ಗಲೀಜ್ ಬಂದ್ಬಿಡುತ್ತೆ. ಅಯ್ಯೋ ಸ್ವಲ್ಪ ಹೋಗ್ಲಿಯಪ್ಪ, ಅದು ಮುಂದೆ ಆಮೇಲೆ ಸ್ನಾನ ಮಾಡೋಣ ಅನ್ಕೋತೇವೆ ನಾವು, ಮುಂದೋಗ್ಲಿ ಅಂತ ಹೋಗುತ್ತದೋ. ಯಾಕಂದ್ರೆ ಸಮುದ್ರ ಕಡೆ ಅದಕ್ಕೆ ಎಳ್ತಾ ಇರುತ್ತೆ, ಅದಕ್ಕೆ ಅದು ಸ್ವಲ್ಪ ಕ್ಲಿಯರ್ ವಾಟರ್, ಒಳ್ಳೆ ನೀರ್ ಬಂದ್ಬಿಡುತ್ತೆ, ನೀವು ಸ್ನಾನ ಮಾಡ್ತೀರಾ. ಸೊ ಯಾವುದೂ ಶಾಶ್ವತ ಇಲ್ಲ, ಆ ಗಲೀಜೂ ಶಾಶ್ವತ ಇಲ್ಲ, ಸ್ವಚ್ಛತೆನೂ ಶಾಶ್ವತ ಇಲ್ಲ, ಇಲ್ಲಿ ಬಂದು ಹೋಗ್ತಾ. ಹೇಗೆ ರಾತ್ರಿ ಹಗಲು ಶಾಶ್ವತ ಇಲ್ಲ, ಯಾವ್ದೂ ಶಾಶ್ವತ ಇಲ್ಲ. ಆತರ ನಾವು ಇದು ಶಾಶ್ವತ ಅಲ್ಲ, ಯಾವ್ದು ಶಾಶ್ವತ ಅಲ್ಲ, ಇದನ್ನ ಪರಿಗಣಿಸಬಾರ್ದು. ನಾವು ಅದನ್ನ ಯಾವ್ದು ಅಶಾಶ್ವತ ಅದನ್ನ ಪರಿಗಣಿಸ್ಬೇಕು. ನಾವು ಸುಮ್ನೆ ನಮ್ಮ ಕಾಲಹರಣ ಮಾಡ್ಕೋತೀವಿ, ಶಕ್ತಿ ಹರಣ ಮಾಡ್ಕೋತೀವಿ, ಯಾವ್ದು ಶಾಶ್ವತ ಇಲ್ಲ ಅದ್ರ ಮೇಲೆ ನಾವು ಹಿಂದೆ ಓಡ್ತಿದೀವಿ. ಅದ್ ಯಾವ್ದು ಶಾಶ್ವತವೋ, ಯಾವ್ದು ಶಾಶ್ವತ ಹೇಳಿ ನೋಡೋಣ. ಯಾವ್ದು ಶಾಶ್ವತ? ಪರಮಾತ್ಮ, ಆತ್ಮ. ವೆರಿ ಗುಡ್. ಆತ್ಮ ನಮ್ದು ಶಾಶ್ವತ, ಅದು ಇಟರ್ನಲ್. ಪರಮಾತ್ಮ ಅಂತೂ ಇದ್ದೇ ಅನ್ಬೇಡಿ, ಅವ್ನ ಪ್ರಶ್ನೆನೇ ಇಲ್ಲ, ಅವನು ಯಾವಾಗ್ಲೂ ಶಾಶ್ವತ, ಪರಮಾತ್ಮನೇ ಅವನು. ಅವನ ಜೊತೆಗೆ ನಮ್ಮ ಆತ್ಮ ಕೂಡ ಶಾಶ್ವತ. ಆತ್ಮಕ್ ನಾವ್ ಏನ್ ಮಾಡ್ತಾ ಇದೀವಪ್ಪ ದಿನ ಹೇಳಿ ನೋಡ? ಏನು ಮಾಡಲ್ಲ. ಈ ದೇಹಕ್ಕೆ ಸೋಪಾಕ್ಷ ಉಜ್ತೀವಿ, ಬಟ್ಟೆ ಹಾಕ್ತಿವಿ, ಅದಕ್ಕೆ ಊಟ ತಿನ್ನಿಸ್ತೀವಿ, ನಿದ್ದೆ ಮಾಡಿಸ್ತೀವಿ, ಎಲ್ಲ ಮಾಡ್ತೀವಿ. ಅದಕ್ಕೆ ನಾವೇನ್ ಮಾಡ್ಬೇಕಾಗಿದೆ? ದೇಹ ನಾನಲ್ಲ, ದೇಹ ನಮ್ಮ ಆತ್ಮ ಬೇರೆ. ನಾನ್ ಯಾರು? ನನ್ನ ಹೆಸರು ನಾನಲ್ಲ, ಯಾರಿಗ ನಾ ಬಳಗ ನೆಂಡರ್ಸ್ನ ನಾನಲ್ಲ, ನಾನು ಎಲ್ಲ ನಾನಲ್ಲ, ನಾನೇನು ನನ್ನ ಆತ್ಮ. ಆತ್ಮಕ್ಕಾಗಿ ಒಂದೇ ಒಂದು ಬೇಕು ಪಾಪ, ಅದಕ್ಕೆ ಹರಿ ಧ್ಯಾನ ಬೇಕು, ದೇವರ ಧ್ಯಾನ ಬೇಕು, ಜಪ ಬೇಕು. ಅದಕ್ಕೆ ಯಾವಾಗ್ಲೂ ರಾಮ 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 ರಾಮ. ಇದ್ರ ಇನ್ನೊಂದು ಮಹತ್ವ ಅಂದ್ರೆ, ನೀವು ನಿದ್ದೆಗಳಲ್ಲಿ ಎದ್ರು ಕೂಡ ನಿಮ್ ಮನ್ಸಲ್ಲಿ ರಾಮ ರಾಮ ರಾಮನೇ ಇರುತ್ತೆ, ಕೃಷ್ಣ ಕೃಷ್ಣ ಕೃಷ್ಣನೇ ಇರುತ್ತೆ. ಅದೇನೋ ಒಂದು ಮ್ಯಾಜಿಕ್ ಇದೆ ಅದರಲ್ಲಿ. ನೀವು ರಾತ್ರಿ ಜಪ ಮಾಡಿ ಮಲ್ಕೊಳ್ಳಿ, ನಿಮ್ ರಾತ್ರಿ ಎದ್ದಾಗ ಕೂಡ ನಿಮ್ ಮನಸ್ಸಲ್ಲಿ ರಾಮ ಹರೇ ಕೃಷ್ಣ ಮಂತ್ರನೇ ಬರ್ತಿರುತ್ತೆ. ಅದು ಬಹಳ ಇಂಪಾರ್ಟೆಂಟ್. 24/7 ನಾವು ಜಪ ಮಾಡ್ಬೇಕು. ಇದನ್ನ ಪರಿಗಣಿಸಿ ಯುದ್ಧ ಮಾಡಲೆಂದು ಯುದ್ಧ ಮಾಡ್ಲೇ, ನಿನ್ ಕರ್ತವ್ಯ ಅಂತ ಮಾಡಪ್ಪ ನೀನು ಅಂತ ಹೇಳ್ತಾನೆ ನಮ್ಗೆ. ಹೀಗೆ ಮಾಡದಿದ್ದರೆ ನಿನಗೆ ಪಾಪದ ಮಾಡಿದ್ರೆ ನಿನ್ ಪಾಪ ಇಲ್ಲ, ಡ್ಯೂಟಿ ಮಾಡಿದ್ರೆ ನಿನ್ಗೆ ಪಾಪ ಅಂಟೋದಿಲ್ಲ ಅಂತ ಅವನಿಗೆ ಹೇಳ್ತಾನೆ. ಸೊ ನೆಕ್ಸ್ಟ್ ನಾವು ಈ ಶ್ಲೋಕ 40ನೇ ಶ್ಲೋಕ ಯಾರುತ್ತೀರಾ? ನೇಹಾ ವಿಕ್ರಮ ನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹೋತ ಭಯಾತ್. ಅನುವಾದ ಓದಿ. ಈ ಪರಿಶ್ರಮದಲ್ಲಿ ನಷ್ಟವಾಗಲಿ ಕುಗ್ಗುವುದಾಗಲಿ ಇಲ್ಲ. ಈ ಮಾರ್ಗದಲ್ಲಿ ಸಾಧಿಸುವ ಸ್ವಲ್ಪ ಪ್ರಗತಿಯೂ ಮನುಷ್ಯನನ್ನು ಮಹಾಭಯದಿಂದ ಕಾಪಾಡುತ್ತದೆ. ಹರೇ ಕೃಷ್ಣ. ಹರೇ ಕೃಷ್ಣ. ಇದು ದಯವಿಟ್ಟು ಈಗ 40ನೇ ಶ್ಲೋಕಕ್ಕೆ ನೆನೆ ಯಾರೋ ಕೆಲವು ಮೆಸೇಜ್ ಬಂತಂತೆ, 1 ಗಂಟೆ ಆಯ್ತಲ್ಲ, ಲೇಟ್ ಆಗ್ತಿದೆ ಅಂತ ನನಗೆ ಗೊತ್ತಾಗಿದೆ, ಕ್ಷಮಿಸಿ. ಇದು ಬಹಳ ದೊಡ್ಡ ಚಾಪ್ಟರ್ ಇದೆ, ನಾನು ಅದೇ ಸ್ಕಿಪ್ ಮಾಡ್ತಾ ಇದ್ದೇನೆ. ಬಟ್ ತುಂಬಾ ಚೆನ್ನಾಗಿದೆ ಇದು. ಸ್ವಲ್ಪ ಸಹಕರಿಸ್ಬೇಕು ನನ್ನ ಜೊತೆಗೆ. ಇನ್ನೊಂದು ಚೂರು ಇದೆ, ಅದೊಂದು ಎಲ್ಲ ಚಾಪ್ಟರ್ ಶ್ಲೋಕ ಮಾಡಲ್ಲ ನಾನು, ಕೆಲವು ಮಾತ್ರ ಮಾಡ್ತಾ ಇದ್ದೇನೆ. ಇದು ಬಹಳ ಇಂಟ್ರೆಸ್ಟಿಂಗ್ ಇದೆ, ನೀವೆಲ್ಲ ತಿಳ್ಕೊಳ್ಬೇಕಾಗಿದೆ ಇದನ್ನ. ನೀವು ಅನ್ಕೋಬಹುದು, ಕೆಲವರು ಇಡೀ ವಯಸ್ಸಲ್ಲಿ ಶುರು ಮಾಡ್ತಾರೆ, ಧ್ಯಾನ ಭಕ್ತಿ ಶುರು ಮಾಡ್ತಾರೆ, ಸ್ವಲ್ಪ ಹೊತ್ತಿಗೆ ಹೊರಟೋಗ್ತಾರೆ. ಏನಾಗಿದ್ರೆ ಇದು ಪ್ರಯೋಜನ ಆಗಿಲ್ವಲ್ಲ ಅನ್ಕೋತೀರಾ? ಇಲ್ಲ, ಪ್ರಯೋಜನ ಆಗುತ್ತೆ.
ನೀವು ಕೊನೆಯ ಉಸಿರು ನಾನ್ ಇನ್ನು ಮೊಮೆಂಟಿಗೆ ನಿಮ್ ಉಸಿರು ಹೋಗುತ್ತೆ ಅಂತ ಇಟ್ಕೊಳ್ಳಿ. ಅದಕ್ಕಿಂತ ಮೊದಲು ಒಂದು ಮೊಮೆಂಟ್ ಮೊದಲು ನೀವು ಅದನ್ನ ರಿಯಲೈಸ್ ಮಾಡಿ, ನೀವು ಅದನ್ನ ಪರಿಗಣನೆ ಮಾಡ್ಕೊಂಡು ಸೀರಿಯಸ್ ಆಗಿ ತಗೊಂಡ್ಬಿಟ್ಟು ದೇವ್ರ ನೀವು ಎಂತಲ್ವಾ ಸಾಕ್ಷಾತ್ಕಾರ ಕಡೆ ನೀವು ಇದು ಮಾಡಿದ್ರೆ, ಪ್ರಯತ್ನ ಮಾಡಿದ್ರೆ, ಅದನ್ನ ಭಕ್ತಿ ಮಾಡಿದ್ರೆ ಖಂಡಿತ ಅದ್ ನಿಮಗ್ ಸಲ್ಲತ್ತೆ. ಆಮೇಲೆ ಏನು ಗೊತ್ತಾ, ನೀವು ಆಸ್ತಿ ಗಳಿಸಿರ್ತೀರಾ, ಅದ್ ಈ ಜನ್ಮಕ್ ಮುಗಿದು ಹೋಯ್ತಪ್ಪ. ನಿಮ್ ಜ್ಞಾನ, ನಾ PhD ಅದೇ, ನಾ ಡಾಕ್ಟರ್ ಅದೇ, ಏನೋ ಆಗ್ತೀನಿ, ಈ ಜನ್ಮಕ್ ಮುಗಿದು ಹೋಗುತ್ತೆ. ಆದ್ರೆ ಈ ಜ್ಞಾನ ಹಾಗಲ್ಲ. ಮುಂದಿನ ಜನ್ಮದಲ್ಲಿ ನಿಮಗೆ ಒಳ್ಳೆ ಮನೆತನದಲ್ಲಿ ಹುಟ್ಟು ಬರುತ್ತೆ. ಆ ಒಳ್ಳೆ ಜನ್ಮ ಅಂದ್ರೆ ಒಳ್ಳೆ ಮನೆತನ ಅಂದ್ರೆ ಏನು, ಶ್ರೀಮಂತ ಮನೆತನ ಆಗಿರ್ಬೋದು, ಅಥವಾ ಬುದ್ಧಿವಂತರ ಮನೆತನ. ಶ್ರೀಮಂತರು ಬುದ್ಧಿವಂತರು ಅಂತ ಜ್ಞಾನವಂತರು ಅಂತ ಹೇಳಕ್ ಆಗೋದಿಲ್ಲ. ಶ್ರೀಮಂತರ ಹತ್ರ ಜ್ಞಾನ ಇರ್ಬೇಕು ಅಥವಾ ಆತ್ಮಜ್ಞಾನದ ಲಕ್ಷ್ಯ ಇರ್ಬೇಕು, ಅದ್ ಹೇಳಕ್ ಆಗೋದಿಲ್ಲ. ಸೊ ಎರಡೂ ಇದ್ದಂತ ಒಂದ್ಮೇಲೆ ನಿಮ್ ಜನ್ಮ ಆಯ್ತು ಅಂದ್ರೆ ಇನ್ನೇನ್ ಬೇಕು ನಿಮ್ಗೆ ಹೇಳಿ ನೋಡ. ಅಲ್ಲಿ ನಿಮ್ ಜನ್ಮ ಆಯ್ತು ಅಂದ್ರೆ ಖಂಡಿತ ನೀವು ಮಗು ಇದ್ದಾಗಿಂದ್ರೆ ನೀವು ಇದು ಹರೇ ಕೃಷ್ಣ, ನೀವು ನಮ್ಮ ಇದರಲ್ಲಿ ಆಧ್ಯಾತ್ಮದಲ್ಲಿ ತೊಡಗ್ಬಿಡ್ತೀರಾ. ಇಂದ ನೀವು ಸ್ವಲ್ಪ ಮೇಲೆ ಇರ್ತೀರಾ. ಅದು ಮಾತ್ರ ಯಾವತ್ತೂ ವೇಸ್ಟ್ ಆಗೋದೆ. ಅದೇ ಹೇಳ್ತಾನೆ ಇಲ್ಲಿ, ಸ್ವಲ್ಪ ಅಪ್ಪಸ್ಯ ಧರ್ಮಸ್ಯ, ನೀವು ಸ್ವಲ್ಪನೇ ಧರ್ಮ ಮಾಡಪ್ಪ, ಅದೆಲ್ಲಾನು ನಿಂಗೆ ಲಾಭನೇ ಇದೆ ಅದರಿಂದ. ಮತ್ತೆ ಮಹಾಭಯದಿಂದ ಈ ಮಹಾಭಯ ಯಾವುದು ಹೇಳಿ ನೋಡ, ಯಾರು ಹೇಳ್ತೀರಾ ನಂಗೆ? ಏನಿರ್ಬೋದು ಈ ಮಹಾಭಯ? ಆರೋಗ್ಯ ಕಡೆ ಅದೇ ಮಹಾಭಯ. ಆರೋಗ್ಯ ಅಂತೀರಾ? ಇನ್ಯಾರೇನು ಉತ್ತರ ಕೊಡ್ತೀರಾ? ಸಾವು ಎಂಬುದು ಮಹಾಭಯ. ಯಾವ್ದು ಹೇಳಿ? ಸಾವು ಎಂಬುದು ಎಕ್ಸಲೆಂಟ್, ವೆರಿ ಗುಡ್ ಆನ್ಸರ್. ಹುಟ್ಟು, ಬದುಕು, ಸಾವು, ಡಿಸೀಸ್, ಕಾಯಿಲೆ, ಬಹಳ ಚೆನ್ನಾಗಿ ಹೇಳಿದ್ದೀರಾ, ಬಹಳ ಚೆನ್ನಾಗಿ ಹೇಳಿದ್ದಾರೆ. ಯಾರು ಹೇಳಿದ್ದೀರಾ? ನಂಗೆ ತುಂಬಾ ಸಂತೋಷ ಆಗಿದೆ. ಇದೇ ಮಹಾಭಯ ನಮಗೆ. ಈ ಮಹಾಭಯದಿಂದ ನಾವು ದೇವ್ರು ನಮ್ಮನ್ನ ಕಾಪಾಡ್ತಾನೆ. ಅದಷ್ಟು ನಾನು ಕ್ವಿಕ್ ಆಗಿ ಮಾಡಕ್ ಪ್ರಯತ್ನ ಮಾಡ್ತಿದ್ದೇನೆ. ಇದು 41 ಯಾರು ಓದ್ತೀರಮ್ಮ? 41 ವ್ಯವಸಾಯಾತ್ಮಿಕ ಬುದ್ಧಿರೇತ್ಯಃ ಪುರನಕ್ಷಣ ಗುರುನಂದನ ಋಣಂತ್ಯಾಶ್ಚ ಬುದ್ಧಯೋ ವ್ಯವಸಾಯೇನಾಂ. ಈ ಮಾರ್ಗದಲ್ಲಿ ಇರುವವರು ದೃಢ ಸಂಕಲ್ಪ ಹೊಂದಿರುತ್ತಾರೆ ಮತ್ತು ಅವರಿಗೆ ಒಂದೇ ಗುರಿ, ಪ್ರೀತಿಯ ಪುರನಂದನನೇ. ನಿಶ್ಚಯ ಸ್ವಭಾವವಿಲ್ಲದವರ ಬುದ್ಧಿಗೆ ಅನೇಕ ಶಾಖೆಗಳಿರುತ್ತವೆ. ಇಷ್ಟು ಬ್ಯೂಟಿಫುಲ್ ಚಿತ್ರ ಇದೆ ಇಲ್ಲಿ, ನಾನು ತೋರಿಸ್ತೇನೆ ನಿಮ್ಗೆ. ನೋಡಿ ಈ ಚಿತ್ರ ನೋಡಿ. ಇದು ಯಾರಪ್ಪ? ಇವನು ಯಾರಿರ್ಬೋದು? ಇದು ಅಲ್ಲ, ಇವ್ರು ಯಾರು? ದ್ರೋಣಾಚಾರ್ಯರು. ಅರ್ಜುನ ಅವ್ನು ಚಿಕ್ಕವನಿದ್ದಾಗ ಹೇಳ್ತಾರಂತೆ, ಎಲ್ಲ ಶಿಷ್ಯರಿದ್ದಾಗ ನೋಡಿ, ಅಲ್ಲೊಂದು ಗಿಡ ಮರ ಇರತ್ತಲ್ಲಿ ನೋಡಿ, ಏನ್ ಕಾಣ್ತಾ ಇದೆ ನಿಮ್ಗೆ? ಎಲ್ರು ಹೇಳ್ತಾರೆ, ಹಣ್ಣು ಕಾಣ್ತಾ ಇದೆ, ಎಲ್ಲಿ ಕಾಣ್ತಾ ಇದೆ, ಅಲ್ಲಿ ಕಾಣ್ತಾ ಇದೆ, ರೆಂಬೆ ಕಾಣ್ತಾ ಇದೆ ಎಲ್ಲ ಹೇಳ್ತಾರೆ. ಇವನ್ ಹೇಳ್ತಾನಂತೆ, ಅರ್ಜುನ ಹೇಳ್ತಾನಂತೆ, ನನಗೆ ಒಂದು ಪಕ್ಷಿ, ಆ ಪಕ್ಷಿ ಕಣ್ಣು ಕಾಣ್ತಾ ಇದೆ ನನಗೆ. ಆ ಕಣ್ಣಿಗೆ ಅವನು ಏನ್ ಮಾಡ್ತಾನೆ ನೋಡಿ, ಆ ಗುರಿ ಅವ್ನ್ ಗೊತ್ತು ದಾರಿ. ಈಗ ನಮಗೊಂದು ನಾ ಬೆಂಗಳೂರಲ್ಲಿ ಇದ್ದೇನೆ, ಒಂದ್ ಜಾಗಕ್ಕೆ ಹೋಗ್ಬೇಕು, ಕರೆಕ್ಟ್ ಆಗಿ ನನ್ ಅಡ್ರೆಸ್ ಗೊತ್ತು, ನಾನು ಹೋಗ್ತೇನೆ, ಸೀರಾಗಿ ಅಲ್ಲೇ ಹೋಗ್ತೇನೆ. ಈಗ ದಾರಿ ಗೊತ್ತಿಲ್ಲ ಅಂದ್ರೆ ನಾನು ಏನ್ ಮಾಡ್ಬೇಕಾಗತ್ತೆ? ಆ ದಾರಿನೋ ಈ ದಾರಿನೋ ಅಂತ ಬರೀ ಕನ್ಫ್ಯೂಷನ್ ನನಗೆ. ಹೋಗಿ ಈ ಬಹುಶಾಖ ಅಂದ್ರೆ ನಮ್ ದಾರಿಗಳಿಗೆ ಶಾಖೆಗಳು ಉಂಟಾಗ್ಬಿಡುತ್ತೆ. ಆ ದಾರಿ ಈ ದಾರಿ ಅಂತ ನಾವು ಒದ್ದಾಡ್ತಿರ್ತೇವೆ. ಸೊ ಅದಕ್ಕೆ ನಾವು ದೃಢ ನಿಶ್ಚಯ ನಮಗಿತ್ತು ಅಂದ್ರೆ ನಮ್ಗೆ ಆತರ ಆಗೋದಿಲ್ಲ. ಇದ್ರಲ್ಲಿ ಮುಂದೆ ಬರ್ತಿದ್ದು ಸ್ಥಿತಪ್ರಜ್ಞ. ಇವೇನ್ ನೋಡಿ ಹೇಗೆ ಎಲ್ಲಾ ಅಂತ ಕಂಟ್ರೋಲ್ ಮಾಡ್ಕೊಂಡ್ಬಿಟ್ಟು ಎಲ್ಲಾ ಒಂಥರ ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡಿ ಏಕಾಗ್ರತೆಯಿಂದ ಇದು ಮಾಡೋನೆ ಸ್ಥಿತಪ್ರಜ್ಞ. ಒಂದು ನಿಮಿಷ. ಜಸ್ಟ್ ಸೊ ಇಲ್ಲಿ ಅದ್ರ ಬಗ್ಗೆ ಹೇಳ್ತಾ ಇದೆ ಇಲ್ಲಿ. ಸೊ ಈ ಮಾರ್ಗದಲ್ಲಿ ಇರುವವರು ದೃಢ ಸಂಕಲ್ಪ ಹೊಂದಿರುತ್ತಾರೆ, ಇಲ್ಲಾಂದ್ರೆ ಅವ್ರಿಗೆ ಬಹುಶಾಖ ಆಗ್ಬಿಡುತ್ತೆ, ಅವ್ರ ದಾರಿ ಸಿಕ್ಕಾಪಟ್ಟೆ ಡೈವರ್ಟ್ ಆಗೋಗುತ್ತೆ. 55ನೇ ಶ್ಲೋಕ ಹೋಗ್ತಾ ಇದೀವಿ. ಯಾರು ಓದ್ತೀರಾ? 55 ನಾವು ಓದ್ತೀನಿ ಮಾತಾಜಿ. ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಸಮಾಧಿಸ್ತಸ್ಯ ಕೇಶವ ಸಿತತಿ ಕಿಂ ಪ್ರಭಾಷೇತ ಕಿಮಾಸೀತ ವ್ರಜೇತ ಕಿಂ. ಯಾವ್ದು 55ನೇ ಓದಿದ್ರಮ್ಮ? 54 ಮಾತಾಜಿ. 50 ಅದು ಚೆನ್ನಾಗಿದೆ. ತುಂಬಾ ನಾ ಅವಾಯ್ಡ್ ಮಾಡಿದ್ದೆ ಅದನ್ನ. ಅದು ತುಂಬಾನೇ ಚೆನ್ನಾಗಿ, ಎಲ್ಲ ಚೆನ್ನಾಗಿದೆ ಇದ್ರಲ್ಲಿ. ಸ್ಥಿತಪ್ರಜ್ಞನ ವಿವರಣೆ ಕೊಡುತ್ತೆ ಇಲ್ಲಿ. ಅರ್ಜುನನು ಹೇಳುತ್ತಾನೆ, ಕೃಷ್ಣನೇ, ಯಾರ ಪ್ರಜ್ಞೆಯು ದಿವ್ಯತ್ವದಲ್ಲಿ ಇದೆಯೋ ಅವನ ಲಕ್ಷಣಗಳೇನು? ಈಗ ನೋಡಿ ಸ್ವಲ್ಪ ಹಿಂಗ ಇಂಟ್ರೆಸ್ಟ್ ಬರ್ತಾ ಇದೆ ಈಗ ಅವನಿಗೆ. ಯಾರು ಇವನ ತರ ಅವನ ಲಕ್ಷಣಗಳೇನಂತೆ?
ದಿವ್ಯತ ಹೊಂದಿದವನು ಅಂತ. ಅವನು ಹೇಗೆ ಮಾತನಾಡುತ್ತಾನೆ, ಅವನೇನು ಬೇರೆ ಇರ್ತಾನ, ಅವನು ಭಾಷೆ ಯಾವುದು, ಅವನು ಹೇಗೆ ಕುಳಿತುಕೊಳ್ಳುತ್ತಾನೆ, ಹೇಗೆ ನಡೆಯುತ್ತಾನೆ ಅಂತ ಎಲ್ಲ ಕೇಳ್ತಾನೆ. ಅಂದ್ರೆ ಸ್ಥಿತಪ್ರಜ್ಞ ಅಂದ್ರೆ ಎಲ್ಲ ಕಂಟ್ರೋಲ್ ಮಾಡ್ಕೊಂಡು, ಸೆನ್ಸಸ್ ಎಲ್ಲ ಕಂಟ್ರೋಲ್, ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡ್ಕೊಂಡು ನಿಯಂತ್ರಣದಲ್ಲಿ ಇಟ್ಕೊಂಡು ಹೋಗೋನ್ ಹೇಗಿರ್ತಾನೆ ಅಂತ ಕೇಳ್ತಾನೆ ಅವನ. ಆಮೇಲೆ 55ನೇ ಶ್ಲೋಕ ಓದಿ. ಭಗವಾನ್ ವಾಚ ಭಗವಾನ್ ಉವಾಚ ಪ್ರಜಾಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮಾನ್ಯೇವಾತ್ಮಾನ ತುಷ್ಟ ಚಿತ್ತ ಪ್ರಜ್ಞಸ್ತದೋಚ್ಯತೆ. ಅರ್ಜುನ, ಯಾವಾತ ಮನದಲ್ಲಿರುವ ಎಲ್ಲಾ ಕಾಮನೆಗಳನ್ನು ತೊರೆದಿರುವ ಸ್ಥಾನೆಯೋ ಅಂತಹವನಿಗೆ ಯಾವ ಆಶೆಯೂ ಇರುವುದಿಲ್ಲ, ಯಾರಿಂದಲೂ ಏನನ್ನು ಆಕ್ಷೇಪಿಸುವುದಿಲ್ಲ, ಅವನೇ ಸ್ಥಿತಪ್ರಜ್ಞನು. ದೇವೋತ್ತಮ ಪರಮ ಪುರುಷನು ಹೇಳಿದನು, ಪಾರ್ಥ ಮನಸ್ಸಿನ ಕಲ್ಪನೆಗಳಿಂದ ಇಂದ್ರಿಯ ಸುಖದ ವಿವಿಧ ಬಯಕೆಗಳು ಉಂಟಾಗುತ್ತದೆ. ಇದು 55ನೇ ಓದಿದ್ ನೀವಾಗ ಅಲ್ಲ? ಹೌದು ಮಾತಾಜಿ, ಹೌದು ಮಾತಾಜಿ, 55. ಹೌದಲ್ಲ? ಇದರಲ್ಲಿ ಏನಾಗುತ್ತೆ, ಇದರಲ್ಲಿ ಪಾರ್ಥ ಕೇಳ್ತಾನ ಅವನ, ಒಬ್ಬ ಮನುಷ್ಯನು ಇಂದ್ರಿಯದ ಸುಖ ಎಲ್ಲ ಬಗೆಯ ಆಸೆಗಳನ್ನು ತ್ಯಜಿಸಿ ಅವನ ಮನಸ್ಸು ಪರಿಶುದ್ಧವಾಗಿ ಆತ್ಮದಲ್ಲಿ ಸಂತುಷ್ಟವಾದಾಗ ಅವನು ಸ್ಥಿತಪ್ರಜ್ಞೆ ಆಗ್ತಾನೆ ಅಲ್ಲ? ಇರುವುದು ಕರೀತಾರೆ ಅಂತ. ನೆಕ್ಸ್ಟ್ ಲಾಸ್ಟ್ ಕೊನೆಗೆ ಬಂದಿದೀವಿ ನಾ. ಇದು ತುಂಬಾ ಚೆನ್ನಾಗಿದೆ ಅಮ್ಮ. ಇದು ಬಹಳ ಚೆನ್ನಾಗಿದೆ. ದಯವಿಟ್ಟು ನಾನು ಆಡ್ ಮಾಡ್ಕೋತಾ ಇದ್ದೇನೆ. ಸುಖದೇಶು ಸುಖ ದುಃಖೆ ಓದಿ. ಸುಖ ದುಃಖೆ ಸುಖೇಶು ವಿಗಸ್ನುಃ ವೀತ ರಾಗ ಭಯ ಕ್ರೋಧ ಸ್ಥಿತ ದೀರ್ಘನಿರುಚ್ಯತೆ. ಇಷ್ಟು ಚೆನ್ನಾಗಿದೆ. ಒಂದೊಂದು ಮುತ್ತುಗಳು, ರತ್ನಗಳು ನಮ್ಮ ಭಗವದ್ಗೀತೆಯಲ್ಲಿರುವಂತಹ ಶ್ಲೋಕಗಳು. ಇವನ್ನ ದಯವಿಟ್ಟು ನನ್ನ ಇನ್ನೊಂದು ರಿಕ್ವೆಸ್ಟ್ ಇದೆ ಅಮ್ಮ. ಈಗ ಎರಡು ಚಾಪ್ಟರ್ ಮುಗೀತು ನಮ್ದು. ದಯವಿಟ್ಟು ದಿನ ಇದನ್ನ ಶ್ಲೋಕಗಳನ್ನ ಓದ್ರಿ, ಪರ್ಪರ್ಟ್ ಓದ್ರಿ, ಈ ವಿವರಗಳನ್ನ, ಭಾವಾರ್ಥಗಳನ್ನ ಓದಿ. ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಇದು ಅನುವಾದ ಓದಿ ಅಮ್ಮ. ಅದು ಅನುವಾದ. ವಿವಿಧವಾದ ದುಃಖಗಳಿಂದ ಮನಸ್ಸಿನಲ್ಲಿ ಉದ್ವಿಗ್ನನಾದವನು ಸುಖದಿಂದ ಉಬ್ಬದವನು ಕ್ರೋಧಗಳಿಲ್ಲದವನು ಸ್ಥಿರ ಮನಸ್ಸಿನ ಋಷಿ ಎನ್ನಿಸಿಕೊಳ್ಳುತ್ತಾನೆ. ಕರೆಕ್ಟ್. ಏನು ಸಿಟ್ಟಿಲ್ಲ ಅವನ್ಗೆ, ಯಾವ್ದು ಇಲ್ಲ, ಕಾಮ ಇಲ್ಲ, ಕ್ರೋಧ ಇಲ್ಲ, ಮೋಹ ಇಲ್ಲ, ಅವನು ಯಾವಾಗ್ಲೂ ಋಷಿ ಅನ್ಸ್ಕೊತಾನೆ. ಅವನು ಭಯ ಇಲ್ಲ, ಏನು ಭಯ ಏನೂ ಇಲ್ಲ ಅವನ್ಗೆ, ಯಾವ ಭಯನೂ ಇಲ್ಲ ಅವನಿಗೆ. ಹಾಗೆ ನಾವು ಆಗ್ಬೇಕು ಅಂದ್ರೆ ದಯವಿಟ್ಟು ನಾನು ಮತ್ತೆ ಅದನ್ನೇ ಹೇಳ್ತಾ ಇದ್ದೇನೆ, ಹೇಳ್ತಾನೆ ಇರ್ತೇನೆ. ಇದ್ ಮಾತಾಡಿ ಹರೇ ಕೃಷ್ಣ ಮಹಾಮಂತ್ರನ ದಯವಿಟ್ಟಮ್ಮ ಶುರು ಮಾಡಿ. ನನಗೆ ನಾಳೆ ನಾನು ಹೇಳ್ತಾ ಇದ್ದೇನೆ ಕ್ಲಾಸಲ್ಲಿ ಎಷ್ಟು ಸರಿ ಇದು ನಾವು ಸಾಧನಾ ಚಾರ್ಟ್ ಅಂತ ಮಾಡ್ತೀವಿ, ಅದ್ರಲ್ಲಿ ನೀವು ಎಂಟರ್ ಮಾಡ್ಬೇಕಾಗತ್ತೆ. ನೀವು ಎಷ್ಟು ಶ್ಲೋಕ ಹೇಳಿದ್ರಿ ಅಂತ ನಾನು ತಿಳ್ಕೊಬೇಕಾಗತ್ತೆ. ನನ್ ಕುತೂಹಲ ನನಗೆ. ನಿಮಗ್ ಒಳ್ಳೇದಾಗ್ಲಿ ಅಂತ. ಇದನ್ನ ನಮ್ಗಿಂತ ನಿಮಗ್ ಬಹಳ ಒಳ್ಳೇದಾಗತ್ತಮ್ಮ. ಇದು 62 ಓದಿಯಮ್ಮ. 62. ಇನ್ನೊಂದೇ ಶ್ಲೋಕ ಇದೆ, ಲಾಸ್ಟ್ ಶ್ಲೋಕಕ್ಕೆ ಬರ್ತೀವಿ. ಧ್ಯಾಯತೋ ವಿಷಯಾನ್ ಶೋಷಾ ಜಾಯಿತೆ ಸನ್ಮಾರ್ಥ ಜ್ಞಾಯತೆ ಕಾಮಃ ಕಾಮೋತ್ಪದೋಪಿ ಜಾಯತೆ. ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ ತೋರಿಸಿದೆ. ಇಲ್ಲಿ ಇಂದ್ರಿಯ ವಸ್ತುಗಳನ್ನು ಸರಿ ಕೊಡ್ತೇನೆ, ನೀವು ಇಲ್ಲ ಓದ್ರಿ. ಇಂದ್ರಿಯ ವಸ್ತುಗಳನ್ನು ಕುರಿತು ಚಿಂತಿಸುವ ಮನುಷ್ಯನಿಗೆ ಅವುಗಳಲ್ಲಿ ಆಸಕ್ತಿ ಹುಟ್ಟುತ್ತದೆ. ಇಂತಹ ಆಸಕ್ತಿಯಿಂದ ಕಾಮ ಹುಟ್ಟುತ್ತದೆ, ಕಾಮದಿಂದ ಕ್ರೋಧವು ಉದ್ಭವಿಸುತ್ತದೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನೋಡಿ, ಇಂದ್ರಿಯ ವಸ್ತುಗಳನ್ನು ಕುರಿತು ಚಿಂತಿಸುವ ಮನುಷ್ಯನಿಗೆ ಯಾವಾಗ್ಲೂ ಬರೀ ಅದು ಬೇಕು ಇದು ಬೇಕು ಅಂತ ಆಸೆ ಪಡ್ತಿರ್ತಾನೆ ನೋಡಿ. ಅವನಿಗೆ ಯಾವಾಗ್ಲೂ ಏನಾಗುತ್ತೆ, ಅವನಿಗೆ ಬಂದು ಕಾಮ ಬೇಕು ಅಂತ ಆಸೆ ಬರುತ್ತಲ್ಲ, ಅದು ಸಿಕ್ಕರೂ ದುಃಖ, ಸುಗದೇ ಇದ್ರು ದುಃಖ. ಈಗ ಸಿಕ್ಕರೆ ಏನ್ ದುಃಖ ಅಪ್ಪ ಅಂತಂದ್ರೆ ಅದು ಶಾಶ್ವತನಾ? ಇಲ್ಲ. ಈಗ ನೀವು ತಗೊಳ್ಳಿ, ನೀವೇನೋ ಇಷ್ಟು ಸಾಮಾನ್ ಕೊಂಡ್ಕೋತೀರಾ, ಮಾರ್ಕೆಟ್ಗೆ ಹೋಗಿ ಕೊಂಡ್ಕೊಂಡ್ಬರ್ತೀರ. ತಗೊಳ್ಳುವಾಗ ಅಷ್ಟು ಖುಷಿ ಇರತ್ತೆ ನಮಗೆ. ಮನೆಗೆ ಬಂದ ತಕ್ಷಣ ಅದು ಎಲ್ಲೋ ಒಂದ್ ಕಡೆ ಮನೆಗೆ ಸ್ವಲ್ಪ ಹೊತ್ತು ಇರುತ್ತೆ, ಖುಷಿ ಇಲ್ಲ ಅಂತಿಲ್ಲ. ಆಮೇಲೆ ಅದು ಎಲ್ಲೋ ಬಿದ್ದೋಗಿರುತ್ತೆ. ಅದು ಅಲ್ಲಿ ನಾಳೆ ಅದ್ರದ್ದು ಇರೋದೆಲ್ಲ ಮಹತ್ವ ಅದರದ್ದು. ಆಮೇಲೆ ಮತ್ತಿನ್ನೊಂದು ಹೊಸ ಸುಖ ಹುಡ್ಕೊಂಡು ಹೋಗ್ತಾ ಇರ್ತೀವಿ ನಾವು. ಅದೇ ಸಮಯದಲ್ಲಿ ನಿಮಗೆ ಬೇಕಾಗಿದ್ದು ಸಿಗ್ಲಿಲ್ಲ ಅಂತ ಇಟ್ಕೊಳ್ಳೋಣ, ಹಾಗೂ ನಿಮಗೆ ಕೋಪ ಬರುತ್ತೆ. ಯಾಕಂದ್ರೆ ಸಿಗ್ಲಿಲ್ಲ ಅಂತ ಕೋಪ ಬರುತ್ತೆ. ಸಿಕ್ಕಿ ಅದು ಉಳಿತಾ ಇಲ್ವಲ್ಲ ಅಂತ ಕೋಪ ಬರುತ್ತೆ. ಯಾವ್ದಕ್ಕೂ ಕೋಪ ಡೆಫಿನೆಟ್ ಕೋಪ ಬಂದೇ ಬರುತ್ತೆ ನಮಗೆ. ಇದು ಎಷ್ಟು ಚೆನ್ನಾಗಿ ತೋರಿಸಲಾಗಿದೆ. ನನ್ನ ಒಂದು ಇದ್ರದ್ದು ನೋಡಿ, ಇದು ತುಂಬಾ ಚೆನ್ನಾಗಿದೆ. ಇಂದ್ರಿಯ ವಸ್ತು,
ಆಸೆ ಅನ್ನೋದು ಮನುಷ್ಯನ್ಗೆ ಇದ್ದೇ ಇರುತ್ತೆ. ಆಮೇಲೆ ಭ್ರಮೆ ಒಂದಿರುತ್ತೆ ಮನುಷ್ಯನ್ಗೆ. ಸೊ ಇಲ್ಲಿ ಭ್ರಮೆಯಿಂದ ಏನಾಗುತ್ತೆ, ಸ್ಮರಣೆಯ ವಿಸ್ಮಯ ಇಲ್ಲಾಗೋಗುತ್ತೆ. ಆಮೇಲೆ ಆಸೆ ಅದು ಆಗ್ಲಿಲ್ಲ ಅಂದ್ರೆ ಮೊದಲು ಕಾಮ ಹುಟ್ಕೊಳ್ಳುತ್ತೆ. ಅದಕ್ಕೆ ಸಿಗ್ಲಿಲ್ಲ ಅಂದ್ರೆ ಕ್ರೋಧ ಬಂದ್ಬಿಡತ್ತೆ. ಸೊ ಇದೆಲ್ಲ ಈ ಎರಡು, ಕ್ರೋಧ ಆಮೇಲೆ ಸ್ಮರಣೆ ಎಲ್ಲ ಹಾಳಾಗದಾಗ ಏನಾಗೋಗುತ್ತೆ, ಮನುಷ್ಯ ಪತನ ಹೊಂದ್ಬಿಡ್ತಾನೆ. ಪತನ ಹೊಂದಿ ಕೊನೆಗೆ ಅವ್ನು ಬುದ್ಧಿನಾಶ ಆಗೋಗುತ್ತೆ, ಪತನ ಹೊಂದ್ಬಿಡ್ತಾನೆ. ಅಲ್ಲಿ ಏನ್ ನೋಡಿತು, ಅವನ ಅಸ್ತಿತ್ವ ಇರೋದೇ ಇಲ್ಲ, ಅವನು ಹಾಳಾಗೋಗ್ತಾನೆ. ಲಾಸ್ಟ್ ಶ್ಲೋಕಕ್ಕೆ ಬರ್ತಾ ಇದೀವಿ ಇವಾಗ ನಾವು. 63ನೇ ಶ್ಲೋಕ. ಇದನ್ನ ಯಾರು ಓದ್ತೀರಾ? ಕ್ರೋಧ ಅದಕ್ಕೆ ಸಂಬಂಧಿಸಿದ ಶ್ಲೋಕ ಇದು. ನಾ ಆಗ್ಲೇ ಹೇಳಿದ್ನಲ್ಲ, ನಾನು ವಿವರಣೆ ಕೊಟ್ಟೆ ಬಿಟ್ಟಿದ್ದೇನೆ, ಬರೀ ಶ್ಲೋಕ ಓದಿದ್ರೆ ಸಾಕಾಗತ್ತೆ. ಆಕ್ಚುಲಿ ಕ್ರೋಧಾತ್ ಭವತಿ ಸಂಮೋಹ ಸನ್ಮೋಹಾತ್ಸ್ಯಂ ತಿವಿಭ್ರಮ ಸ್ಮೃತಿ ಬುದ್ಧಿನಾಶೋ ಬುದ್ಧಿನಾಶ ಪ್ರಣಶ್ಯತಿ. ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ. ಕ್ರೋಧದಿಂದ ಓದಿ, ಅನುವಾದ ಓದ್ಬಿಡಿ. ಕ್ರೋಧದಿಂದ ಸಮೂಹವು ಉಂಟಾಗುತ್ತದೆ, ಸಮೂಹದಿಂದ ಸ್ಮೃತಿಯು ಭ್ರಮೆಯಾಗುತ್ತದೆ, ಸ್ಮೃತಿ ಭ್ರಮೆಯಿಂದ ಬುದ್ಧಿ ನಾಶವಾಗುತ್ತದೆ, ಬುದ್ಧಿ ನಾಶವಾದಾಗ ಮನುಷ್ಯನು ಮತ್ತೆ ಮುಳುಗುತ್ತಾನೆ. ಮತ್ತೆ ಅವನು ಮತ್ತೆ ವಾಪಸ್ಸು ಬಂದ್ಬಿಡ್ತಾನೆ. ಇಲ್ಲಿ ಇದಕ್ಕೆ ಹುಟ್ಟು ಸಾವಿನ ಜಗತ್ತಿಗೆ ಬಂದ್ಬಿಡ್ತಾನೆ. ಯಾವ್ದು ಅವನಿಗೆ ಅದಕ್ಕೆ ಈ ಕಾಮ ಕ್ರೋಧ ಇದೆಲ್ಲ ಬಿಟ್ಟು ನಾವು ಮೇಲೆ ಏರ್ಬೇಕು. ಲಸ್ಟ್ ಆಂಗರ್ ಅಂತ ಹೇಳ್ತಾರೆ. ಲಸ್ಟ್ ಆಂಗರ್ ಗ್ರೀಡ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ. ಲಸ್ಟ್ ಅಂದ್ರೆ ಕಾಮ, ಆಂಗರ್ ಅಂದ್ರೆ ಕೋಪನೂ ಬಹಳ ಇರಬಾರ್ದು, ಆಸೆನೂ ಬಹಳ ಬಿಡಬಾರ್ದು. ಆಮೇಲೆ ಗ್ರೀಡ್ ಅಂದ್ರೆ ಅದು ಒಂಥರ ಗ್ರೀಡ್ ಅಂದ್ರೆ ಬಹಳ ಅತಿ ಆಸೆ ಅದು ಯಾವ್ದು ಇರಬಾರ್ದು ಮನುಷ್ಯನ್ಗೆ. ಅದೆಲ್ಲಾನು ನಾವು ಬಿಟ್ಟಾಗ ನಾವು ಮೇಲೆ ಇರ್ಲಿಕ್ಕೆ ಸಾಧ್ಯ ಆಗುತ್ತೆ. ಇದು ನಮ್ಮ ಇವತ್ತಿನ ಅಧ್ಯಾಯದ ಸಾರಾಂಶ. ಇದು ನಾವು ಇದ್ ಮತ್ತೆ ನಾಳೆ ಮಾಡ್ತಾ ಇದ್ದೇನೆ. ಯಾವಾಗ್ಲೂ ನಾಳೆ ಶುರು ಮಾಡುವಾಗ 3rd ಚಾಪ್ಟರ್ ಇದನ್ನ ಅವಲೋಕಿಸನೆ ಮುಂದೆ ಹೋಗೋದು ನಾವು. ಇದ್ರಲ್ಲಿ ಏನಪ್ಪಾ, ಅರ್ಜುನ ಯಾಕೆ ಹೋರಾಡಲು ಬಯಸಲಿಲ್ಲ ಅಂತ ಇಲ್ಲಿದೆ. ಇಲ್ಲಿ ಕೃಷ್ಣ ಅವರನ್ನು ಸಂಬೋಧಿಸಿದ್ದು ಹೇಗೆ ಸಂಬೋಧನೆ ಮಾಡ್ದ ಅಂತ ಉತ್ತರ ಇಲ್ಲಿ ಇದೆ. ಸಹಾನುಭೂತಿ ಈ ಶ್ಲೋಕಗಳು ಕೊಟ್ಟಿದ್ದೇವೆ ನೋಡಿ, ನೀವು ಓದುವಾಗ ತುಂಬಾ ಅನುಕೂಲ ಆಗತ್ತೆ ನಿಮಗೆ. 11ರಿಂದ 30 ನಾವು ದೇಹವಲ್ಲ ಅಂತ ಹೇಳ್ತಾನೆ ಅವನ್ಗೆ. ನಾವು ದೇಹ ಅಲ್ಲಪ್ಪ, ನಾವು ಆತ್ಮ ಅಂತ ಹೇಳ್ತಾನೆ. ಆಮೇಲೆ 30ರಿಂದ 37 ಅವ್ನ್ ಸಂತೋಷವಿಲ್ಲ ಅಂತಾನು ಅರ್ಜುನ. ಯಾಕ ಸ್ವರ್ಗ ಅಥವಾ ರಾಜ್ಯ ನೋಡು, ನೀನು ಸತ್ರೆ ಸ್ವರ್ಗಕ್ಕೆ ಹೋಗ್ತೀಯಾ, ಇಲ್ಲಾಂದ್ರೆ ನಿಗ್ ರಾಜ್ಯ ಸಿಗತ್ತೆ, ನೀನು ಯಾವ್ದಾದ್ರು ಒಂದ್ ತಗೋ, ನೀ ಹಿಡಿಯಂಗ್ ಮಾತ್ರ ಪಲಾಯನ ಮಾಡ್ಬೇಡ ಅಂತ ಹೇಳ್ತಾನೆ ಈ ಶ್ಲೋಕಗಳಲ್ಲಿ. 33ರಿಂದ ಇಲ್ಲಿ ಏನ್ ಹೇಳ್ತಾನೆ, ಭಕ್ತಿ ಚಟುವಟಿಕೆಯಲ್ಲಿ ಯಾವುದೇ ಪಾಪವಿಲ್ಲ. ನಾವು ಭಕ್ತಿಯಿಂದ ಏನೇ ಮಾಡಿದ್ರು ಅದ್ರ ಪಾಪ ಅಂಟ್ಕೊಳ್ಳಲ್ಲ ನಮ್ಗೆ. ಅಲ್ಲಿ ವರ್ಣಶಂಕರವನ್ನು ತಡೆಯಲು ನಾವು ಏನ್ ಮಾಡ್ಬೇಕು, ಆದರ್ಶಪ್ರಾಯರಾಗಿರ್ಬೇಕು. ಅಂದ್ರೆ ಯಾವಾಗ್ಲೂ ಐಡಿಯಲ್ ಆಗಿರ್ಬೇಕು. ಅಂದ್ರೆ ನಾವು ಕೆಟ್ಟ ಹಾದಿಗೆ ಹತ್ತೋದಿಲ್ಲ ಅಂತ. ನಿಶ್ಚಯದಿಂದ ಸ್ವಾಮಿಗೆ ಸೇವೆ ಮಾಡಿ, ಅಂದ್ರೆ ಡಿವೋಷನಲ್ ಸರ್ವಿಸ್ ಮಾಡ್ತಾನೆ ಇರ್ಬೇಕು ಅಂತ ಅದ್ ನಿಮ್ ನಿರ್ಣಯ ಆಗ್ಬೇಕು ಕೊನೆಯದು. ಇಲ್ಲಿಗೆ ಇವತ್ತು ನಮ್ಮ ಅಧ್ಯಾಯ ಮುಗಿತಾ ಇದೆಮ್ಮ. ದಯವಿಟ್ಟು ಕ್ವಶನ್ಸ್ ಇದೆ, ದಯವಿಟ್ಟು ಕೇಳಿ. ಹಲೋ ಮಾತಾಜಿ. ಹರೇ ಕೃಷ್ಣ ಹೇಳಿಮ್ಮ. ಹರೇ ಕೃಷ್ಣ. ಹರೇ ಕೃಷ್ಣ. ಅಲ್ಲ, ನಮ್ಗೆ ಸಾವಿನ ಬಗ್ಗೆ ಅಷ್ಟು ಭಯ ಇಲ್ಲ ಮಾತಾಜಿ, ಆದ್ರೆ ಆ ಸಾವಿನ ಪ್ರೋಸೆಸ್ ಇದೆಯಲ್ಲ ಅದ್ರ ಬಗ್ಗೆ ಸ್ವಲ್ಪ ಭಯ ಬರುತ್ತೆ ಅವಾಗವಾಗ. ಇದರಿಂದ ಹೇಗೆ ಹೊರಗೆ ಕೇಳಿ ಪ್ರಶ್ನೆ ಕೇಳಿದಾರೆ ಪಾಪ. ನಿಮ್ಮ ಹೆಸರೇನು? ಭಾರ್ಗವಿ ಅಂತ. ಹೌದಾ? ಇನ್ನೊಬ್ರು ಈ ಪ್ರಶ್ನೆ ಕೇಳಿದ್ದಾರೆ, ಸಾವಿನ ಬಗ್ಗೆ ಯೋಚಿಸಿದರೆ ಭಯ ಅವ್ರಿಗೆ ಭಯನೇ ಆಗ್ತಿದೆ ಪಾಪ. ಇದರಿಂದ ಹೇಗೆ ಹೊರಗೆ ಬರಬಹುದು? ನೀವೇ ಹೇಳಿ, ಹೇಗ್ ಬರ್ಬೋದು ಹೇಳಿ ನೋಡೋಣ. ಹೇಗ್ ಬರ್ಬೋದು ಹೇಳಿ ನೋಡೋಣ. ಅಲ್ಲ, ನಮ್ಗೆ ಆ ಧ್ಯಾನ, ಆ ದೇವ್ರ ಧ್ಯಾನ ಬರೋದಕ್ಕೆ ನಮ್ಗೆ ಆವಾಗ ಪ್ರಿಪರೇಷನ್ ಇರಲ್ಲ. ಯಾಕಂದ್ರೆ ಪೇನ್ ಇರುತ್ತೆ, ಕಾನ್ಶಿಯಸ್ ಇರೋದಿಲ್ಲ. ಹೇಗೆ ನಾವು ದೇವ್ರನ್ನ ನೆನ್ಸ್ಕೊಳಕ್ ಆಗುತ್ತೆ ಆ ಟೈಮ್ ಅಲ್ಲಿ? ನಿಮ್ಗೊಂದ್ ಮಾತು ಹೇಳ, ನಾನು ನೋಡಿದ್ದೇನೆ, ಕಣ್ಣಿಂದ ನೋಡಿದ್ದೇನೆ ಇದನ್ನ. ನಮ್ಮ ಗುರುಗಳೊಬ್ರು ಇದ್ರು. ನಮ್ ಗುರುಗಳು ಯಾಕೆ ಎಷ್ಟೋ ರಾಮಕೃಷ್ಣ ಪರಮಹಂಸರು ಎಲ್ರಿಗೂ ಪಾಪ ಅವ್ರು ಯಾರಿಗೂ ಸುಖವಾದ ಸಾವು ಸಿಕ್ಕಿಲ್ಲ. ಅವ್ರು ಕ್ಯಾನ್ಸರ್ ಆಗ್ಬಿಟ್ಟು ಒದ್ದಾಡ್ಕೊಂಡು ಹೋಗಿದ್ದಾರೆ. ಏನ್ ಮಾಡ್ಬೇಕಾಗತ್ತೆ? ಮೊದ್ಲಿಂದ ಏನ್ ಟ್ರೈನಿಂಗ್ ಕೊಡ್ಬೇಕು ನಿಮ್ ದೇಹಕ್ಕಂದ್ರೆ, ನಾನು ಈ ದೇಹ ಅಲ್ಲ, ನಾನು ಆತ್ಮ. ಅದನ್ನ ನಾವು ಬೇರ್ಪಡಿಸ್ಕೋಬೇಕಾಗತ್ತೆ. ದೇಹ ಏನಾಗ್ತಿದೆ, ದೇಹಕ್ಕೆ ಆಗ್ತಾ ಇದೆ. ಆತ್ಮ ಸಂತುಷ್ಟವಾಗಿರುತ್ತೆ, ಕೊನೆ ತನಕನೂ ಸಂತುಷ್ಟವಾಗಿನೇ ಇರುತ್ತೆ. ಆತ್ಮಕ್ಕೆ ಏನೂ ನೋವಿಲ್ಲ. ನೀವು ಆತ್ಮ ಸ್ವರೂಪರಾಗಿದ್ರೆ, ನಿಮ್ಮ ಆತ್ಮದಲ್ಲಿ ನೆಲೆಸಿದ್ದರೆ ನಿಮಗೆ ಯಾವ ದೇಹದ ಬಾಧೆನೂ ನಿಮಗೆ ತೊಂದರೆ ಕೊಡೋದಿಲ್ಲ. ಕೆಲವರಂತೂ ಏನ್ ಮಾಡ್ತಾರೆ ಗೊತ್ತಾ, ಎಷ್ಟು ದೃಢ, ಎಷ್ಟು ಗಟ್ಟಿ. ಅದಕ್ಕೆ ಮತ್ತೆ ಸಾಧನೆ ಇದೆ ಅಮ್ಮ, ಸಾಧನೆ ಇಲ್ಲದೆ ಆಗೋದಿಲ್ಲ. ಎಷ್ಟು ಗಟ್ಟಿ. ಆಪರೇಷನ್ ಮಾಡುವಾಗ
ಒಬ್ಬ ದೊಡ್ಡವರು ಮಹಾತ್ಮರು ಹೇಳ್ತಾ ಇದ್ರೆ ನಂಗೆ ಅನಸ್ತಿಷನ ಬೇಡ ಅಂತಾರಂತೆ, ಹಾಗೆ ಮಾಡಿ ಅಂತಾರಂತೆ. ಅಷ್ಟು ನೋಡಿ ಎಷ್ಟು ನೋವಿರುತ್ತೆ, ನಾವು ಗೊತ್ತಿದೆಲ್ಲ, ಸಿಕ್ಕಾಪಟ್ಟೆ ನೋವಿರುತ್ತೆ. ಆ ನೋವು ಕೂಡ ತಡ್ಕೋತೀನಿ ನಾನು ಅಂತ ಏನ್ ಮಾಡ್ಬೇಕು, ತಡ್ಕೊಳ್ಳೋ ಶಕ್ತಿ ನಾವು ಬೆಳೆಸ್ಕೋಬೇಕು. ಇನ್ನೊಂದು ಸ್ವ ಅನುಭವದಿಂದ ಅಂತ ಹೇಳ್ತಾ ಇದ್ದೇನೆ. ಕೆಲವೊಂದ್ ಸತಿ ಅನ್ಸುತ್ತೆ ನೋವು ಬರ್ತಿರತ್ತಲ್ಲ, ಅದನ್ನ ಇಷ್ಟೇನ ನಾವು ಇನ್ನ ಬರ್ಲಿ ಬಿಡು ಪರವಾಗಿಲ್ಲ, ಇಷ್ಟೇನ ಇದು ಇನ್ ಸ್ವಲ್ಪ ಬರ್ಲಿ ಬಿಡು ಪರವಾಗಿಲ್ಲ, ನಾನ್ ತಡ್ಕೋತೇನೆ. ಹಂಗ ಅನ್ಕೋತ ಹೋದ್ರೆ ನೋವು ನಿಮ್ಗೆ ಅದೇ ಸೋತೋಗುತ್ತೆ, ನೋವು ಹೊಟ್ಟೋಗುತ್ತೆ. ಈಗ ನೀವು ಟ್ರೈ ಮಾಡಿ ಬೇಕಿದ್ರೆ. ಈಗ ಸುಟ್ಟು ಕಾಯ ನಾವು ಅಡಿಗೆ ಮೇಲೆ ಸುಟ್ಕೋತಾನೆ ಇರ್ತೀವಿ, ಕೈ ನೋವು ಆಗ್ತಾನೆ ಇರುತ್ತೆ. ಅಯ್ಯೋ ಅಬ್ಬಬ್ಬ ಅನ್ಕೊಂಡ್ಬಿಟ್ಟು ನೀರ್ ಹಾಕಿ ಇದ ಮಾಡೋರು ಇದ್ದಾರೆ. ಹೋಯ್ತು ಅಂತಾರಂತಾರಲ್ಲ, ಹಂಗ ಚಿಕ್ಕ ಮಕ್ಳಿಗೆ ಮಾಡ್ತೀವಲ್ಲ ನಾವ್ ಆತರ, ಹೋಯ್ತು ಬಿಡು ಉಫ್ ಅನ್ಬಿಡ್ತೀವಿ ನಾವು. ಗಮನ ಕೊಡ್ಬೇಡಿ, ಗಮನ ಕೊಡ್ಲಿಲ್ಲ ಅಂದ್ರೆ ಆಟೋಮ್ಯಾಟಿಕಲಿ ಕಮ್ಮಿ ಆಗುತ್ತೆ. ಆಮೇಲೆ ತಾಳ್ಮೆ ಬೆಳೆಸ್ಕೋಬೇಕಮ್ಮ, ಖಂಡಿತ ನಾವು ತಾಳ್ಮೆ ಬೆಳೆಸ್ಕೊಳ್ಳೇಬೇಕು. ಆ ತಾಳ್ಮೆ ಬೆಳೆಸ್ಕೋಬೇಕಾದ್ರೆ ಆಧ್ಯಾತ್ಮ ಜ್ಞಾನ ನಮ್ಮಲ್ಲಿ ಖಚಿತವಾಗ್ಲೇಬೇಕಾಗತ್ತೆ, ನಾವು ಬೇರ್ ಊರ್ಲೇಬೇಕಾಗತ್ತೆ. ಅದಕ್ಕೆ ನಾವು ಹರೇ ಕೃಷ್ಣ ಮಹಾಮಂತ್ರ ಹೇಳ್ತಾನೆ ಇರ್ಬೇಕಾಗುತ್ತೆ. ಇನ್ನೊಂದು ಮಾತಾಜಿ ಹರೇ ಕೃಷ್ಣ ಮಂತ್ರ ಹೇಳ್ತೀರಲ್ಲ ಮಾತಾಜಿ, ನಾ ಪೂಜೆ ಮಾಡ್ತೀನಿ, ನನಗೆ ಬೆಳಗ್ಗೆ 2 ಗಂಟೆ ಪೂಜೆ ಮಾಡ್ತೀನಿ ಹೇಳ್ಬೋದು ನನಗೆ. ಅದು ಕರ್ಮಕಾಂಡ ಅಮ್ಮ, ಅದು ಕರ್ಮಕಾಂಡ. ಎಷ್ಟೋ ಜನಕ್ಕೆ ನಾನು ನೋಡಿದ್ದೇನೆ ಕರ್ಮಕಾಂಡ ಮಾಡ್ತಾರೆ, ಆದ್ರೆ ಅವ್ರಿಗೆ ಖಂಡಿತ ಮನಸ್ಸಿನ ಕಂಟ್ರೋಲ್ ಬಹಳ ವೀಕ್ ಇರ್ತಾರೆ ಅವರು. ನಾನು ಒಂದೊಂದ್ಸರಿ ಅನ್ಸತ್ ನನಗೆ, ತುಂಬಾ ವೀಕ್ ಆದವ್ರೆ ಆತರ ಮಾಡ್ತಾರೇನೋ ಅಂತ. ತುಂಬಾ ವೀಕ್ ಆದವ್ರು ಭಕ್ತಿ ಇರ್ಬೇಕು, ಭಕ್ತಿ ಇರ್ಬೇಕು, ಭಕ್ತಿ ಇರ್ಬೇಕು. 5 ನಿಮಿಷ ಮಾಡಿದ್ರು ಭಕ್ತಿ ಇರ್ಬೇಕು ಅದ್ರಲ್ಲಿ. ಸಾಕೇ ಸಾಕಮ್ಮ. ಆಕ್ಚುಲಿ ನಿಮ್ಗೆ ಮಾತು ಹೇಳ 5 ನಿಮಿಷನೂ ಬೇಕಾಗಿಲ್ಲ. ನೀವು ಅಡಿಗೆ ಮಾಡ್ತಾ ಕೂಡ ಮನಸ್ಸಲ್ಲಿ ಧ್ಯಾನ ಮಾಡ್ತೀರಿ, ಧ್ಯಾನ ಮಾಡ್ತೀರಿ. ಅದಕ್ಕೆ ನೀವು ಬೇರೆ ಟೈಮ್ ಇಡ್ಲಿ ಇಡೋ ಕಾರಣನೇ ಇಲ್ಲ. ಶುಚಿರ್ಭೂತರಾಗಿ ನೀವು ಸ್ನಾನ ಮಾಡಿರ್ತೀರಾ, ಆಮೇಲೆ ಅಡಿಗೆ ಏನ್ ಮಾಡ್ತೀರಾ, ಕಸ ಗುಡ್ಸುವಾಗ ದೇವ್ರ ಧ್ಯಾನ ಮಾಡ್ಬೋದಲ್ಲ, ಬಟ್ಟೆ ಮಾಡ್ಸುವಾಗ, ಬಟ್ಟೆ ಏನ್ ನೀವು ಮನೆ ಕೆಲಸ ಏನ್ ಮಾಡ್ತಿರೋ XYZ ಮಾಡುವಾಗ ಯಾವಾಗ್ಲೂ ದೇವ್ರ ಧ್ಯಾನ ಮಾಡಬಹುದು. ಅದು ಪೂಜೆನೆ, ಅದು ಉತ್ಕೃಷ್ಟವಾದಂತ ಪೂಜೆ. ಅದು ನೀವು ಕುತ್ಕೊಂಡು ಮೂಗು ಹಿಡ್ಕೊಂಡು ದೇವ್ರ ಮುಂದೆ ಕುತ್ಕೊಂಡು ಪೂಜೆ ಮಾಡೋದ್ರಿಂದ ಪೂಜೆ ಅಲ್ಲ. ಅದು ಬೇಕಾದ್ರೆ ಮಾಡಿದ್ರೆ ಸಂತೋಷ, ಅದು ಬೋನಸ್ ಪಾಯಿಂಟ್ಸ್ ನಿಮಗೆ. ಅದರಿಂದ ಹಾನಿ ಇಲ್ಲ, ಅದು ಕರ್ಮಕಾಂಡ, ಬಟ್ ಹಾನಿ ಇಲ್ಲ. ಆದ್ರೆ ನೀವು ಭಕ್ತಿ ಮಾಡ್ಲಿ, ಅದ್ ನೋಡಿ ಎಷ್ಟು ಸುಲಭ ಮಾಡ್ಬಿಟ್ಟಿದ್ದಾರೆ ನಮ್ಮ ಇವರು. ಬಟ್ ಕೆಲಸ ಮಾಡುವಾಗ ನಾವು ಅಲ್ಲ ಮಾತಾಜಿ, ಕೆಲಸ ಮಾಡುವಾಗ ಹರೇ ಕೃಷ್ಣ ಅಂದ್ರೆ ನಮ್ಗೆ ಗಮನ ಕೆಲ್ಸದ ಮೇಲೆ ಇರುತ್ತೆ, ದೇವ್ರ ಮೇಲೆ ಇರಲ್ವಲ್ಲ ಅವಾಗ. ಆಗುತ್ತೆ, ಬ್ಯಾಕ್ ಗ್ರೌಂಡ್ ಅಲ್ಲಿ ಇರ್ಬೇಕು. ಈಗ ಒಂದ್ ಮಾತಿಗೆ ಒಂದ್ ಹೇಳ್ತೀನಿ ನಿಮಗೆ. ಕೆಲವ್ರು ಏನ್ ಮಾಡ್ತಾರೆ ಗೊತ್ತಾ, ಕೆಲಸ ಮಾಡ್ತಾ ಮ್ಯೂಸಿಕ್ ಹಾಕೊಂಡಿರ್ತಾರೆ, ಯಾವ್ದೊಂದು ಹಾಡ್ ಹಾಕೊಂಡಿರ್ತಾರೆ, ಫಿಲ್ಮ್ ಮ್ಯೂಸಿಕ್ ಏನೋ ಹಾಕೊಂಡು ಅವ್ರಿಗೆ ಇಷ್ಟದ ಹಾಕೊಂಡಿರ್ತಾರೆ, ಅಥವಾ ವೀಣೆ ಹಾಕೋತಾರೆ, ಏನೋ ಹಾಕೋತಾರೆ. ಆಗ ಅವ್ರಿಗೇನ್ ತೊಂದ್ರೆ ಆಗತ್ತಾ? ಆಗಲ್ವಲ್ಲ, ಆಗಲ್ವಲ್ಲ. ಆರಾಮಾಗಿ ಮಾಡಿ ಖುಷಿಯಿಂದ ಮಾಡ್ತಾರೆ. ಆತರ ನಾವು ಅದ ರೂಢಿಸ್ಕೋಬೇಕು, ನಾವು ರೂಢಿಸ್ಕೋಬೇಕಲ್ಲ. ಕೆಲಸ ಮಾಡ್ತಾ ಧ್ಯಾನ ಮಾಡೋದನ್ನ ರೂಢಿಸ್ಕೋಬೇಕು. ಏನ್ ಮಾತಾಜಿ? ಪ್ರಶ್ನೆ ದಿವಸ ಅದ್ರ ಮೇಲೆ ಇದಿರಲ್ಲ, ಬರ್ತಾ 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 ಹಾ ಬರ್ತಾ ಆಗುತ್ತೆ, ಬರ್ತಾ ಯಾವ್ದು ತಕ್ಷಣ ಆಗುದಿಲ್ಲಮ್ಮ, ಯಾವ್ದು ತಕ್ಷಣ ಆಗುದಿಲ್ಲ. ನಾನು ಇದನ್ನ ಇದು ಆರ್ಗನೈಸೇಷನ್ ಸೇರಿ ಜನವರಿಯಲ್ಲಿ ಸೇರಿದ್ದೇನೆ ನಾನು. ಈಗ 10 ತಿಂಗಳಲ್ಲಿ ನಾನು ಎಷ್ಟು ಬದಲಾಗಿದೆ ನನ್ಗೆ ಗೊತ್ತಾಗ್ತಾ ಇದೆ. ಸಿಕ್ಕಾಪಟ್ಟೆ ಬದಲಾಗೋಗಿದೆ. ನನ್ಗೆ ಅನ್ಸಿದ್ದೇ ಇಲ್ಲ ಇಷ್ಟ ಆಗ್ತೇನೆ ಅನ್ಬಿಟ್ಟು. ಮೊದ್ಲು ಕೆಲಸ ಇತ್ತು, ನಮ್ಗೆ ಕರಿಯರ್ ಇತ್ತು, ಮಾಡ್ಬೇಕಾಗಿತ್ತು, ಕೆಲಸ ಮಾಡ್ಲೇಬೇಕಲ್ವಾ, ಅದು ಮಾಡ್ಲೇಬೇಕು. ಅವ್ರು ಕೂಡ ನಮ್ ಸಂಸ್ಕಾರ ಹೇಗಿತ್ತು ಮನೆಯಲ್ಲಿ ಅಂತಂದ್ರೆ, ನಮ್ ತಂದೆ ಯಾವಾಗ್ಲೂ ಹೇಳ್ತಾ ಇದ್ರು, ನೀ ಏನೇ ಕೆಲಸ ಮಾಡು. ಆಗಿನ ಕಾಲದಲ್ಲಿ ಏನ್ ಗೊತ್ತಾಯ್ತಾ, ನಾವು ಕೆಲಸವನ್ನು ಬಹಳ ಇಟ್ಕೋತಾ ಇರ್ಲಿಲ್ಲ, ಎಲ್ಲ ನಾವೇ ಮಾಡ್ಕೋತಾ ಇದ್ವಿ. ಅವಾಗ ಮನ್ಸಲ್ಲಿ ರಾಮ ಕೃಷ್ಣ ಅನ್ಕೊಂಡೇ ಕೆಲಸ ಮಾಡ್ತಿರೋದು ಮನ್ಸಲ್ಲಿ. ದೇವ್ರು ಚಿಕ್ಕ ಅಭ್ಯಾಸ ಮಾಡ್ಕೊ, ರೂಢಿಸ್ಕೋಬೇಕಮ್ಮ. ಯಾವ್ದನ್ನು ರೂಢಿಸ್ಕೊಂಡ್ರೆ ತಾನೇ ಇದಾಗುತ್ತೆ. ಅವಾಗ ನಿಮ್ ಸಾವಿನ ಭಯ ಬರೋದಿಲ್ಲ, ಸಾವಿನ ಭಯ ಖಂಡಿತ ಬರೋದಿಲ್ಲ. ಅದು ಆಮೇಲೆ ಸಾವಿನ ನೋವು ನಮ್ ಸಾವಿನ ನೋವು ಅಂತಿಂದಲ್ಲ, ಅದೆಷ್ಟೋ ಕಳೆದಷ್ಟು ನೋವಾಗುತ್ತೆ ಅಂತ ಅಂತಾರೆ. ಅದೆಲ್ಲ ಕೇಳಿದ್ರೆ ಭಯ ಪಟ್ಕೋಬಾರ್ದು. ಒಂದೇ ಸರಿ ಹೋಗ್ಬಿಟ್ರೆ ಪರವಾಗಿಲ್ಲ, ಅದು ನೋವುಗಳು ತಡ್ಕೊಳ್ಳೋದು ಪ್ರೊಸೆಸ್ ಅದೆಲ್ಲ ಭಯ. ನೋವು ಏನಿರುತ್ತೆ ಕರ್ಮಾನುಸಾರ, ನಮ್ಗೆ ಕರ್ಮಾನುಸಾರ ನಾವು ಹೋದ್ಲು ಏನ್ ಕರ್ಮ ಮಾಡಿದ್ದೇವೆ ಅದ್ ಕರ್ಮ ನಮ್ ಕಳೀಲೇಬೇಕಲ್ವಾ. ಅದನ್ನ ಅದ್ ಕರ್ಮ ಅನ್ಕೊಂಡ್ಬಿಡ್ಬೇಕು, ಅದನ್ನ ನಾವು ಇದ್ ಮಾಡ್ಬೇಕು, ಅದನ್ನ ಸಮಾಧಾನ ಹಚ್ಕೋಬೇಕು. ನನಗೆ ಯಾಕೆ ಬಂತಪ್ಪ ಈ ನೋವು, ನಮ್ ಪಕ್ಕದ ಮನೆಯವ್ರು ಇವ್ರಿಗಿಲ್ಲ ಅವ್ರಿಗಿಲ್ಲ ಅನ್ಕೋತೀವಿ ನಾವು. ಹಾಗ ಅನ್ಕೋಬಾರ್ದು. ನನ್ ದಾರಿ ನನಗೆ. ಆಮೇಲೆ ಅವ್ನ್ದೇನ್ ಇಷ್ಟು ಅದ್ಭುತವಾಗಿದೆ ಅಂದ್ರೆ, ಈ ತಟ್ಟೆಯಲ್ಲಿ ನಾವು ಊಟ ಕೂತಾಗ ಪಕ್ಕದಲ್ಲಿ ಕೂತಾಗ ನನ್ ತಟ್ಟೆಯಿಂದ ನಿಮ್ ತಟ್ಟೆಗೆ ಒಂಚೂರು ನಾ ಹಾಕ್ಬೋದು, ಈ ಸ್ವಲ್ಪ ತಗೋ ನನ್ಗೆ ಬೇಡ ಜಾಸ್ತಿ ಆಗಿದೆ ಅಂತ. ಆದ್ರೆ ದೇವ್ರೇನ್ ಬಡಿಸ್ಕೊಡ್ತಾ ನೋಡಿ ಆ ತಟ್ಟೆಯಲ್ಲಿ, ಅದನ್ನ ಒಂದು ತುತ್ತು ಕೂಡ ನಾವು ಅತ್ಲಾಗಿತ್ಲಾಗ ಮಾಡಕ್ಕಾಗಲ್ಲ. ಸುಖಾನು ಅಷ್ಟೇ, ದುಃಖಾನು ಅಷ್ಟೇ. ಅದ್ ನಾವೇ ಅನುಭವಿಸ್ಬೇಕು. ತಾಯಿನ ಹಾಸ್ಪಿಟಲ್ ಬೆಡ್ ಅಲ್ಲಿ ನರಳೋದನ್ನ ನೋಡ್ತಿರ್ತೀವಿ ನಾವು, ಅದ್ ನಮ್ಗೆ ಏನೂ ಮಾಡಕ್ಕಾಗಲ್ಲ. ನಮ್ ತಾಯಿ, ನನ್ ಜನ್ಮ ಕೊಟ್ಟ ತಾಯಿ, ನನ್ ಪ್ರೀತಿಯ ತಾಯಿ, ಕೈ ತುತ್ತು ಹಾಕಿದ ತಾಯಿ ನನ್ಗೆ ಒದ್ದಾಡ್ತಿದ್ದಾಳಲ್ಲಿ. ನಾನೇನ್ ತಗೊಳಕ್ಕಾಗಲ್ಲ, ಆಗೋದೇ ಇಲ್ಲ. ಆಗೇನ್ ಮಾಡ್ಬೇಕು ನಾವು? ಪ್ರಾರ್ಥನೆ ಮಾಡ್ಬೇಕು. ಏನಪ್ಪಾ ಸುಖದ ಸಾವು ಕೊಡ್ತಂದೆ, ಆದಷ್ಟು ನೋವು ಕಮ್ಮಿ ಮಾಡುವಂತ. ಆಗ ಆದಷ್ಟು ಬೇಗ ಅವ್ರನ್ನ ದೇವ್ರು ಇದ್ ಮಾಡ್ಬಿಡ್ತಾರೆ. ಹೇಗ್ ನಾಗೆ ಹೇಳಿದ್ದಲ್ಲ,
ನಮ್ ಬಟ್ಟೆ ಹಳೆ ಬಟ್ಟೆ ಆದಾಗ ಹೆಂಗ್ ತೆಗೆದು ಒಗಿಬೇಕಾಗತ್ತೋ ಅಜೀರ್ಣ ಆಗಿರುತ್ತೆ ಆ ಬಟ್ಟೆ. ಸೊ ಅದನ್ನ ದೇವ್ರೆ ಆದಷ್ಟು ಬೇಗ ತೆಗೆದ್ಬಿಡು, ಅವ್ರಿಗೆ ಮುಕ್ತಿ ಕೊಡು ಅಂತ ನಾವು ಪ್ರಾರ್ಥನೆ ಮಾಡ್ಬೇಕು ಅಷ್ಟೇ. ಆ ನೋವು ಮಾತ್ರ ನಮ್ ಪಾಲಿನ ನೋವು ನಾವು ಉಣ್ಲೇಬೇಕು. ಈಗ ನಾ ಸಮಾಧಾನಕ್ಕೆ ನಿಮ್ಗೆ ಹೇಳ್ಬೋದು ನಾನು, ಇಲ್ಲ ಹೀಗೆ ಹರಿಕೃಷ್ಣ ಮಹಾಮಂತ್ರ ಹೇಳಿದ್ರಲ್ಲ ಹೊಟ್ಟೋಗುತ್ತಾ ನಾವು ಅಥವಾ ಇಲ್ಲ, ಏನೂ ಗ್ಯಾರಂಟಿ ಇಲ್ಲ. ಅದು ಕಮ್ಮಿ ಆಗುತ್ತೆ ಅಷ್ಟೇನೆ, ಕಮ್ಮಿ ಆಗುತ್ತೆ. ದೇವ್ರ ನಮ್ಮನ್ನ ಸಹನೆ ಶಕ್ತಿ ಕೊಡ್ತಾನೆ ನಮ್ಗೆ. ಆಮೇಲೆ ಅಫ್ಕೋರ್ಸ್ ನಾವು ಹೋಗು ಬಿಡ್ಬೋದು, ಕರ್ಮಗಳೆಲ್ಲ ಕ್ಯಾನ್ಸಲ್ ಆಗುತ್ತೆ, ಇಲ್ಲ ಅಂತ ಹೇಳಕ್ಕಾಗಲ್ಲ. ಅದ್ರ ಆಗತ್ತೆ ಅನ್ಬಿಟ್ಟು ಇಲ್ಲಪ್ಪ ನಾನು ಈಗ ಮಾಡ್ದೆ ನಂಗೆ ಈಗ ಆಗ್ಲಿಲ್ಲ, ಮಾತಾಜಿ ಹೇಳಿದ್ರು ನನ್ ಹಂಗಲ್ಲ. ಅದು 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 ವ್ಯವಹಾರ ಅಲ್ಲ. ಅದು ನಾವ್ ಎಷ್ಟು ಕಾಂಟ್ಯಾಕ್ಟ್ ಭಕ್ತಿಯಿಂದ ಮಾಡ್ತೀವೋ ನಾಮಸ್ಮರಣ, ಅಷ್ಟು ದೇವ್ರ ನಮ್ಮನ್ನ ಪಾರ್ ಮಾಡ್ತಾನೆ. ಈ ಹುಟ್ಟು ಸಾವಿನ ಇದರಿಂದ ಗೊಂದಲದಿಂದ ನಮ್ಮನ್ನ ಪಾರ್ ಮಾಡ್ತಾನೆ. ಈ PPT ಶೇರ್ ಮಾಡ್ಬೇಕಪ್ಪ, ಮಾಡ್ತೀವಿ, ಗ್ರೂಪ್ ಅಲ್ಲಿ ಹಾಕ್ತಿವಿ, ಖಂಡಿತ ಹಾಕ್ತಿವಿ ಇದನ್ನ. ಸರಿ ಸರಿ ಮಾತಾಜಿ, ಥ್ಯಾಂಕ್ ಯು. ದಯವಿಟ್ಟು ಹೆದರ್ಕೋಬೇಡಿ ಅಮ್ಮ, ನಾವಿದ್ದೇವೆ ನಿಮ್ ಇಲ್ಲ ಇಲ್ಲ, ಥ್ಯಾಂಕ್ ಯು ಮಾತಾಜಿ. ವೆಲ್ಕಮ್. ಹರಿ ಮಾತಾಜಿ, ಹೇಳಿ ಅಮ್ಮ. ಇದು ನಾವು ಬೆಳಗ್ಗೆ ಎದ್ದಾಗಿಂದ ಸಂಜೆವರೆಗೂ ದೇವ್ರ ನಾಮ ಮಾಡ್ಕೊಂಡು ನಾವು ಕೆಲಸ ಮಾಡ್ತೀವಲ್ಲ, ಆ ಮಾಡೋದ್ರಿಂದ ನಮ್ಗೆ ಸುಸ್ತ ಅನ್ನೋದು ಕಾಣೋದಿಲ್ಲ. ಮತ್ತೆ ರಾತ್ರಿ ನೀವ್ ಹೇಳಿದ ಮಾತು ಸತ್ಯ ಮಾತಾಜಿ. ರಾತ್ರಿ ಹೊತ್ತು ಒಂದ್ 2-3 ಟೈಮ್ ಎಚ್ಚರ ಆದ್ರೂನು ಆ ಮನ್ಸಲ್ಲಿ ಆ ಬೆಳಗ್ಗೆಯಿಂದ ನಾವ್ ಏನ್ ಹೇಳಿರ್ತೀವೋ ಅದು ಮೈಂಡ್ ಅಲ್ಲಿ ರಿಪೀಟ್ ಆದಂಗೆ ಅನಿಸ್ತಾನೆ ಇರುತ್ತೆ. ಕರೆಕ್ಟ್. ನನಗೆ ಇವಾಗ ನೀವ್ ಹೇಳ್ತಾ ಇರೋದು ಹೌದಲ್ಲ, ನನಗೂ ಅದೇ ರೀತಿ ಅನಿಸ್ತಾ ಇದೆಯಲ್ಲ. ನಾನ್ ಬೆಳಗ್ಗೆ 4 ಗಂಟೆಗೆ ಎದ್ದು ಕೆಲಸ ಮಾಡಿದ್ರುನು ನನ್ಗೆ ಸುಸ್ತ ಅನ್ನೋದೇ ಅನ್ಸೋದೇ ಇಲ್ಲ. ಆ ಪ್ರತಿಯೊಂದು ಕೆಲ್ಸ ಮಾಡ್ಬೇಕಾದ್ರು ದೇವ್ರ ಹೆಸರು ಹೇಳ್ಕೊಂಡೇ ಮನ್ಸಲ್ಲೇ ಮೆಲ್ಕ್ ಹಾಕೊಂಡ್ ಮಾಡ್ತಾ ಇರ್ತೀನಿ. ನನಗ್ ಸುಸ್ತು ಅನ್ನೋದು ಇರೋದಿಲ್ಲ. ಮುಂದೆ ನಾ ಮಾಡೋ ಕೆಲ್ಸ ಇಷ್ಟು ಬೇಗ ಮುಗಿತಾ ಅಂತಾನು ಕೂಡ ನನ್ಗ ಅನ್ಸೋದಿಲ್ಲ. ನೀವ್ ಹೇಳಿದ ಮಾತು ನನಗ್ ಸತ್ಯ ಅಂತ ನನಗ್ ಮನವರಿಕೆ ಆಗ್ತಾ ಇದೆ. ಖಂಡಿತ ಬಹಳ ಒಳ್ಳೆ ಹಂಚಿಕೆ ಮಾಡ್ಕೊಂಡಿದ್ದೀರಾ. ಆಮೇಲೆ ಇನ್ನೊಂದು ನಿಮ್ಗೆ ನಾಹಂ ಕರ್ತ ಹರಿಕ್ ಕರ್ತ ಅಂತ ಒಂದ್ ಶ್ಲೋಕ ಇದೆ. ನಾಹಂ ಕರ್ತ, ನಾನ್ ಮಾಡ್ತಾ ಇಲ್ಲ ಇದನ್ನ, ಹರಿಕ್ ಕರ್ತ, ಯಾರು ಮಾಡ್ತಾ ಇದಾರೆ, ಕೆಲಸ ಆಗ್ತಾ ಇದೆ, ನಾನ್ ಮಾಡ್ತಿಲ್ಲ, ಹರಿ ಮಾಡ್ತಾ ಇದ್ದಾನೆ, ಹರಿ ಮಾಡ್ತಾ ಇದ್ದಾನೆ. 100 ಚಪಾತಿ ಮಾಡ್ಬೇಕು. ಈಗ ನಾವು ಯಾರು ಜನ ಬಂದಿದ್ದಾರೆ, 100 ಚಪಾತಿನೂ ಬೇಕಾಗಿದೆ ನನ್ಗೆ. ಆ 100 ಚಪಾತಿ ಕೂಡ ನಾವು 100ಕ್ಕೆ 200 ಮಾಡ್ಬೋದು. ಅವಾಗ ನಾನ್ ಮಾಡ್ತಾ ಇಲ್ಲ ಅನ್ಕೋಬೇಕು. ಈಗ ನಾನು ಅಂತ ಬಂತು ಅಂದ್ರೆ ನೋವು ಸ್ಟಾರ್ಟ್ ಆಗತ್ತೆ, ಕೈ ನೋವು, ಕಾಲ್ ನೋವು, ಅಯ್ಯೋ ನಿಂತೆ ಅದಂತ. ನಾನ್ ಮಾಡ್ತಾನೆ ಇಲ್ಲ. ನಮ್ಮಲ್ಲಿ ನಾನು ಅನ್ನೋ ಅಹಂಭಾವ ಹೋದ್ರೆ ನಾವು ಎಲ್ಲಿ ಬೇಕಾದ್ರೂ ಜಯಿಸ್ಬೋದು, ಹೇಗ್ ಬೇಕಾದ್ರೂ ಮುಂದುವರಿಬಹುದು. ಕರೆಕ್ಟ್ ಮಾತಾಜಿ, ಕರೆಕ್ಟ್ ಹೇಳಿದ್ರಿ ನೀವು. ಇದೇ ನಾವು ಬೆಳೆಸ್ಕೋಬೇಕಮ್ಮ, ಇದು ಬೆಳೆಸ್ಕೋಬೇಕಾಗಿದ್ದನ್ನ. ಈ ಜ್ಞಾನದಿಂದ ನಾವು ರೆಸ್ಟ್ ತಗೊಂಡ್ ಮಲ್ಕೊಂಡ್ರೆ ಅದನ್ನ ನಾಳೆ ಎಷ್ಟು ಚೆನ್ನಾಗಿ ಒಂಥರ ಇದಂತಾರಲ್ಲ, ಈಗ ಉಪ್ಪಿನಕಾಯಿ ಕಳತು ಅದು ಒಂಥರ ಒಂದು ರುಚಿ ಬರುತ್ತೆ. ಆ ತರ ಬೆಳಿಗ್ಗೆ ಹೊತ್ತು ಹೊಸ ಇದ್ರಲ್ಲಿ ಹೇಳ್ತೀರಿ, ನವೋಲ್ಲಾಸದಲ್ಲಿ ಎದ್ಬಿಡ್ತೀರಾ ನೀವು. ಅದೇ ಇದ್ರ ಮಹತ್ವ ಅಮ್ಮ ಇದ್ರದ್ದು. ಹೌದು ಮಾತಾಜಿ. ಸ್ಮಿತಾ ಮಾತಾಜಿ ಪ್ರಶ್ನೆ ಹೇಳಿ, ಕೇಳಿ ಅಮ್ಮ. ಬೆಳಿಗ್ಗೆ ಎದ್ದಾಗಿಂದ ಸಂಜೆವರೆಗೂ ಹರಿ ಸ್ಮರಣೆ ಮಾಡ್ತಾ ಇದ್ರೆ ನನಗೆ ಟೈಮ್ ಪಾಸ್ ಆಗೋದೇ ಗೊತ್ತಾಗೋದೇ ಇಲ್ಲ. ಕರೆಕ್ಟ್. ಬೆಳಿಗ್ಗೆ 4 ಗಂಟೆಗೆ ಎದ್ರೆ 5 ಗಂಟೆಗೆ ಎದ್ರೆ ರಾತ್ರಿ 11ಗೆ ಮಲಗಿದ್ರು ನನಗೆ ಸುಸ್ತು ಅನ್ನೋದು ಬರೋದಿಲ್ಲ. ಹೌದು, ಮುಖದ ಮೇಲೂ ಹಾಗೆ ಕಾಣ್ತಾ ಇದೆ ನಿಮ್ಗೆ, ಹೊಳಪು ತೇಜ್ ಕಾಣುತ್ತೆ. ಹೌದು, ಹಾಗೆ ಇರುತ್ತೆ, ಅದು ಹಾಗೆ ಇರುತ್ತೆ. ಆಮೇಲೆ ನೋವು ಬಂದಾಗೂ ಅಷ್ಟೇ, ಇದು ಅವ್ನು ತಗೋತಾನೆ. ಅವನು ಯಾರು ನಾವೆಲ್ಲ ಇದನ್ನೆಲ್ಲ ಇದ್ ಮಾಡೋರಿ, ನಾವು ಅನ್ಕೋತೀವಿ ಅಷ್ಟೇನೆ ನಾವು ಅಂತ. ನಾವ್ ಏನೂ ಇಲ್ಲ ಇದ್ರಲ್ಲಿ, ಎಲ್ಲ ಒಂದೇ. ಆಮೇಲೆ ಹರಿಸ್ಮರಣೆ ಮಾಡ್ತಾ ಅಡ್ಗೆ ಮಾಡಿದ್ರು ಅದ್ರಲ್ಲಿ ಅಷ್ಟು ರುಚಿಯೂ ಸಹ ಬರುತ್ತೆ. ಡೆಫಿನೆಟ್ಲಿ. ಅಡ್ಗೆ ಒಂದೇ ಅಲ್ಲ ಮಾತಾಜಿ, ಆಮೇಲೆ ಅದನ್ನ ಭೋಗ್ ಅಂತ ನೈವೇದ್ಯ ಮಾಡ್ತೀರಲ್ವಾ, ಭೋಗ್ ಅಂತ ಮಾಡ್ತೀರಲ್ಲ, ಒಂಚೂರು ನೀವೇನೇ ಊಟ ಮಾಡಿ ಅದನ್ನ ಕೃಷ್ಣಾರ್ಪಣ ಅಂದು ದೇವರಿಗೆ ಅರ್ಪಿಸಿ ನೀವು ತಿಂದ್ರಿ ಅದನ್ನ, ಅದ್ರ ರುಚಿ ಹೇಳೋಂಗೆ ಇಲ್ಲ, ಅಷ್ಟು ರುಚಿ ಆಗತ್ತೆ ಅದು. ಅದು ಪ್ರಸಾದ ರೀತಿಲೇ ತಗೋಬೇಕಲ್ಲ ಮಾತಾಜಿ. ಅದು ಏನಿದ್ರುನು ಹೊಕ್ಕಳಿಂದ ಕೆಳಗೆ ಬರೋಷ್ಟು ಪ್ರಸಾದ ತಗೋಬಾರ್ದಂತೆ. ಹೌದಾ ಮಾತಾಜಿ? ತಗೋಬಾರ್ದು, ಸ್ವಲ್ಪನೇ ತಗೋಬೇಕು. ಒಬ್ರು ಪ್ರಶ್ನೆ ಕೇಳಿದ್ದಾರೆ ಮಾತಾಜಿ, ವೈ ಅವರ್ ಪ್ರೇಯರ್ಸ್ ಆರ್ ನಾಟ್ ಆನ್ಸರ್ಡ್ ದೋ ವಿ ಆರ್ ಡೂಯಿಂಗ್ ಇಟ್ ಫಾರ್ ಮೆನಿ ಇಯರ್ಸ್. ಅದು ಅನ್ನಪೂರ್ಣ ಅವರೇ, ಇದು ನಮ್ಮ ಕರ್ಮ ಅಂತಂದೊಂದಿರತ್ತೆ. ಎಕ್ಸಾಕ್ಟ್ಲಿ, ಡಿಪೆಂಡ್ಸ್ ಆನ್ ಅವರ್ ಕರ್ಮ. ಕರೆಕ್ಟ್, ನಮ್ ಕರ್ಮ. ಆ ಕರ್ಮ ತೀರೋವರೆಗೂ ಖಂಡಿತ ನಮಗೆ ಯಾವ್ದು ಉತ್ತರ ಸಿಗೋದಿಲ್ಲ. ನೀವ್ ಅನ್ಕೋಬಹುದು ಮತ್ತೆ ಇಷ್ಟೆಲ್ಲ ನೀವು ಮಾಡ್ತಿದ್ದಾರೆ ಏನಕ್ಕೆ, ನಾವು ಮ್ಯಾಜಿಕ್ ಮಂತ್ರ ಕೊಡ್ತಿಲ್ಲ ನಿಮಗೆ, ಅಥವಾ ಏನೋ ಒಂದು ಮ್ಯಾಜಿಕ್ ಕ್ರಿಯೇಟ್ ಮಾಡ್ತಾ ಇಲ್ಲ, ನಿಮ್ ದಾರಿ ತೋರಿಸ್ತಾ ಇದ್ದೀವಿ. ಇದನ್ ಮಾಡಿದ್ರೆ ನಿಮ್ ದಾರಿ ಸುಗಮ ಆಗುತ್ತೆ, ಖಂಡಿತ ನಿಮ್ ಕರ್ಮ ಕಮ್ಮಿ ಆಗುತ್ತೆ. ಆದ್ರೆ ತಕ್ಷಣ ಮಾತ್ರ ಮಾಯ ಆಗೋಕ್ ಸಾಧ್ಯನೇ ಇಲ್ಲಮ್ಮ. ಯಾರ ಕರ್ಮ ಕಮ್ಮಿ ಆಯ್ತಮ್ಮ ಹೇಳಿ ನೋಡ. ಆಗ್ಲೇ ರಾಮಕೃಷ್ಣ ಪರಮಹಂಸರು, ದುರ್ಗಾದೇವಿ ಅಂತ ಭಕ್ತರು, ಅವ್ರಿಗೇನಾಯ್ತು ಕೊನೆಗೆ ಕ್ಯಾನ್ಸರ್ ಆಯ್ತು. ಎಂತೆಂತವ್ರು ಪಾಪ ಒದ್ದಾಡ್ಕೊಂಡು ಕೆಟ್ಟು ಇದ್ರಲ್ಲಿ ಅವರು ಪ್ರಾಣ ಬಿಟ್ಟಿದ್ದಾರೆ ಪಾಪ. ಆದ್ರೆ ಅವರು ನಾವು ಹಚ್ಕೊಳ್ಳಿಲ್ಲ, ಅವ್ರು ಯಾವತ್ತೂ ಮನ್ಸಿಗೆ, ಯಾಕಂದ್ರೆ ಅದೆಲ್ಲ ದೇವ್ರು. ಈ ದೇಹ ಕೊಟ್ಟವನು ದೇವ್ರೆ, ಈ ದೇಹಕ್ಕೆ ನೋವುಗಳಾಗೋದಿಲ್ಲ, ಅವಂದೇನೆ ಇಲ್ಲ, ಅವ್ನ್ ತಗೋತಾನೆ ಅದನ್ನೆಲ್ಲಾನು. ಒಂದ್ ಮಾತ್ರ ಆ ನಂಬಿಕೆ ಇರ್ಬೇಕು.
ಈಗ ದ್ರೌಪದಿ ಕೊನೆಗೆ ವಸ್ತ್ರಾಪರಣ ಆದಾಗ ಕೃಷ್ಣನ ಕರೆದ್ಲು, ಕೃಷ್ಣ ಅಂತ ಹೇಳಿ ಒಂಚೂರು ಬಟ್ಟೆ ಇಟ್ಕೊಂಡಿದ್ಲು, ಸೀರೆ ಇಟ್ಕೊಂಡಿದ್ಲು. ಆ ಕೃಷ್ಣ ಬರ್ಲಿಲ್ಲ ಅವನು. ಯಾವಾಗ ಎರಡೂ ಕೈ ಬಿಟ್ಬಿಟ್ಟು ಕೃಷ್ಣ ಗೋವಿಂದ ಬಾ ಅಂತಂದಾಗ ತಕ್ಷಣ ಅವನು ವಸ್ತ್ರ ಸಪ್ಲೈ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಎರಡೂ ಕೈ ಬಿಟ್ಟು ನಾವು ಶರಣಾಗತರ ಆಗ್ಬೇಕು, ಸರೆಂಡರ್ ಆಗ್ಬೇಕು ನಾವು ದೇವರಿಗೆ. ಸರೆಂಡರ್ ಆದಾಗ ಖಂಡಿತ ನಮ್ಮ ಕರ್ಮ ಕಳಿಯುತ್ತೆ, ನಮಗೆ ಖಂಡಿತ ಸುಖ ಸಿಗುತ್ತೆ. ಅದ ಕರ್ಮ ನಾವು ಅನುಭವಿಸ್ತಾ ಇದ್ರು ಕೂಡ ಅದ್ ನಮ್ಗೆ ಒಂದು ಬಾಧೆ ಆಗುದಿಲ್ಲ, ಬಾಧೆ ಆಗ್ಬಾರ್ದು. ಲೆಟ್ ಸಫರಿಂಗ್ಸ್ ಕಮ್, ಬಟ್ ಯು ಶುಡ್ ನಾಟ್ ಎಕ್ಸ್ಪೀರಿಯನ್ಸ್ ದ ಪೇನ್ ಆಫ್ ಇಟ್. ಆ ಪೇನ್ ಅನ್ನು ರಿಡ್ಯೂಸ್ ಮಾಡೋದು ಇದು ಹರೇ ಕೃಷ್ಣ ಮಹಾಮಂತ್ರ, ಆಮೇಲೆ ಭಗವದ್ ಧ್ಯಾನ, ಆಮೇಲೆ ಹ್ಯುಮಿಲಿಟಿ ಅಂತ ವಿನಯದಿಂದ ಇರೋ, ವಿನಮ್ರತೆ ಇರೋದು. ನಾನು ಅನ್ನೋದು ತೆಗೆದಾಕ್ಬಿಡ್ಬೇಕು, ನಾನು ತೆಗೆದಾಕ್ಬಿಡ್ಬೇಕು. ಇದನ್ನ ತೆಗೆದು ನಾನು ಯಾರು ಅಂದ್ರೆ ಈ ಆತ್ಮ, ನಾ ದೇಹ ಅಲ್ಲ, ನಾನು ಬೇರೆಯವರು ಏನೋ ಒಂದ್ ಸ್ವಲ್ಪ ನಮ್ಗೇನೋ ಇದು ಬಂತು ಅಂದ್ರೆ ನಾವು ಏರ್ಬಿಡ್ತೀವಿ, ಒಂಥರ ಪಫ್ಡಪ್ ಆಗ್ಬಿಡ್ತೀವಿ. ಅದು ಆಗ್ಬಾರ್ದು. ಆಗದ ಕಂಡೇನೆ my project is getting delayed in my job, feeling frustrated, why it's happening, do prayers and all. ಪ್ರಭುಜಿ ಇದು ಕೂಡ ಅಷ್ಟೇ ಪ್ರಭುಜಿ, ಇದೆಲ್ಲ ಇರುತ್ತಲ್ಲ, ಯಾವ ಕಾಲಕ್ಕೆ ಏನ್ ಬರ್ಬೇಕು ಅದು ಬೇಡ ಅಂದ್ರೂ ಕೊಟ್ಟು ಹೋಗುತ್ತೆ ನಿಮ್ಗೆ. ಪ್ಲೀಸ್ ಡೂ ಥಿಂಗ್ಸ್ ವಿದೌಟ್ ಎಕ್ಸ್ಪೆಕ್ಟೇಷನ್ ಪ್ರಭುಜಿ, ಐ ಆಮ್ ಟೆಲ್ಲಿಂಗ್ ಯು. ಎಕ್ಸ್ಪೆಕ್ಟೇಷನ್ ಅನ್ನೋದನ್ನ ಬಿಟ್ಟು ಹಾಕ್ಬಿಡಿ ನೀವು. ನಿಮ್ಗೆ ಯಾವುದು ಇದಿರಬಾರ್ದು. ನೋಡಿ ಮುಂದೆ ನೆಕ್ಸ್ಟ್ ಚಾಪ್ಟರ್ ಬರುತ್ತೆ, ಕರ್ಮಯೋಗ ಅಂತ ಬರುತ್ತೆ, ನಾನು ನೆಕ್ಸ್ಟ್ ಮಾಡ್ತಾ ಇದ್ದೇನೆ. ನೀವು ಕರ್ಮ ಮಾಡಿ ಅದ್ರ ಫಲಾಫಲ ನಿಮಗೆ ಸೇರಿದ್ದಲ್ಲ. ನೀವು ಹಾಗೆ ಮಾಡಿ, ಇದನ್ನ ಖಂಡಿತ ನಿಮಗೆ ಯಶಸ್ಸು ಸಿಕ್ಕೇ ಸಿಗುತ್ತೆ. ನಾನು ಬರ್ದ್ಕೊಡ್ತೀನಿ ನಿಮ್ಗೆ. ನೀವ್ ಏನ್ ಇಲ್ಲ, ದೇವ್ರ ಪೂಜೆ ಅಂತ ಮಾಡಿ. ಅದನ್ನ ನಮ್ಮ ತಂದೆ ಬಹಳ ಚೆನ್ನಾಗಿ ಹೇಳೋರು. ನಾವು ದೇವ್ರ ಹೂವ ಇರಿಸ್ತೀವಿ. ನಮ್ ಕಡೆ ಒಂದು ನಂಬಿಕೆ ಇದೆ, ಅದು ಹೂವ ಬಲಗಡೆ ಬಿಡುತ್ತೋ ಎಡಗಡೆ ಬಿಡುತ್ತೋ ಅಂತ. ಬಲಗಡೆ ಬಿದ್ರೆ ಒಂದು, ಎಡಗಡೆ ಬಿದ್ರೆ ಒಂದು ಅಂತ ನಮ್ಮಪ್ಪ ಅನ್ನೋರು. ಹೂವ ಏರಿಸೋದು ನಿನ್ ಧರ್ಮ, ನೀನ್ ಮಾಡು. ಎಲ್ ಬೀಳುತ್ತೋ ನಿನ್ಗದು ಸಂಬಂಧ ಇಲ್ಲ, ಎಲ್ ಬಿದ್ರು ಅದು ಪ್ರಸಾದನೇ ಅಂತ. ಆತರ ದಯವಿಟ್ಟು ಆತರ ತಗೊಳ್ಳಿ. ನಿಮ್ ಎಲ್ಲಾ ನಿಮ್ಮ ಪ್ರಯತ್ನಗಳು ಯಶಸ್ ಆಗತ್ತೆ, ನನ್ಗೆ ಖಂಡಿತ ಇದಿದೆ. ಬಟ್ ಡೋಂಟ್ ಗೆಟ್ ಫ್ರಸ್ಟ್ರೇಟೆಡ್, ಪ್ಲೀಸ್ ಡೋಂಟ್ ಗೆಟ್ ಫ್ರಸ್ಟ್ರೇಟೆಡ್. ಫ್ರಸ್ಟ್ರೇಷನ್ ಮಾಡ್ಕೋಬೇಡಿ. ವಿ ಆರ್ ಆಲ್ ದೇರ್ ಹಿಯರ್ ಅಟ್ ಇಸ್ಕಾನ್. ಓಕೆ, ಹರೇ ಕೃಷ್ಣ ಮಂತ್ರ ಜಾಸ್ತಿ ಹೇಳಿ ನಿಮ್ಮೆಲ್ಲಾ ಪ್ರಾಬ್ಲಮ್ಗಳು ಖಂಡಿತ ಸಾಲ್ವ್ ಆಗುತ್ತೆ. ನೀವು ಟ್ರೈ ಮಾಡಿ ನೋಡಿ. ನಾನು ಹೇಳ್ತೀನಿ, ನಾನು ಇದು ಮಾಡ್ತೀನಿ ಅಂತಲ್ಲ, ನಾವು ಪ್ರೊಪಗ್ಯಾಂಡೈಸ್ ಮಾಡ್ತೀನಿ ಅಂತಲ್ಲ, ನಾನು ಖಂಡಿತ ಹೇಳ್ತೀನಿ. ನೀವು ಪ್ರಯತ್ನ ಮಾಡಿ, ಆಮೇಲೆ ನನಗೆ ನೀವು ಬರೀರಿ ಬೇಕಾದ್ರೆ. ಯು ಕ್ಯಾನ್ ರೈಟ್ ಟು ಮಿ, ಎಟ್ ಹೌ ಯು ಆರ್ ಗೋಯಿಂಗ್ ಟು. ಮಾತಾಜಿ, ನಾವು ಸಾಯೋದು ಯೋಚನೆ ಬಿಟ್ಟು ಧ್ಯಾನ ಕೆಲಸ ಇಷ್ಟೇ ಸಾಕು ಅನ್ಕೋತೀನಿ. ಹೌದಾ ಮಾತಾಜಿ? ಸಾಯೋದು ಯೋಚನೆ ಬಿಟ್ಟು ಧ್ಯಾನ ಕೆಲಸ ಇಷ್ಟೇ ಸಾಕು ಅನ್ಕೋತೀನಿ. ಹೌದಾ ಮಾತಾಜಿ? ನೋಡಿ, ಸಾಯೋದು ಯಾಕೆ ನಾವು ಬಿಟ್ಟು ಬಿಡ್ಬೇಕಪ್ಪ? ಸಾಯ್ಲೇಬೇಕಲ್ವ, ಒಂದಿನ ನಾವು ಬಂದವ್ರು ಹೋಗ್ಲೇಬೇಕಲ್ವಾ? ನಾವು ಇಮ್ಮಾರ್ಟಲ್, ನಾವೇನೋ ಚಿರಂಜೀವಿಗಳ ಅಶ್ವತ್ಥಾಮನಂಗೆ ನಾವು ಹೋಗ್ಲೇಬೇಕು ಒಂದಿನ. ಹುಟ್ಟಿದ ತಕ್ಷಣ ಸಾವಿನ ಡೇಟ್ ಫಿಕ್ಸ್ ಆಗೋಯ್ತು, ಮುಗೀತು. ಯಾವತ್ ನಾವು ಹುಟ್ಟುತ್ತೀವೋ ಅವತ್ತು ಡೇಟ್, DNA ಅಂತ ಒಂದು ಮಾಲಿಕ್ಯೂಲ್ ಇದೆ ನಮ್ಮ ದೇಹದಲ್ಲಿ, ಎಲ್ಲರಿಗೂ ಗೊತ್ತಿರ್ಬೇಕದು, ಅಥವಾ ಗೊತ್ತಿಲ್ಲ ಅಂದ್ರೆ ತಿಳ್ಕೊಳ್ಳಿ. ಅದ್ರಲ್ಲೂ ಕೂಡ ನಮ್ ಸಾವಿಂದು ಎಲ್ಲ ಫಿಕ್ಸ್ ಆಗಿರುತ್ತೆ, ಯಾರಿಗೆಷ್ಟು ಆಯಸ್ಸಿದೆ ಅಂತ. ನೀವು ಧೈರ್ಯವಾಗಿ ಸಾವನ್ನ ಎದುರಿಸೋದನ್ನ ಕಲೀರಿ. ಹೆದರ್ಬೇಡಿ. ಅದಕ್ಕೆ ನೀವು ಯಾಕೆ ಹೆದರ್ತೀರಾ? ಹೆದರ್ಬೇಡಿ, ಅದ್ ಬರ್ಬೇಕಾಗಿದ್ದೇನೆ. ಈಗ ನೋಡಿ, ಒಂದು ಹಣ್ಣು ಕಾಯಿ ಮರದ ಮೇಲೆ ಒಂದು ಕಾಯಿ ಇರತ್ತಪ್ಪ, ಮಾವಿನಕಾಯಿ ತಗೊಳ್ಳಿ ನೀವು. ಅದು ಮಿಡಿ ಆಗಿರತ್ತೆ ಮೊದ್ಲು, ಅದು ರುಚಿನೇ. ಉಪ್ಪಿನಕಾಯಿ ತಗೊಂಡು ಹಾಕ್ತಾರೆ, ಅದು ಮುಗಿತದ್ರ, ಆಯಸ್ ಮುಗಿದೋಯ್ತು, ಅಲ್ಲಿಗೆ ಕಿತ್ಕೊಂಡ್ಬಿಟ್ರೆ ಸ್ವಲ್ಪ ದೊಡ್ಡದಾಗತ್ತೆ. ಅದನ್ನ ತಗೊಂಡು ಚಟ್ನಿನೋ ಅದನ್ನ ಉಪ್ಪಿನಕಾಯಿನೋ ಮಾಡ್ತಾರೆ, ಅದನ್ನು ಆಯಸ್ಸಲ್ಲಿ ಮುಗಿದು ಹೋಗುತ್ತೆ. ಅದ್ ಯಾವ್ದೋ ಒಂದು ಎಲೆ ಮರೆ ಕಾಯಿ ಇರುತ್ತೆ, ಅದು ಯಾರೂ ನೋಡಿರಲ್ಲ ಅದನ್ನ. ಅದೇನಾಗುತ್ತೆ, ಹಣ್ಣಾಗ್ಬಿಟ್ಟು ಒಂದ್ಸರಿ ಡ್ರಾಪ್ ಆಗ್ಬಿಡುತ್ತೆ. ಮಿಡಿ ಕಾಯಿನ, ಮಿಥುನ್ ಕಾಯಿನ ನಾವು ಕಿತ್ಕೊಂಡು ಮಾಡಿರ್ತೀವಿ, ಯೂಸ್ ಮಾಡಿರ್ತೀವಿ. ಈ ಹಣ್ಣು ಕಾಯಿ ಹೆಂಗು ಆಗತ್ತೆ, ತಾನೇ ಉದುರ್ ಬಿಡುತ್ತೆ ಒಂದ್ಸರಿ, ಡಬ್ ಬಂದ್ ಬಿಡುತ್ತೆ. ಎಷ್ಟು ಚೆನ್ನಾಗಿರುತ್ತೆ ನೋಡಕ್ಕೂ, ಅಂತ ರುಚಿ, ಅಂತ ರುಚಿ ಅದು. ಸೊ ಅದು ಬೀಳ್ಬೇಕಲ್ವಾ? ಅದು ಇಲ್ಲ, ನಾನು ತುಂಬಾ ಚೆನ್ನಾಗಿದ್ದೀನಿ, ನಾನು ಕೆಂಪಗಿದ್ದೆ, ನಾನು ತುಂಬಾ ರುಚಿಯಾಗಿದ್ದೆ, ನನ್ ಗಿಡದ ಮೇಲೆ ಇರ್ಬೇಕು ಅಂತ ಇರಕ್ಕಾಗತ್ತಾ? ಅದು ಬೀಳಲೇಬೇಕು, ಪ್ರತಿಯೊಂದು ಹಾಗೇನೆ. ಸೊ ಹೇಗೆ ನಾವು ಇದಾಗ್ತೀವೋ ಹಣ್ಣಾಗ್ಬೇಕು, ಆಗ ನಾವು ಬೀಳ್ಬೇಕು. ಅದು ಅದೇ ನಿಸರ್ಗದ ನಿಯಮ. ಆಕ್ಚುಲಿ ಯಾವತ್ತಿದ್ರು ಅದು ಇದೆ. ಅದು ಅದ್ಭುತ, ಅದು ಬಿಟ್ಟು ನಾವಿಲ್ಲ. ಯಾವತ್ತಿದ್ರು ಅದು ಇದೆ, ಅದ್ ಬಿಟ್ಟು ಖಂಡಿತ. ಯಾವತ್ ಹುಟ್ಟಿದ ತಕ್ಷಣ ನಾವು ಸಾವನ್ನ ಎಕ್ಸ್ಪೆಕ್ಟ್ ಮಾಡ್ಬೇಕಾಗುತ್ತೆ. ಮಾತಾಜಿ ಹೇಳ್ದಂಗೆ ಸ್ವಲ್ಪ ಭಯ ಅಂತೆಲ್ಲ ಇರುತ್ತೆ. ಆ ಭಯ ಹೋಗಕ್ಕೆ ಇದೆಲ್ಲ ಮಾಡ್ಬೇಕಾಗಿದ್ ನಾವು. ಭಯ ಯಾಕೆ ಬರುತ್ತಪ್ಪ ನಮ್ಗೆ? ಯಾಕೆ ಭಯ ಬರುತ್ತೆ ಹೇಳಿ ನೋಡೋಣ. ಯಾವ್ದೋ ಕಳ್ಕೋತೀವಿ ಅಂತ ಅದಲ್ಲ. ನಾವು ಏನೋ ಒಂದು ವಜ್ರ ತಗೋತೀನಿ, ನಾನು ಶಾಪ್ಗೆ ಹೋಗ್ಬಿಟ್ಟು ಒಂದು ವಜ್ರದ ನೆಕ್ಲೆಸ್ ತಗೋತೀನಿ, ಯಾವಾಗ್ಲೂ ಭಯ ನನ್ಗೆ, ಅಯ್ಯೋ ಕಳ್ದೋದ್ರೇನೋ ಅಂತ ಹೇಳಿ ಅಲ್ವಾ? ಅರೆ ಈ ಕೇಸಲ್ಲಿ ಹೆಂಗ್ ಗೊತ್ತಾ? ನೀವೇನ್ ಕಳ್ಕೊತಾ ಇದ್ದೀರಾ? ದೇಹ ಹೋಗುತ್ತಪ್ಪ, ನಿಮ್ಮ ಆತ್ಮ ಹೋಗುತ್ತಾ ಇಲ್ಲಾದ್ರು? ನೋ, ನಾಟ್ ಎಟ್ ಆಲ್. What that person has to do to come out of the situation.
ವಿಚ್ ಸಿಚುವೇಶನ್ ಗಾಯತ್ರಿ ಅವರೇ? ಯಾವ ಸಿಚುವೇಶನ್ ಬಗ್ಗೆ ಮಾತಾಡ್ತಿದ್ರ? ವಾಟ್ ದಟ್ ಪರ್ಸನ್ ಹ್ಯಾಸ್ ಟು ಡೂ ಟು ಕಮ್ ಔಟ್ ಆಫ್ ದಟ್ ಸಿಚುವೇಶನ್? ಕಾನ್ಫಿಡೆನ್ಸ್ ಇಲ್ಲ ಅಂದ್ರೆ ಭಯ ಆಗುತ್ತೆ. ಖಂಡಿತ ಕಾನ್ಫಿಡೆನ್ಸ್ ಬೇಕು ನಮ್ಗೆ. ಗಾಯತ್ರಿ ಅವರೇ ನೀವು ಅನ್ಮ್ಯೂಟ್ ಮಾಡಿ ಕೇಳ್ಬೋದು ನನ್ನ. ಯಾವ ಸಿಚುವೇಶನ್ ನಿಮ್ಗೆ ಇದಾಗತ್ತೆ? ಕೇಳಿಸ್ತಾ ಇಲ್ಲ. The person who will always be tense and disturbed. The person will be always tense and disturbed. What will you explain? ಇದು ಸಿಚುವೇಶನ್ ಅರ್ಥ ಆಗಿಲ್ಲ ಗಾಯತ್ರಿ ಮಾತಾಜಿ, ನಂಗೆ ಅದು ಅರ್ಥ ಆಗ್ತಾ ಇಲ್ಲ. ಸಿಚುವೇಶನ್ ಹೇಳಿದ್ರೆ ನಾನು ನಿಮ್ಗೆ ಪರಿಹಾರ ಹೇಳ್ತೇನೆ ಖಂಡಿತ. ಭಯ ಮಾತ್ರ ಪಟ್ಕೋಬೇಡಿ ಅಪ್ಪ. ಯಾರು ಇವತ್ ನೆನ್ನೆಯಿಂದಾನೇ ನಾನು ಅಲ್ಲಿಗೆ ಬಂದಿ, ಭಯನೇ ಇಲ್ಲ, ಭಯ ಇಟ್ಕೋಬಾರ್ದು ಯಾವತ್ತು. ಮತ್ತೆ ಇನ್ನು ಯಾಕೆ ನೀವು ಒಬ್ರೇನಾ? ನೀವು ಹೇಳಿ ನೋಡ, ಏನ್ ಹೇಳಿದ್ರಿ? ಏನಿದೆ ನಿಮ್ ಹೃದಯದಲ್ಲಿ? ಪರಮಾತ್ಮ ಇದ್ದಾನೆ ನಿಮ್ ಜೊತೆ. ಪರಮಾತ್ಮ ಯಾವಾಗ್ಲೂ ಇದ್ದಾನ. ಅವನು ವಾಚ್ಮನ್, ನಿಮ್ ಜೊತೆಗೆ ಇರ್ತಾನ. ಅವನು ಯಾಕೆ ಭಯ ಪಟ್ಕೋತೀರಾ? ಅವನೆಲ್ಲ ನೋಡ್ಕೊತಾನ ಅವನು. ಅದ್ ನೀವ್ ಒಂದ್ ಮಾತ್ರ ಮಾಡ್ಬೇಕು, ಹರೇ ಕೃಷ್ಣ ಮಹಾಮಂತ್ರನ ಆದಷ್ಟು. ನಾಳೆ ನಾನು ತಿಳ್ಕೊಬೇಕು, ನಾಳೆ ಎಷ್ಟು ಜನ ಎಷ್ಟು ಇದು ಮಾಡಿದ್ದೀರಾ ಅಂತ ನಾನು ತಿಳ್ಕೊಬೇಕು. ಪ್ಲೀಸ್ ಪುಟ್ ಆನ್ ದ ಚಾಟ್ ಬಾಕ್ಸ್. ನಾವು ಇದು ಮಾಡ್ತಿದ್ದೀವಿ, ಸಾಧನಾ ಚಾಟ್ ಮಾಡ್ತಾ ಇದ್ದೀವಿ. ಅದ್ರಲ್ಲಿ ದಯವಿಟ್ಟು ಆನೆಸ್ಟ್ ಅಗ್ದಿ ಒಂಥರ ಪ್ರಾಮಾಣಿಕವಾದಂತ ಒಂದು ಎಂಟ್ರಿ ಕೊಡಿ. ಅದನ್ನ ಎಷ್ಟೇ ಇರ್ಲಿ ಪರವಾಗಿಲ್ಲ. ನಮಗ್ ನೀವು ಕಾಣ್ತಿಲ್ಲ, ನಿಮ್ಗ್ ನಾವು ಕಾಣ್ತಾ ಇಲ್ಲ, ಅದು ಕಂಡ್ರು ಕೂಡ ಅದನ್ನ ಹೆದರ್ಕೋಬೇಕಾಗಿಲ್ಲ. ಎಷ್ಟ್ ಮಾಡ್ತಾರೆ ಪರವಾಗಿಲ್ಲ, ನೀವು ಮಾಡಿದ್ರು ಪರವಾಗಿಲ್ಲ. ಅದನ್ನ ಮಾಡಿ ನೀವು ಅದು ಆಮೇಲೆ ಮಿರಕಲ್ ನೋಡಿ ಅದ್ರಲ್ಲಿ ಏನಾಗುತ್ತೆ ಅಂತ. ನೀವು ಯಾರೋ ಸಮಸ್ಯೆಗಳು ಎಷ್ಟೊಂದು ಹೇಳಿದಿರಲ್ಲ, ಹಿಂಗ ಮಾಯ ಆಗೋಗುತ್ತೆ ಸರ್. ನೀವು ಅನ್ಕೋತೀರಿ ಏನಪ್ಪ ಹೇಳಿ ಏನ್ ಜಾದು ಇದೆ ಈ ಮಂತ್ರದಲ್ಲಿ ಅಂತ. ಅದ್ರ ಮಾತ್ರ ಭಕ್ತಿಯಿಂದ ಮಾಡಿ ದಯವಿಟ್ಟು. ಭಕ್ತಿ ಇಲ್ಲ ಅಂದ್ರೆ ಮಾತ್ರ ಏನು ಇಲ್ಲ, ಭಕ್ತಿಲೇ ಎಲ್ಲ ಇರೋದು. ಮಾಡ್ತೀನಪ್ಪ, ಟಿವಿ ನೋಡ್ತಾ ಮಾಡ್ತೀನಿ, ವಾಚ್ ನೋಡ್ತಾ ಮಾತಾಡ್ತೀನಿ, ಏನೋ ಕಾಮೆಂಟ್ರಿ ನೋಡ್ತೀನಿ, ಹಂಗಲ್ಲ ಅದು. ನಾವು ಕೂತ್ರೆ ಭಕ್ತಿಯಿಂದ ಮಾಡ್ಬೇಕು. ಅರೆ ಹೆಣ್ಮಕ್ಳಿಗೆ ನಮ್ಗೆ ಒಂದೇನಿದೆಪ್ಪ, ಕೆಲಸ ತುಂಬಾ ಇರುತ್ತಲ್ವ ಅಡಿಗೆ ಮನೇಲಿ. ನಾವು ಕೆಲಸ ಮಾಡ್ಕೊಂಡು ನಾವು ಯಾವಾಗ್ಲೂ ಭಕ್ತಿ ಮಾಡ್ಬೋದು. ಯಾವಾಗ್ಲೂ ದೇವ್ರ ಜಪಿಸ್ಕೊಂಡ್ ಆಮೇಲೆ ಇನ್ನೊಂದುಪ್ಪ, ಊಟ ತಿನ್ನೋವಾಗ, ಟೀ ಕುಡಿಯುವಾಗ ನಾವು ಟೀ ಕಾಫಿ ಕುಡಿಯೋದೇ ಇಲ್ಲ. ಇಸ್ಕಾನ್ದಲ್ಲಿ ನಾವು ಯಾವ್ದನ್ನು ಟೀ ಕಾಫಿ ಯಾವ್ದೂ ಇಲ್ಲ, ಮಾದಕವಾದಂತ ಯಾವ್ದು ತಗೊಳ್ಳಲ್ಲ. ನೀವೇನೇ ಕಷಾಯ ಕುಡೀರಿ, ಅವ್ನ್ ನೆನ್ಸ್ಕೊಂಡ್ ಕುಡೀರಿ. ಔಷಧಿ ತಗೋತೀರಲ್ಲ, ಔಷಧಿ ತಗೋಬೇಕಲ್ಲ, ಯಾರು ಎಷ್ಟು ಜನ ಔಷಧಿ ತಗೋಬೇಕಾಗತ್ತೆ. ಅವ್ನ್ ನೆನ್ಸ್ಕೊಂಡು ಔಷಧಿ ತಗೊಳ್ಳಿ ನೀವು, ಅದ್ರ ಪರಿಣಾಮನೇ ಬೇರೆ. ನೀವೊಂದು ಇದು ಮಾಡಿ, ಒಂದು ಉಪ್ಪಿಟ್ಟು ಮಾಡಿ ಅಡಿಗೆ ಮನೆಯಲ್ಲಿ, ಅದನ್ನ ಥಿಂಕ್ ಆಫ್ ದ ಲಾರ್ಡ್, ನೆನ್ಕೊಂಡ್ ರುಚಿ ಆಗತ್ತೆ ನೋಡಿ. ಆಮೇಲೆ ಯು ವಿಲ್ ಸೀ ದ ಮಿರಕಲ್. ನಾವ್ ಮರ್ತು ಬಿಟ್ಟಿದೀವಮ್ಮ, ನಾವು ಮರಿಬಾರ್ದು ಅವ್ನ ಯಾಕೆ ಮರಿಬೇಕು ಹೇಳಿ ನೋಡೋಣ. ಅವ್ನ್ ಮರಿಬಾರ್ದು. ಮರ್ತಿದ್ದೇ ಪ್ರಾಬ್ಲಮ್ ಆಗಿದೆ ನಮ್ಗೆಲ್ಲಾನು. ಅದ್ ನೆನಪು ಮಾಡ್ಕೊಳ್ಳೋಕೆ ನಾವೆಲ್ಲ ಬಂದಿದೀವಮ್ಮ ನಿಮ್ಮ ಹತ್ರ. ಏನಮ್ಮ ಹೇಳಿ ಮಾತಾಜಿ? ನಾವ್ ಬಾಯ ಗುಕ್ಕಿಡ್ಬೇಕಾದ್ರೆ ದೇವ್ರ ನೆನ್ಸೆ ನಾವು ಊಟ ಮಾಡೋದು, ಟೀ ಕುಡಿಯೋದು, ತಿಂಡಿ ತಿನ್ನೋದು. ದೇವ್ರ ಮಾಡೋದು ಬಾಯಾಗಿಡೋದಂದ್ರೆ ದೇವ್ರ ನೆನ್ಸೆ ನಾವು ಬಾಯಾಗಿಡ್ತೀವಿ ಮೇಡಮ್. ವೆರಿ ಗುಡ್, ಕರೆಕ್ಟ್. ಉಸಿರಾಡುವಾಗ್ಲೂ ನೆನ್ಸ್ಕೋಬೇಕು. ಪ್ರತಿಯೊಂದು ಉಸಿರು ದೇವ್ರು ಕೊಟ್ಟಿದ್ದು ಉಸಿರೇ ಇದಲ್ವಾ ನಮ್ಗೆ, ಅಲ್ವಾ? ಅದಕ್ಕೇನೆ ಮಾತಾಜಿ ಒಬ್ರು ಹೇಳಿದ್ರಲ್ಲ ಆತರ, ಯಾವಾಗ್ಲೂ ರಾಮ ಕೃಷ್ಣ ಏನೋ ನಿಮ್ ಯಾವ್ದೋ ದೇವ್ರಪ್ಪ ನಿಮ್ಗೆ. ನಾವು ಕೃಷ್ಣನ್ ಭಾಗ, ಅಲ್ಟಿಮೇಟ್ಲಿ ಕೃಷ್ಣನೇ. ಕೃಷ್ಣನ್ ಮೀರಿ ಏನೂ ಇಲ್ಲೇ ಇಲ್ಲ. ಅವನೇ ಸರ್ವೋತ್ತಮ. ಆಕ್ಚುಲಿ ನೆನ್ಸ್ಕೊಂಡ್ ಮಾಡಿದ್ರೆ ನಿಮ್ಗೆ ಅವನು ನೆನಪಿಗೆ ಬರ್ತಾನೆ. ನಿಮ್ಗೆಲ್ಲಾ ಪರಿಹಾರಗಳು ಅವನು ಸೂಚಿಸ್ತಾನೆ. ಹೇಗೆ ಗೊತ್ತಿಲ್ಲ, ಕೇಳ್ಬೇಡಿ. ನನ್ನ ಜ್ಯೋತಿಷಿ ಅಲ್ಲ, ಏನೂ ಅಲ್ಲ. ಅದ್ರ ತುಂಬಾ ನಂಬಿಕೆ ಇದೆ ನನಗೆ. ಆಗಿದ್ದುಂಟು ನನ್ಗೆ, ನನ್ನ ಲೈಫಲ್ಲಿ ಆಗಿದೆ. ಅದನ್ನ ನಾನು ಅದಕ್ಕೆ ಎಲ್ಲರಿಗೂ ಆಗತ್ತೆ ಅಂತ ನನಗೆ ಖಚಿತವಾದಂತ ಒಂದು ದೃಢ ಇದಿದೆ, ನನ್ಗೆ ವಿಶ್ವಾಸ ಇದೆ ನನಗೆ. ಆದ್ರೆ ಇದನ್ನ ಮಾತ್ರ, ಮಹಾಮಂತ್ರನ ಮಾತ್ರ ರುಚಿ ಹೆಚ್ಚಿಸ್ಕೊಳ್ಳಿ. ಅದಕ್ಕೆ ಈಗ ಯಾವ್ದೋ ಒಂದು ಗುಲಾಬ್ ಜಾಮೂನ್ಗೋ ಯಾವ್ದೋ ಒಂದು ತಿಂಡಿಗೆ ಹೇಗೆ ರುಚಿ ಹೆಚ್ಚಿಸ್ಕೊತೀವಲ್ಲ ನಾವು, ರುಚಿ ಬಂದ್ಬಿಡುತ್ತೆ ಅದ್ ನಮ್ಗೆ. ಇದಕ್ಕೆ ರುಚಿ ಹಚ್ಚಿಸ್ಕೋಬೇಕಾಗತ್ತೆ. ಅದ್ ಒಂದ್ಸಲ ರುಚಿ ಬಂತು ಅಂದ್ರೆ ನೀವು ಬಿಡಲ್ಲ ಅದನ್ನ, ಯಾವಾಗ್ಲೂ ಅಂತಾನೆ ಇರ್ತೀರಾ. ಹೇಳಿಯಮ್ಮ? ನಾನು 40 ವರ್ಷದಿಂದನೂ ಧ್ಯಾನ ಮಾಡ್ತಾನೆ ಇದ್ದೀನಿ ಮಾತಾಜಿ. ವೆರಿ ಗುಡ್. ನನಗೆ 13 ವರ್ಷ ಇದ್ದಾಗಿಂದ ನಾನು ಸ್ಟಾರ್ಟ್ ಮಾಡೀನಿ. ವೆರಿ ಗುಡ್, ಬಹಳ ಒಳ್ಳೇದು. ಕಂಟಿನ್ಯೂ ಮಾಡ್ರಿ ಅದನ್ನ. ಆಮೇಲೆ ಚಿಕ್ಕ ವಯಸ್ಸಲ್ಲಿ ಶುರು ಮಾಡಿದ್ದು ಯಾವತ್ತೂ ಹೋಗೋದೇ ಇಲ್ಲಮ್ಮ, ಅದು ಕಡೆ ತನಕ ಇರ್ತದ. ಈಗ ನಾವು ಕೆಲವರೇ ಅಂತಾರ, ಈಗ ಇನ್ಯಾಕೆ ನಾವು ಸಣ್ಣವ್ರಿನ ಈಗ ಶುರು ಮಾಡ್ಬೇಕು, ಆಮೇಲೆ ಮಾಡೋಣ, ರಿಟೈರ್ಮೆಂಟ್ ಆಗ್ಲಿ ಅದಾಗ್ಲಿ ಮತ್ತೊಂದಾಗ್ಲಿ, ರಿಟೈರ್ಮೆಂಟ್ ಆದ್ಮೇಲೆ ಆ ಟ್ರಿಪ್ ಹೋಗೋಣ, ಈ ಟ್ರಿಪ್ ಆಮೇಲೆ ಶುರು ಮಾಡ್ತೀನಿ. ಹಂಗಲ್ಲ, ಅದು ಮುಂದ್ ಹಾಕ್ಬೇಡ್ರಿ, ಯಾವ್ದು ಮುಂದ್ ಹಾಕ್ಬೇಡ್ರಿ. ಅದನ್ ಬೇಕಾದ್ರೆ ಮುಂದ್ ಹಾಕ್ರಿ, ನಿಮ್ ಟ್ರಿಪ್ ಮುಂದ್ ಹಾಕ್ರಿ. ಇದನ್ನ ದೇವರಿಗೆ ಏನ್ ಮಾಡ್ಬೇಕಾಗಿದೆ ಅದನ್ನ ನೀವು ಮುಂದ್ ಹಾಕ್ಬೇಡ್ರಿ. ಮತ್ತೆ ಕರ್ಮಕಾಂಡ ಬಗ್ಗೆ ಮಾತಾಡ್ತಾ ಇಲ್ಲ. ಪೂಜೆ ಎಲ್ಲ ಮಾಡಿದ್ರೆ ನಿಮ್ದು ಇದು ಅಷ್ಟೇ. ಅದ್ರ ಮುಖ್ಯ ಧ್ಯಾನ ಮಾಡ್ರಿ, ಭಕ್ತಿಯಿಂದ ಧ್ಯಾನ ಮಾಡ್ರಿ. ನಿಮಗ್ ಖಂಡಿತ ದೇವ್ರು ಒಳ್ಳೇದ್ ಮಾಡೇ ಮಾಡ್ತಾನೆ. ಎರಡು ಸಂಶಯ ಇಲ್ಲ, ಸಂಶಯ ಪಡ್ಬೇಡ್ರಿ. ಮತ್ತ ಮಾಡ್ತೀವಲ್ಲಪ್ಪ ಅಂತ ಯಾರು ಇಂಗ್ಲಿಷ್ನಾಗ ಅಂದಂತ ಓ ಗಾಡ್ ಇಫ್ ಯು ಆರ್ ದೇರ್ ಅಂತ ಹಂಗ್ ಕೇಳ್ಬಾರ್ದು. ದೇವ್ರೇನು ಇದ್ರೆ ನಂಗೆ ಸಹಾಯ ಮಾಡು ಅಂತ. ದೇವ್ರು ಇದ್ದೇ ಇರ್ತಾನೆ. ನೀವು ಅನುಮಾನದಿಂದ ಕೇಳಿದ್ರೆ, ಈಗ ಸುಭದ್ರ ಇನ್ನ ಒಂಚೂರು ಬಟ್ಟೆ ಹಿಡ್ಕೊಂಡೇ ಇದ್ದಾನೆ, ಅವ್ನು ಬಟ್ಟೆ ಕಳಿಸ್ತಿರ್ಲಿಲ್ಲ. ಅವ್ನು ಎರಡು ಕೈ ಬಿಟ್ಬಿಟ್ಲು ಅವಳು ನೋಡಿ.
ಆವಾಗ ಬಟ್ಟೆ ವೃಕ್ಷ ಆಯ್ತು. ಮಾತಾಜಿ, ಆತ್ಮ ಸುಖನೇ ಬೇರೆ, ಲೌಕಿಕ ಜೀವನನೇ ಬೇರೆ ಮಾತಾಜಿ. ಹೌದು ಹೌದು ಹೌದು. ತಿಳ್ಕೊಂಡ್ರೆ ಅಷ್ಟೇ ಅದು ಗೊತ್ತು. ಆತ್ಮ ಸುಖದಲ್ಲಿ ನಿಮ್ಗೆ ಏನಿದ್ರು ಅಷ್ಟೇ, ಏನ್ ಇಲ್ದಿದ್ರು ಅಷ್ಟೇ, ಏನ್ ಬಟ್ಟೆ ಏನಿದ್ರು ಸಂತೃಪ್ತಿ ಬರುತ್ತೆ ನಿಮಗಲ್ಲಿ. ಏನಿದೆ ಸಾಕಾಗತ್ತೆ, ಊಟ ಸಾಕಾಗತ್ತೆ, ಬಟ್ಟೆ ಸಾಕಾಗತ್ತೆ, ಏನು ದುಡ್ಡು ಸಾಕಾಗತ್ತೆ. ಕೆಲವ್ರಿಗೆ ಇದ್ದಷ್ಟು ಬೇಕು ಅನ್ಸತ್ತೆ, ಇನ್ನ ಕಮ್ಮಿ ಸಂಗ್ರಹಿಸ್ಕೊಂಡೇ ಹೋಗ್ತಿರ್ತಾರೆ ಅವರು. ಅದಕ್ಕೆ ಎಂಡಿಲ್ಲ ಅಮ್ಮ, ಅದಕ್ಕೆ ಸುಖದಲ್ಲಿ ಎಂಡಿಲ್ಲ. ಎಂತಾದೇ ಕಾರ್ ತಗೊಳ್ಳಿ ನೀವು, ನಿಮ್ಮ ಹತ್ರ ದುಡ್ಡು ಇದೆ ಅಂತ ನೀವು ದೊಡ್ಡ ಅದಕ್ಕಿಂತ ಪಕ್ಕದ ಮನೆ ಇನ್ನ ದೊಡ್ಡ ಕಾರ್ ತಗೋತಾರೆ, ನೀವು ಅಂತ ಕಾರ್ ತಗೊಳಕ್ ಹೋಗ್ತೀರಾ? ಇದಿಲ್ಲ, ಇದರಲ್ಲಿ ಎಂಡೇ ಇಲ್ಲ ಇದಕ್ಕೆ. ಇಲ್ಲ, ಆತ್ಮ ತೃಪ್ತಿ ಪಡಿಸಿದ್ರೆ ಸಾಕು. ಆತ್ಮ ತೃಪ್ತಿ ಪಡಿಸ್ಬೇಕಮ್ಮ. 100% ಭಯ ಇಲ್ಲ ಮ್ಯಾಮ್ ಅಂತ ಬರೆದಿದ್ದಾರೆ. ಕಾನ್ಫಿಡೆನ್ಸ್ ಎಲ್ಲ ಅಂದ್ರೆ ಭಯ ಆಗುತ್ತೆ. ಕಾನ್ಫಿಡೆನ್ಸ್ ಕರೆಂಟ್ ಬೇಕು, ಕಾನ್ಫಿಡೆನ್ಸ್ ಬೇಕು, ಯಾಕೆ ಹೆದರ್ಬೇಕು? ಯಾಕೆ ಹೆದರೋ ಕಾರಣ ಇಲ್ಲ. ಇದು ಇದ್ರಲ್ಲಿ ಎಷ್ಟು ಕಾನ್ಫಿಡೆನ್ಸ್. ರಾಮಕೃಷ್ಣ ಪರಮಹಂಸರ ಹೆಂಡತಿ ಪಾಪ ಅವರು ತಾಯಿ ಮನೇಲಿದ್ರು, ಹೋಗ್ಬೇಕಾಯ್ತು, ಗಂಡನ ಮನೆಗೆ ಹೋಗುವಾಗ ದಾರಿಯಲ್ಲಿ ಅರಣ್ಯ ಆಯ್ತು. ಸಿಕ್ಕಾಪಟ್ಟೆ ಶ್ರೀಮಂತರು ಬೆಂಗಾಲಿ ಎಲ್ಲ ಸಾಕಷ್ಟು ಆಭರಣ ಹಾಕಿದ್ರ, ಹೊಸ ಪಾಪ ವಧು ಅವಳು. ಕಳ್ಳ ಬಂದ್ಬಿಡ್ತಾನೆ ದಾರಿಯಲ್ಲಿ, ಎಲ್ಲರ ಕಡೆಯಿಂದ ಕಳ್ರಿ ಬಂದ್ಬಿಡ್ತಾರೆ. ಮಾತಾಜಿ ಹೆದರೋದಿಲ್ಲ, ಅವ್ರ ಅಂತಾರೆ ಭಯ್ಯ ಅನ್ಬಿಡ್ತಾರೆ ಅವ್ರಿಗೆಲ್ಲರಿಗೂ. ಅಣ್ಣ ಏನ್ ಬೇಕಣ್ಣ ನಿಂಗ್ ನನ್ನಿಂದ ಅಂತ. ಆ ಕಳ್ಳರು ಸುಮ್ನೆ ಸಾಫ್ಟ್ ಆಗ್ಬಿಡ್ತಾರೆ ನೋಡಿ, ಹೇಗಿರುತ್ತೆ. ನಮ್ಮ ಅಪ್ರೋಚ್ ಬಹಳ ಇಂಪಾರ್ಟೆಂಟ್. ನಾವ್ ಹೇಗೆ ಅವ್ರನ್ನ ನಾವು ಇದು ಅಪ್ರೋಚ್ ಅಂದ್ರೆ ಅವ್ರನ್ನ ಹೇಗ್ ನಾವು ನೋಡ್ತೀವಿ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಪ್ರಶ್ನೆಗಳಿದೆಯಮ್ಮ? ಪ್ರಶ್ನೆಗಳಿದೆಯಾ? ಇದ್ರೆ ನಾಳೆನೂ ಕೇಳ್ಬೋದು, ಖಂಡಿತ ನಾಳೆನೂ ಕೇಳ್ಬೋದು. ಇಲ್ಲ ಮಾತಾಡಿ. ನೀಲಂ, ಯಾರಾದ್ರೂ ಇದ್ರೆ ಕೇಳ್ರಿ. ಯಾರಾದಿದ್ರ ಕೇಳಿ. ಮಾತಾಡಿ. ಹೇಳಿ ನಮ್ಗೆ ನಮ್ ಫ್ಯಾಮಿಲಿದೆ ಭಯ. ಹಲೋ, ಇಲ್ಲ ಅಂದ್ರೆ ನಮ್ ಫ್ಯಾಮಿಲಿ ಏನಾಗುತ್ತೆ ಅಂತ ಭಯ ಇರ್ತೈತೆ. ಯಾರಿಗ್ ಭಯ ಇರತ್ತೆ? ಅಂದ್ರೆ ನಾವ್ ಇವಾಗ ಇಲ್ಲ ಅನ್ಕೊಂಡ್ರೆ ನಮ್ ಫ್ಯಾಮಿಲಿ ಏನಾಗ್ಬಿಡ್ತೈತೆ ನನ್ಗೇನೆ. ಅದ ಆ ಫ್ಯಾಮಿಲಿ ನಾವ್ ಫ್ಯಾಮಿಲಿ ಏನ್ ಮಾಡ್ಕೊಂಡ್ಬಿಡ್ತಾರೋ, ನಾವಿಲ್ಲ ಅಂದ್ರೆ ನಾವ್ ಆಬ್ಸೆನ್ಸ್ ಅಲ್ಲಿ ಏನಾಗುತ್ತೋ ಅದೇ ಒಂಥರ ಭಯ ಇರುತ್ತೆ. ನೀವ್ ಯಾಕೆ ಭಯ ಪಡ್ಕೋತೀರಾ? ಎಲ್ಲರ ತಂದೆ ತಾಯಿ ಮೇಲಿದ್ದಾನಲ್ಲ ಅವನು, ಎಲ್ಲರನ್ನೂ ರಕ್ಷಣೆ ಮಾಡೋನು ಅವನ್ ಪರಮಾತ್ಮ ಇದ್ದಾನೆ. ನೋಡಿ, ನೀವು ನಿಮ್ಮ ಮಕ್ಕಳಿಗೆ ತಂದೆ ಆಗಿರ್ಬೋದು, ನಿಮ್ಮ ಮನೆಯವರು ತಾಯಿ ಆಗಿರ್ಬೋದು, ಎಲ್ಲರಿಗೂ ತಂದೆ ತಾಯಿ ಆದವನು ಅವನು ಇದ್ದಾನಲ್ಲ. ಅವ್ನ್ ಖಂಡಿತ ಹುಟ್ಟಿಸೋದನ್ನ ಹುಲ್ಮೇಯಿಸಲ್ಲ ಅಂತ ಹೇಳ್ತಾರಲ್ಲ, ಆ ತರ ಅವ್ನ್ ಖಂಡಿತ ಹೆದರಬಾರ್ದು. ನಾವು ಯಾವತ್ತೂ ಹೆದರಬಾರ್ದು. ಹೆದರೋದ್ ಹೇಗೆ ನಮ್ಮ ಕೃಷ್ಣ ಹೇಳ್ತಾನೆ, ಅದೇ ನೋಡಿ, ಅದೇ ಹೇಳಿದ್ನಲ್ಲ, ಹೇಗೆ ನಮ್ ಕೃಷ್ಣನ್ ಭಗವದ್ಗೀತೆ ಪಾಠಗಳು ನಮ್ ಜೀವನದಲ್ಲಿ ಹೇಗೆ ಉದ್ಭವ ಆಗತ್ತೆ ಅಂತ ಹೇಳಿ, ಅದೇ ಕೃಷ್ಣ ಹೇಳೋದು ಅವನ್ಗೆ, ಅರ್ಜುನನ್ಗೆ ಹೇಳ್ತಾನೆ, ನಾನಿದ್ದೇನೆ, ನೀನ್ ಯಾಕೆ ಹೆದರ್ತೀಯ? ಆಮೇಲೆ ಎಲ್ಲ ಹೋಗ್ತೀವಿ, ನೀವು ಅದ್ರ ಯಾರೇ ಆಗ್ಲಿ, ಪಾಪ ನಿಮ್ಮ ಹೆಸರು ತಗೊಳೋದ್ ಬೇಡ, ಯಾರೋ ಒಬ್ರು ಹಿರಿಯರು ಹೋಗ್ತಾರೆ ಅಂತ ಇಟ್ಕೊಳ್ಳಿ, ಎಲ್ಲ ಹೋಗ್ತಿದ್ದಾರೆ, ಕೃಷ್ಣ ಹತ್ರ ಹೋಗ್ತಾ ಇದ್ದಾರೆ ಅವರು. ಸೊ ಅದ್ರ ಸಂತೋಷವಾಗಿ ಆಮೇಲೆ ಪ್ಲಾನ್ ಮಾತ್ರ ಧೈರ್ಯವಾಗಿರ್ಬೇಕು, ಪ್ಲಾನ್ ಮಾಡ್ಬೇಕು. ಅದಕ್ಕೆ ನೀವು ಬೇಕಾಗಿರೋಂತ ಎಲ್ಲ ವ್ಯವಸ್ಥೆಗಳು ಮಾಡ್ಕೋಬೇಕು. ಈಗ ನಾವು ಎಂಪವರ್ಮೆಂಟ್ ಅಂತೀವಿ ಇಂಗ್ಲಿಷ್ ನಲ್ಲಿ, ಅಂದ್ರೆ ಎಲ್ಲ ಒಂಥರ ಈ ಎಂಪವರ್ಮೆಂಟ್ ಅಂದ್ರೆ ಶಕ್ತಿ ಉಳ್ಳವರಾಗ್ಬೇಕು ನಾವು. ಯಾರು ಅಸಹಾಯಕ ಆಗ್ಬಾರ್ದು. ಆ ಕಾಲ ಹೊಟ್ಟೋಯ್ತು ಇವಾಗ. ಹಳೆ ಕಾಲದಲ್ಲಿ ಪಾಪ ಏನೋ, ಈಗ ಅದೇ ಹೆಣ್ಮಕ್ಳು ಪಾಪ ಬಹಳ ಡಿಪೆಂಡ್ ಅಂದ್ರು, ಅವರು ಬಹಳ ಧೈರ್ಯವಂತರಿದ್ರಪ್ಪ ಅಂತ ಏನ್ ಹೆದರ್ಕೊಳ್ಳೋರು ಇದ್ದಿದ್ದಿಲ್ಲ ಅವರು. ಸೊ ಹೆದರ್ಬೇಡ್ರಿ ನೀವು, ಯಾಕೆ ಹೆದರ್ತೀರಾ? ಏನೂ ಆಗುದಿಲ್ಲ. ಆಮೇಲೆ ಆಗ್ಲೇ ಹೇಳಿದ್ನಲ್ಲ, ಹುಟ್ಟಿದ್ಮೇಲೆ ಮನುಷ್ಯ ಸಾಯ್ಲೇಬೇಕು. ಅದು ನಿಸರ್ಗದ ಅದು ನಿಯಮ. ಅದು ಅದರಿಂದ ನಾವು ಯಾವಾಗ್ಲೂ ಕಾಯ್ತೀವಿ. ಯಾವಾಗ ಬರುತ್ತೋ ಗೊತ್ತಿಲ್ಲ. ಅದು ನೋಡಿ, ಹುಟ್ಟು ಆಕ್ಸಿಡೆಂಟ್ ಅಂತಾರೆ, ಸಾವು ಖಚಿತ. ಮರಣಂ ಆಗೋದೇನೆ ಅದು. ಹುಟ್ಟು ಆಕಸ್ಮಿಕ, ಸಾವು ಮಾತ್ರ ಖಚಿತ ಆಗೇ ಆಗುತ್ತೆ ಅದು. ಅದರಿಂದ ನಾವು ಹೆದರ್ದ್ ಬೇಡ. ಇಂದಿನ ನಾಳೆ ಬರುತ್ತದು, ಬಂದಾಗ ಬಾ ಅಪ್ಪ ಬಾ, ಏನು ಸಾವು ಸರಿ ಹಿಡಿಯತ್ತಾನ, ಬಾಗ್ಲತ್ತ ಒಳಗೆ ಬಾ, ಕೂತ್ಕೋಪ, ಬರ್ಬೇಕಾ? ನಾನು ಇವಾಗ ಬರ್ತೀನಿ, ನಾನು ರೆಡಿ ಇದ್ದೀನಿ, ನನ್ನ ಬ್ಯಾಗೇಜ್ ರೆಡಿ ಇದೆ, ನಾನು ರೆಡಿ ಟು ಕಮ್ ವಿತ್ ಯು ಅಂತ ನೀವು ಧೈರ್ಯವಾಗಿ ಹೇಳಿ. ಅದು ಯಾಕೆ ಹೆದರ್ಕೋಬೇಡಿ. ಹೆದರ್ಕೊಂಡಷ್ಟು ಕಷ್ಟ ಆಗುತ್ತೆ. ಇದು ನಮ್ಗೆ ಗೊಂದಲದಲ್ಲಿ ನಾವು ಸಿಕ್ಕಾಕೊಂಡಷ್ಟು ಏನಾಗುತ್ತೆ, ನಾವು ಹೊರಗೆ ಬೀಳೋದು ಕಷ್ಟ ಆಗತ್ತೆ. ನಾವು ಸಿಕ್ಕಾಕೋಬಾರ್ದು ಅದರಲ್ಲಿ. ಆಗ ಸಲೀಸಾಗಿ ಹೊರಗಡೆ ಬರ್ತೀವಿ. ಅದು ಸ್ವಲ್ಪ ವೈರಾಗ್ಯ ಬರ್ಬೇಕು ನಮಗೆ. ವೈರಾಗ್ಯ ಬಹಳ ಬಹಳ ಇಂಪಾರ್ಟೆಂಟ್. ಸಾವು ನೆನಪು ಮಾಡ್ಕೊಂಡಂಗೂ ಭಯ ಜಾಸ್ತಿ ಆಗುತ್ತೆ. ಸಾವು ನೆನಪು ಮಾಡ್ಕೋಬಾರ್ದು. ಯಾಕೆ ನೆನಪು ಮಾಡ್ಕೋತೀರಾ? ಸಾವು ಬರತ್ತೆ. ಮಾಡ್ಕೋಬಾರ್ದು. ಈಗ ಸಾವಂದ್ರೆ ಏನು? ಈಗ ನಾ ಇಷ್ಟು ಹೇಳಿದ್ನ, ಸಾವಂದ್ರೆ ಏನು? ಒಂದು ದೇಹದ ಒಂದು ಅವಸ್ಥೆ ಬದಲಾವಣೆ ಅಷ್ಟೇನೆ ಅಲ್ವಾ? ನೀವು ಚಿಕ್ಕವರಿದ್ದಾಗ ನಿಮ್ಗೆ ಒಂದ್ ಮಾತು ಹೇಳ, ನಾನು ಒಂದು ವಿಜ್ಞಾನಿ ಇದಾಗಿ ಆ ವಿಭಾಗದಲ್ಲಿ ಹೇಳ್ತಾ ಇದ್ದೇನೆ. ದಿನನಿತ್ಯ ನಮ್ಮ ದೇಹದಲ್ಲಿ ಸಾವಿರಾರು ಜೀವಕೋಶಗಳು ಸಾಯ್ತಾ ಇದೆ. ನಮ್ ದೇಹದಲ್ಲಿ ಹುಟ್ಟುತ್ತಾ ಇದೆ, ಸಾಯ್ತಾ ಇದೆ ನಮ್ ದೇಹದಲ್ಲಿ. ಗೊತ್ತಾಗ್ತಿಲ್ಲ ನಮ್ಗೆ. ಎಷ್ಟು ಜನಕ್ಕೆ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೀವಿ. ಹಾರ್ಟ್ ಅಟ್ಯಾಕ್ ಅಂದ್ರೆ ಏನು?
ಅದಕ್ಕೆ ಇಂಗ್ಲಿಷ್ ಮಯೋಕಾರ್ಡಿಯಲ್ ಇನ್ಫಾರ್ಕ್ಷನ್ ಅಂತಾರೆ. ಏನಪ್ಪಾ ಅಂದ್ರೆ ಕೆಲವು ಹಾರ್ಟಿನ ಸೆಲ್ಗಳು ಸತ್ತೋಗುತ್ತೆ, ಮತ್ತೆ ಬದುಕಲ್ಲ, ಅದು ಹೊಟ್ಟೋಗುತ್ತೆ, ಅದು ಅಟ್ಯಾಕ್ ಆಗಿ ನಿಮ್ಗೆ ECG ಕಾಣಿಸ್ಕೊಳ್ಳುತ್ತೆ. ಬಟ್ ಮನುಷ್ಯ ಕಂಟಿನ್ಯೂ ಆಗ್ತಾನೆ ಇಲ್ವಾ? ಅದ್ ನೀವು ನೋಡ್ತೀರಾ, ಕಂಟಿನ್ಯೂ ನೋಡ್ತೀರಾ. ಅದ್ ನಾನೇನ್ ಹೇಳುದು, ನಾವು ಹೋದ ನಂತರ ಕೂಡ ನಾವು ಕಂಟಿನ್ಯೂ ಆಗ್ತೇವೆ, ನಾವು ಕಂಟಿನ್ಯೂ ಆಗೇ ಆಗ್ತೇವೆ. ನಮ್ಮ ಆತ್ಮ ಕಂಟಿನ್ಯೂ ಆಗುತ್ತೆ, ಅದಕ್ಕೆ ಸಾವಿಲ್ಲ, ಅದಕ್ಕೆ ಹುಟ್ಟು ಇಲ್ಲ, ಸಾವು ಇಲ್ಲ. ಅದು ನೀವು ಯಾವಾಗ ಅದಕ್ಕೆ ಆತ್ಮ ದೇಹ, ಅದೇ ಬಹಳ ಇಂಪಾರ್ಟೆಂಟ್ ಮೆಸೇಜ್ ಈ ಚಾಪ್ಟರ್ ನಲ್ಲಿ ನಿಮ್ಗೆ ಬಂದಂತದ್ದು. ದೇಹ ಆತ್ಮ ಎರಡೂ ಬೇರೆ. ನಾನು ಈ ದೇಹ ಅಲ್ಲ, ಆತ್ಮ ನಿರಂತರ. ನೀವ್ ಯಾವತ್ತೂ ಸಾಯಲ್ಲ. ಇವರೇ ಯಾರು ನನ್ನ ಪ್ರಶ್ನೆ ಕೇಳಿದಾರೆ ನನಗೆ ಗೊತ್ತಾಗ್ತಿಲ್ಲ. ನಿಮಗ್ ಸಾವೇ ಇಲ್ಲ, ನಿಮ್ಮ ದೇಹಕ್ಕೆ ಮಾತ್ರ ಇರುತ್ತೆ. ಈಗ ನೀವು ಶರ್ಟ್ ಆಫೀಸ್ಗೆ ಹೋಗಿ ಶರ್ಟ್ ತಗೊಂಡ್ ತೆಗೆದು ಹ್ಯಾಂಗರ್ಗೆ ಹಾಕ್ತಿರೋ ಇಲ್ಲ ಅದನ್ನ, ಅಥವಾ ಒಗಲಿಕ್ಕೆ ಹಾಕ್ತಿರೋ ಇಲ್ಲ ಅದನ್ನ, ಬೇರೆ ಹಾಕೋತಿರೋ ಇಲ್ವಾ? ಅದೇ ಇಟ್ಕೊಂಡಿರ್ತಾರ, ಅಯ್ಯೋ ಈ ಶರ್ಟೇ ಬೇಕು, ನಂಗೆ ಶರ್ಟೇ ಬೇಕು ಅಂತ. ಇಲ್ಲ, ಚೇಂಜ್ ಮಾಡ್ತಿರಲ್ಲ. ಅದೇ ರೀತಿ ನಾವು ದೇಹ ಚೇಂಜ್ ಮಾಡ್ತೀವಿ ಅಷ್ಟೇನೆ, ಮುಗಿದೋಯ್ತು. ಅಲ್ಲ, ಅದಕ್ಕೂ ಪಾಪ ರೆಸ್ಟ್ ಬೇಕಲ್ಲಪ್ಪ. ಎಷ್ಟು ನೋಡಿ ಸುಖಗಳಾಗೋಗುತ್ತೆ, ದೇಹಕ್ಕೆ ಎಷ್ಟು ಇದಾಗುತ್ತೆ, ಅದು ಚೇಂಜ್ ಬೇಕೇ ಬೇಕು. ನೀವು ಕೊನೆ ಒಂದ್ ಪಾಯಿಂಟ್ ಆಫ್ ಟೈಮ್ ನಿಮ್ಗೆ ದೇಹ ಬ್ಯಾಡ್ ಆಗ್ಬಿಡುತ್ತೆ. ಈ ಚಿಕ್ಕವರಿದಾಗ ಅದು ವಿಚಾರ, ಯಪ್ಪ ಇದು ಬೇಡಪ್ಪ, ಬೇರೆ ದೇಹ ಬಂದ್ರೆ ಸಾಕು ನನಗೆ ಅಂತ ಕಾಯ್ತಿರ್ತೀರ. ಹೊಸ ಬಟ್ಟೆ ಬರ್ತಾರ, ಹೊಸ ದೇಹಕ್ಕೆ ಕಾಯ್ತಿರ್ತೀರ. ಸೊ ಅದಕ್ಕೆ ನೀವು ದಯವಿಟ್ಟು ಯಾರು ಕೂಡ ಭಗವದ್ಗೀತೆ ಯಾರ್ಯಾರು ಓದ್ತಿದ್ದೀರಾ, ಯಾರ್ಯಾರು ಪಠನ ಮಾಡ್ತೀರಾ, ಯಾರು ಅಧ್ಯಯನ ಮಾಡ್ತೀರಾ, ಯಾರು ಸಾವಿಗೆ ಹೆದರಬಾರ್ದು. ಸಾವು ಅದು ನಮ್ಗೆ ಏನು ಮಾಡಕ್ ಸಾಧ್ಯ ಇಲ್ಲ. ಅದೊಂದು ಪ್ರಕೃತಿಯ ನಿಯಮ ಅಷ್ಟೇನೆ. ಅದಕ್ಕೆ ನಾವು ತಲೆ ಬಾಗ್ಲೇಬೇಕು. ಬಂದಾಗ ನಾ ಹೇಳಿದ್ನಲ್ಲ, ರೆಡಿ ಇರ್ರಿ, ನಕ್ಕೊಂಡು ಕೇಳಿ ಕರೀರಿ ಅದನ್ನ. ಅದಕ್ಕೆ ಕೆಲವು ಧರ್ಮದಲ್ಲಿ ಏನ್ ಮಾಡ್ತಾರೆ ಗೊತ್ತಾದ್ರೆ, ಅದು ಆದಷ್ಟು ಮಟ್ಟಿಗೆ ಕೆಲವು ಜನ ಅನ್ಕೊಂತೀನಿ, ತೀರ್ಕೊಂಡಾಗ ಅವ್ರು ಏನ್ ಮಾಡ್ತಾರೆ, ಸಂಭ್ರಮಿಸ್ತಾರೆ. ಅವರು ಬ್ಯಾಂಡು ಬಾಜಾ ಎಲ್ಲ ಮಾಡ್ಕೊಂಡು ಅಷ್ಟು ಸೆಲೆಬ್ರೇಷನ್ ಮಾಡ್ತಾರೆ ಅವರು. ಬಟ್ ನಾವ್ ಆತರ ಮಾಡಲ್ಲ. ನಾವು ಅಫ್ಕೋರ್ಸ್ ಶೋಕ ಇರತ್ತೆ ನಮ್ಮಲ್ಲಿ. ಯಾಕಪ್ಪ ಅಂದ್ರೆ ನೋಡಿ, ಶೋಕ ಇರಲ್ವಪ್ಪ. ನಿಮ್ಗೊಂದು ಮಾತು ಹೇಳ್ತೀನಿ, ನಿಮ್ಮ ಯಾರೋ ಒಬ್ರು ಕೇಳಿದ್ರಲ್ಲ, ಈಗ ನನ್ನ ಹೆಂಡತಿ ಮಕ್ಕಳು ನಾವಂತ, ಅದು ಬಿಡಿ ನೀವು. ನಾವು ಹಳೆ ಕಾಲದಲ್ಲಿ ದಿಲ್ಲಿಗೆಲ್ಲ ಪ್ರವಾಸ ಮಾಡ್ವಿ, ಇವಾಗೆಲ್ಲ ಫ್ಲೈಟ್ ಬಂದ್ಬಿಟ್ಟಿದೆ, ಆರಾಮಾಗಿ ಫ್ಲೈಟ್ಗೆ ಹೋಗ್ತೀವಿ. ಆಗ ಟ್ರೈನ್ ಅಲ್ಲಿ ಹೋಗ್ತೀವಿ, 2-3 days ಜರ್ನಿ ಇರ್ತಾ ಇತ್ತು. ಅವಾಗ ಜರ್ನಿಯಲ್ಲಿ ಯಾರೋ ಫ್ರೆಂಡ್ಸ್ ಆಗ್ಬಿಡ್ತಿದ್ರು ನಮ್ಗೆ. ನಾವು ಊಟ ಅವ್ರ ಊಟ ನಾವು ತಗೋತಿದ್ವಿ, ನಕ್ಕೊಂಡು ಆಟ ಆಡ್ಕೊಂಡು ಹೋಗ್ತಾ ಇರ್ತಿದ್ವಿ. ಅವ್ರ ಸ್ಟೇಷನ್ ಬಂದ್ಬಿಡ್ತಿತ್ತು ಎಲ್ಲೋ ಒಂದ್ ಕಡೆ, ಅವ್ರು ಇಳಿದು ಹೋಗ್ಬೇಕು. ಅವ್ರು ಇಳಿದು ಹೋದ್ರೆ ಬೇಜಾರಾಗ್ತಿತ್ತು, ಇವ್ ಇಳಿದು ಹೋಗ್ತಿದಾರಲ್ಲ, ಎಷ್ಟ್ ಚೆನ್ನಾಗಿತ್ತು, ಎಷ್ಟ್ ಚೆನ್ನಾಗಿ ನಾವು ಹರಟಿ ಹೊಡೆದ್ವಿ, ಎಷ್ಟ್ ಚೆನ್ನಾಗಿ ಮಾತಾಡಿದ್ವಿ ಅಂತ ಅನ್ಸುತ್ತೆ. ಅವ್ರ ಸ್ಟೇಷನ್ ಅಂತ ಅವ್ರು ಇಳಿಲೇಬೇಕಲ್ವಾಪ. ಅವ್ರು ನನಗೋಸ್ಕರ ಅವ್ರು ಇಲ್ಲಿವರೆಗೂ ಬರಕ್ಕಾಗತ್ತಾ? ಇಲ್ಲ, ಅವ್ರು ಇಳಿಬೇಕಲ್ಲ. ಆತರ ನಮ್ ಸ್ಟೇಷನ್ ಬಂದಾಗ ನಾವ್ ಇಳಿಲೇಬೇಕು. ನಮ್ ಸಾವು ಬಂದಾಗ ನಾವು ಅದನ್ನ ಅಪ್ಪಿಕೊಳ್ಳೇಬೇಕು. ಆಮೇಲೆ ಬೇರೆಯವ್ರನ್ನ ಒಪ್ಪಿಕೊಳ್ಳೇಬೇಕು. ಈಗ ಅವ್ನು ಯಾವ ಇಳಿದು ಹೋಗ್ತಾನಲ್ಲ, ಅವನು ಹೋಗ್ಲೇಬೇಕು. ನಾವು ಟ್ರೈನ್ ಅಲ್ಲಿ ಇದ್ದವರು ಅವ್ನು ಬೀಳ್ಕೊಡ್ಲೇಬೇಕು. ಇಲ್ಲಪ್ಪ ನೀ ಹೋಗ್ಬೇಡ, ಫ್ರೆಂಡ್ ಆಗಿ ಇಟ್ಕೊಂಡ್ಬಿಟ್ರೆ ಅವ್ನು ಪಾಪ ಎಲ್ಲ ಹೋಗ್ಬೇಕಾಗಿದ್ದ ಜಾಗ ತಪ್ಪೋಗುತ್ತೆ ಅವನ್ಗೆ. ಆತರ ಮಾಡ್ಬಾರ್ದು ನಾವು, ಓಕೆನಾ? ಅವ್ನ ಆದಷ್ಟು ಬಿಟ್ಕೊಡ್ಲಿಕ್ಕೆ ಪ್ರಯತ್ನ ಮಾಡಿಯಪ್ಪ. ಎಲ್ರು ಬಿಟ್ಕೊಡ್ಲಿಕ್ಕೆ ಪ್ರಯತ್ನ ಮಾಡಿ. ಆಗ ಏನಾಗುತ್ತೆ, ನಿಮ್ಮ ಆಯಸ್ಸು ವೃದ್ಧಿ ಆಗುತ್ತೆ. ನಾನು ಹಾಗೆ ಹೇಳ್ತೀನಿ ಅಂತೆಲ್ಲ ನೀವು ಹೆದರ್ಕೊಂಡು ಸಾಯ್ತಿರ್ತೀವಿ ನಾವು. ಸಾವಿನ ಹೆದರಿಕೆಯಿಂದ ನಾವು ಹೆಚ್ಚು ಸಾಯ್ತೀವಿ. ಆಕ್ಚುಲಿ ಸಾಯೋದ್ಕಿಂತ ಮೊದ್ಲು ಹೆದರಿಕೆನೇ ಒಂದ್ ಸಾವು. ನನ್ ಕೇಳಿದ್ರೆ ಹೆದರೋದೇ ಒಂದ್ ಸಾವು. ಅದನ್ನ ಹೆದರ್ಬಾರ್ದು ಯಾವತ್ತು. ಭಗವದ್ಗೀತೆ ಓದೋರು, ಭಾಗವತ ಓದೋರು, ಆಮೇಲೆ ಪ್ರಭುಪಾದಗಳನ್ನ ಪುಸ್ತಕಗಳು ಓದೋರು, ಎಷ್ಟು ಪುಸ್ತಕ ಬರ್ತಿದ್ರು ಶ್ರೀಲ ಪ್ರಭುಪಾದ. 70ನೇ ವರ್ಷದಲ್ಲಿ ಆ ಮನುಷ್ಯ ಎಷ್ಟು ಸಾಹಸ ಮಾಡ್ಬೇಕು ಅಂದ್ರೆ, ಅವ್ರು ದೇವ್ರೇ ಸರಿ. ಅವರು ಮನುಷ್ಯರಲ್ಲ. ಅವರು ನಮ್ ಗುರುಗಳು ಬಹಳ ಅದ್ಭುತವಾದಂತ ಸಾಧನೆಗಳು ಮಾಡಿದ್ದಾರೆ. ನಾವು ಅವ್ರ ಮಾರ್ಗದಲ್ಲಿ ಇದ್ ಮಾಡೋಣ. ಅವ್ರ ಕೊನೆಗೆ ಪಾಪ ಎಂಡ್ ಬರುತ್ತಲ್ಲ, ತೊಂದ್ರೆ ಆದಾಗ ಅವರು 81 ವರ್ಷಕ್ಕೆ ತೀರ್ಕೋತಾರೆ ಅವರು. ಅದರಂತ ನನಗೆ ತುಂಬಾ ಹುಷಾರಿರಲ್ಲ, ಅವ್ರಿಗೆ ತುಂಬಾ ಕಾಯಿಲೆ ಆಗಿರುತ್ತೆ. ನಂಗೆ ಏನೂ ಔಷಧಿ ಕೊಡ್ಬೇಡಿ, ನಂಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಡಿ, ನಾನು ಮನೇಲೇ ಇರ್ತೀನಿ, ಕಷ್ಟಪಡ್ತೀನಿ. ಅದಕ್ಕೆ ತಾಳುವಿಕೆ ಅಂತಾರೆ, ಕನ್ನಡದಲ್ಲಿ ತಾಳುವಿಕೆ ಅಂತಾರೆ. ಅದನ್ನ ಯೋಚನೆ ಮಾಡಿ ನೀವು. ಈಗ ಬೆಣ್ಣೆ ನಾವು ತುಪ್ಪ ಮಾಡ್ಬೇಕಾದ್ರೆ ಕಾಯಿಸ್ತೀವಿ, ಚೆನ್ನಾಗಿ ಕಾಯಿಸ್ತೀವಿ. ಬಂಗಾರ ಪುಟ್ಟಕ್ಕೆ ಹಾಕಿದಾಗೇನೆ ಅದು ಬರೋದು, ಒಂಥರ ಪರಿಶುದ್ಧವಾಗೋದು. ಅದೇ ರೀತಿ ನಮ್ ಲೈಫ್ ಕೂಡ ಹಾಗೇನೆ. ನಾವು ಪುಟ್ಟಕ್ಕೆ ಹಚ್ಚಿದಂಗ ಇರ್ತೀವಿ ನಾವು. ಸೊ ಅದನ್ನ ನಾವು ತಡ್ಕೊಳ್ಬೇಕು, ಎಲ್ಲ ತಡ್ಕೊಳ್ಬೇಕು. ಮಾತಾಜಿ, ಸಾವಿಗೆ ಯಾವತ್ತೂ ಹೆದರ್ಬಾರ್ದು. ದೇವ್ರು ಕೊಟ್ಟ ದೇಹ ದೇವ್ರ ಹತ್ರ ಹೋಗ್ತಾ ಇದೆ ಅಂತ ಸಂತೋಷವಾಗಿದ್ರೆ, ಸಂತೋಷವಾಗಿ ನಾವು ಅಲ್ಲಿ ಪ್ರಪಂಚನೂ ನೋಡ್ಬಹುದು. ಹೌದು, ತುಂಬಾ ಚೆನ್ನಾಗಿದೆ ಇಲ್ಲಿ ಪ್ರಪಂಚ. ಆಮೇಲೆ ನೀವು ನಾನು ಈ ಮಹಾಮಂತ್ರ ಹೇಳ್ತಾ ಇದ್ರೆ, ನಾನು ನಿಜವಾಗಿ ನಿಮ್ಗೆ ಇದನ್ನ ಮಂದಟ್ಟಾಗ್ಬೇಕು ಅಂದ್ರೆ, ನಾವು ಹುಟ್ಟು ಸಾವಿನ ಇದರಿಂದ ಆಚೆ ಬಂದ್ಬಿಡ್ತೀವಿ. ಆಮೇಲೆ ನಾವು ಗೋಲೋಕ ವೃಂದಾವನಕ್ಕೆ ಹೋಗಿ ವೈಕುಂಠ ಲೋಕಕ್ಕೆ ಕೊಟ್ಟೋಗ್ತೀವಿ. ಅಲ್ಲಿಂದ ವಾಪಸ್ ಬರೋ ಮಾತೇ ಇಲ್ಲ. ಅಲ್ಲಿ ಹೋಗ್ಬಿಟ್ರೆ ನಾವು ಕೃಷ್ಣನ್ ಜೊತೆ ಇರ್ತೀವಿ. ಅಲ್ಲಿ ಕೃಷ್ಣ ಹೇಗಿರ್ತಾನೆ, ಅವನು 6 ರಸಗಳಿರ್ತಾನೆ. ಅವನು ಮಗನಾಗಿರ್ತಾನೆ, ಯಶೋದೆಗೆ ಮಗನಾಗಿರ್ತಾನೆ, ಇವಳಿಗೆ ರಾಧಾಗೆ ಅವನು ಕೃಷ್ಣ ಆಗಿರ್ತಾನೆ.
ಎಲ್ಲ ಸಖನಾಗಿರ್ತಾನೆ, ಬಂಧುವಾಗಿರ್ತಾನೆ. ಅಂತವನ್ನು ಆಗ್ಲಿ ನಾನು ವಿಜೃಂಭಣೆ ಎಷ್ಟು ಚೆನ್ನಾಗಿದೆ, ಎಲ್ಲಾ ಕಡೆ ವಜ್ರ ವೈಡೂರ್ಯ ಇದ್ದಂತ ಒಂದು ಅರಮನೆ ಅದು ಗೋಲೋಕ ವೃಂದಾವನ ಅಂದ್ರೆ. ಎಲ್ಲಾ ಕಡೆ ಗೋಗಳು. ಅಂತ ಜಾಗಕ್ಕೆ ನಾವು ಹೋದ್ರೆ ವಾಪಸ್ ಬರೋ ಮಾತೇ ಇಲ್ಲ. ಅಲ್ಲಿ ನಾವು ಸೋಷಿಯಲ್ ಸರ್ವಿಸ್ ಮಾಡ್ಕೊಂಡು ಅಲ್ಲಿ ಇದ್ದು ಬಿಡ್ಬೋದು. ಆಮೇಲೆ ಮತ್ತೆ ಹುಟ್ಟು ಬರೋ ಸಾವು ಮನ್ಸು ಆಗಲ್ಲ, ಬರಕ್ ಆಗೋದೇ ಇಲ್ಲ ಮಾತಾಜಿ. ದೇವ್ರು ಬಿಡಲ್ಲ ನಿಮ್ಮನ್ನ. ಮನ್ಸು ಬರಲ್ಲ, ಬರಕ್ ಇಷ್ಟನೂ ಪಡಲ್ಲ. ದೇವ್ರ ಸನ್ನಿಧಿಲಿ ಇರೋ ಒಂದ್ ಸಂತೋಷ ಸಿಗುತ್ತೆ. ತುಂಬಾ ಸಂತೋಷ ಆಗತ್ತಮ್ಮ ಅದು. ತುಂಬಾ ಅದನ್ನ ನಾವ್ ಎದುರು ನೋಡ್ತಾ ಇರ್ಬೇಕಪ್ಪ. ನಾವು ಯಾವ್ದಕ್ಕೂ ಮತ್ತೆ ಆಗ್ಲೇ ಹೇಳಿದ ಈ ಭಯಂಕರವಾದ ಸತ್ಯ ಅಂದ್ರೆ ಹುಟ್ಟು ಸಾವಿನ ಸತ್ಯ. ಇದನ್ನ ನಾವು ಹೊರಗೆ ಬರ್ಲೇಬೇಕು. ಅದಕ್ಕೆ ಒಂದೇ ಒಂದ್ ಮಾರ್ಗ ಅಂದ್ರೆ ಭಗವದ್ ಧ್ಯಾನ, ಆಮೇಲೆ ಭಗವದ್ಗೀತೆಯ ಪಠನ. ಬರೆಯೋದು ಇದು ಬರೀ 15 ದಿವಸಕ್ಕೆ ಓದ್ಬಿಡೋದಲ್ಲ, ಅಥವಾ ಒಂದು ಸರ್ಟಿಫಿಕೇಟ್ ಬಂತಪ್ಪ, ನನ್ ಸರ್ಟಿಫಿಕೇಟ್ ಬಂತು ಫೈಲ್ಗೆ ಹಾಕೋತೀನಿ ಅನ್ನೋದಲ್ಲ. ಮುಂದೆ ಅದನ್ನ ದಿನಾನು ನಾವು ಅದನ್ನ ಅಧ್ಯಯನ ಮಾಡ್ಲೇಬೇಕು. ಇದನ್ನ ದಿನ ಸ್ವಲ್ಪ ಓದಿದ್ರೆ, ಚೂರದ ಅನುವಾದ ಓದ್ಬಿಡಿ, ಎಷ್ಟು ಚೆನ್ನಾಗಿದೆ, ಸೊಗಸಾಗಿದೆ ಅದು. ಓದಿದ್ರೆ ನಿಮ್ಗೆ ಯಾವ ಭಯನೂ ಬರಲ್ಲ. ಈಗ ನೋಡಿ 18 ದಿನಗಳಲ್ಲಿ ನೋಡ್ತೀರಿ ನಿಮ್ ಮಜಾ ಏನಾಗತ್ತೆ ಅಂತ. ನೀವು ಪೂರ್ತಿ ಬದಲಾಗ್ಬಿಡ್ತೀರಾ. ನೀವು ಇವತ್ತೇನಿದ್ದೀರಾ, ನೆನ್ನೆ ಇದ್ದೀರಾ, ಅದು ಇವತ್ತಿರಲ್ಲ, ನಂಗೆ ಗೊತ್ತು. ಇವತ್ತೇನಿದ್ದೀರಾ ನೀವು, ನಾಳೆ ಇರೋದಿಲ್ಲ. ಖಂಡಿತ 18 ದಿನದಲ್ಲಿ ನೀವು ಪರಿವರ್ತನೆ ಆಗ್ಬಿಟ್ಟು ನೀವು ಮತ್ತೆ ಹೆಚ್ಚು ಓದ್ಬೇಕು. ಅಡ್ವಾನ್ಸ್ ಲೆವೆಲ್ 2 ಹೋಗ್ಬೇಕು, ಅಡ್ವಾನ್ಸ್ ಲೆವೆಲ್ 3 ಹೋಗ್ಬೇಕು. ಇನ್ನ ನಾವ್ ನೋಡಿ 1ಗೆ ಬಂದವ್ರು ನಿಮ್ ತರಾನೇ ಈಗ 3ಗೆ ಬಂದ್ಬಿಟ್ಟಿದೀವಿ, ಇನ್ 4 ಹೊಟ್ಟೋಗ್ತೀವಿ. ಅಂದ್ರೆ ಫೈನಲ್ ಕೊಟ್ಟಿ ಎಷ್ಟು ಬಿಡಕ್ಕೆ ಮನ್ಸಿಲ್ಲ. ಅಂತ ರುಚಿಯಾದಂತ ಜ್ಞಾನ ಇದು. ನೀವು ಏನ್ ಕೊಟ್ರು, ಯಾವ ತಿಂಡಿ ಊಟ ಏನ್ ಕೊಟ್ರು, ಏನ್ ಸುಖ ಕೊಟ್ರು, ಈ ಸುಖದ ಮಂದಿ ಯಾವ ಸುಖನೂ ಇಲ್ಲ. ಅದರಿಂದ ಇದರ ಸುಖದ ಅನುಭವ ನಿಮ್ಗೆ ಆಗ್ಬೇಕು ಅಂತ ನಾವ್ ಇದೆಲ್ಲಾನು ಪ್ರಯಾಸ ಮಾಡ್ತಾ ಇದ್ದೇವೆ. ಇದರ ಲಾಭ ತಗೊಂಡು ನೀವು ಬಹಳ ಏರ್ಬೇಕು ಅನ್ನೋದು ನಮ್ದು ಅಭಿಲಾಷೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಅಮ್ಮ, ಹರೇ ಕೃಷ್ಣ. ಹೇಳಿ. ಇಲ್ಲ ಪಾಂಡು ಸಿರಾ ಅಂತ ಏನೋ ಕೈ ಎತ್ತಿದ್ದಾರೆ. ಪಾಂಡು ಸಿರಾ ಅಂತ ಪ್ರಶ್ನೆ ಇದೆಯಾ? ಏನಿಲ್ಲ. ನೆಕ್ಸ್ಟ್ ಸೆಷನ್ ಇಂದ ಒಂದು ರಿಕ್ವೆಸ್ಟ್ ಮೇಡಮ್ ನಂದು. ಹೇಳಿ ಹೇಳಿ. ತುಂಬಾ ಗದ್ದಲ ಆಗ್ತಾ ಇದೆ, ಅಂದ್ರೆ ಗೊಂದಲ ಆಗ್ತದೆ, ಡಿಸ್ಟರ್ಬೆನ್ಸ್ ಬರ್ತಾ ಇದೆ ಮೇಡಮ್. ನಾಳೆಯಿಂದ ತಾವೇನೇ ಶ್ಲೋಕ ಹೇಳ್ಬಿಟ್ಟು ಅದನ್ನ ಎಕ್ಸ್ಪ್ಲನೇಷನ್ ಕೊಟ್ರೆ ತುಂಬಾ ಅನುಕೂಲ ಆಗುತ್ತೆ, ಸರಳವಾಗಿ ಹೋಗುತ್ತೆ, ಎಲ್ರಿಗೂ ಅರ್ಥ ಆಗುತ್ತೆ ಅನ್ನೋದು ನನ್ನ ರಿಕ್ವೆಸ್ಟ್ ಅಷ್ಟೇ. ಎಸ್, ಹಾಗೆ ಮಾಡೋಣ. ನಂದೇನು ಅಂದ್ರೆ ನಿಮ್ಗೊಂದ್ ಸ್ವಲ್ಪ ಒಂದು ಇಂಟ್ರಾಕ್ಷನ್ ನೋಡಿ. 9 ಗಂಟೆ ಸಮಯ ಅಲ್ವಾ? ಎಲ್ಲರಿಗೂ ಒಬ್ರೇ ಶ್ಲೋಕ ಹೇಳಿ ಒಬ್ರೇ ಮಾತಾಡ್ತಾ ಇದ್ರೆ ಮೊನೋಟನಸ್ ಅಂತೀವಲ್ಲ ಇಂಗ್ಲಿಷ್ ನಲ್ಲಿ, ಒಂಥರ ಗೋ ಗರ್ದಂಗ ಆಗತ್ತೆ. ಅದಕ್ಕೆ ನಾನ್ ಅನ್ಕೊಂಡೆ ನಿಮ್ ಇನ್ವಾಲ್ವ್ಮೆಂಟ್ ಇದ್ರೆ ಚೆನ್ನಾಗಿರುತ್ತೆ ಅನ್ಕೊಂಡ್ಬಿಟ್ಟು ನೀವೊಂದ್ ಶ್ಲೋಕ ಹೇಳಿದ್ರೆ ನಾನು ಅಂದ್ರೆ ನಿಮ್ಗೊಂದ್ ಸ್ವಲ್ಪ ನಿಮ್ಮನ್ನ ಇನ್ವಾಲ್ವ್ಮೆಂಟ್ ಬೇಕಲ್ಲ. ನಿದ್ದೆ ಬರ್ಬಾರ್ದು ನಿಮ್ಗೆ. ನಿದ್ದೆ ಬಂದ್ಬಿಟ್ರೆ ನಾನು ಏನ್ ಮಾಡ್ಲಿ? ನೀವ್ ನಿದ್ದೆ ಮಾಡಿದ್ರೆ ನಂಗೆ ಗೊತ್ತಾಗಲ್ಲ. ಟೈಮ್ ಸೇವ್ ಆಗುತ್ತೆ ಅನ್ನೋದು ಒಂದು ಅನುಕೂಲನೂ ಕೂಡ ಇದೆ. ಎಸ್, ಮಾಡೋಣ, ಹಾಗೆ ಮಾಡೋಣ, ಹಾಗೆ ಮಾಡೋಣ. ಸಂತೋಷ, ತುಂಬಾ ಸಂತೋಷ. ಎಲ್ರು ಓಪನ್ ಮಾಡಿರ್ತಾರಲ್ಲ ಮೇಡಮ್, ಅದಕ್ಕೆ ಡಿಸ್ಟರ್ಬೆನ್ಸ್ ಜಾಸ್ತಿ ಆಗುತ್ತೆ. ಅದೇ ಅನ್ಮ್ಯೂಟ್ ಮಾಡ್ಬೇಕು ಅಂದ್ರೆ ಅದಷ್ಟು ಮಟ್ಟಿಗೆ ನಾವು ಮೈಕ್ರೋಫೋನ್ ಆನ್ ಇದ್ದಾಗ ಮನೆಯಲ್ಲಿ ಶಬ್ದಗಳನ್ನ ಮಾಡಬಾರ್ದು. ಯಾಕಂದ್ರೆ ಮೈಕ್ರೋಫೋನ್ ಅಲ್ಲಿ ತಗೊಂಡ್ಬಿಡತ್ತಲ್ವಾ ಅದು. ಸೊ ಅದನ್ನ ನಾವು ಸ್ವಲ್ಪ ಎಚ್ಚರಿಕೆ ವಹಿಸ್ಬೇಕು. ಬಟ್ ಪಾಪ ಅವರು ಎಚ್ಚರ ವಹಿಸಿರ್ತಾರೆ. ಇದೇ ನೋಡಿ ಸಮಯ ಗುರುಗಳ ಪ್ರಭು ಇದೇ ನೋಡಿ ತಾಳ್ಮೆ ಅನ್ನೋದು. ನಾವು ತಾಳ್ಮೆ ತುಂಬಾ ತಡ್ಕೋಬೇಕು ಪ್ರಭುಗಳೇ. ನಾವು ಬಹಳ ತಡ್ಕೋಬೇಕು ಲೈಫಲ್ಲಿ. ನಾವು ನಮ್ಗೆ ಇದ್ರ ಅರ್ಥನ ಗ್ರಹಿಸ್ಕೊಳೋದ್ ಕಷ್ಟ ಆಗುತ್ತೆ, ಡಿಸ್ಟರ್ಬೆನ್ಸ್ ಬಂದಂಗೆ ಅಂತ ಅಷ್ಟೇ. ನಿಮ್ಗೆ ಆತ ಅಭಿಪ್ರಾಯ ಇದೆ, ಹಾಗೆ ಮಾಡೋಣ. ನಂಗೆ ತುಂಬಾ ಸಂತೋಷ. ನಾನು ನೆನ್ನೆಲ್ಲ ನಾನೇ ಓದಿದೆ ಶ್ಲೋಕಗಳನ್ನ, ಇವತ್ತೆಲ್ಲ ಸ್ವಲ್ಪ ತುಂಬಾ ಇಂಟ್ರೆಸ್ಟ್ ಆಗಿತ್ತು ಮೇಡಮ್. ಹಾಗೆ ಮಾಡೋಣ. ಎಸ್, ನಿಮ್ಗೆ ಹಾಗೆ ಇಷ್ಟ ಅಂದ್ರೆ ಹಾಗೆ ಮಾಡೋಣ, ಏನ್ ತೊಂದ್ರೆ ಇಲ್ಲ. ಮಧ್ಯೆ ಮಧ್ಯೆ ಒಂದ್ ಶ್ಲೋಕ ಸ್ವಲ್ಪ ಎದ್ದಿದ್ರ ಮಲ್ಕೊಂಡಿದ್ರ ನೋಡಕ್ ಬೇಕಾದ್ರೆ ಸುಮ್ನೆ ಒಂದ್ ಶ್ಲೋಕ ಕೇಳ್ತೀನಿ. ತೊಂದ್ರೆ ಇಲ್ಲ. ಮಧ್ಯೆ ಮಧ್ಯೆ ಏನೋ ಒಂದು ಎಷ್ಟು ಆದ್ಮೇಲೆ ಒಂದೊಂದ ಕೇಳ್ತೀನಿ. ಅವಾಗ ನಿಮ್ಗೆ ಸ್ವಲ್ಪ ಎಚ್ಚರಿಕೆ ಆಗುತ್ತೆ. ನಾವು ಬೆಳಿಗ್ಗೆ 4:15ಗೆ ಹೇಳ್ಬೇಕಾಗತ್ತೆ ಅಂತ ಆಕ್ಚುಲಿ ಒಂದೊಂದ್ಸತಿ ಆಗೋದಿಲ್ಲ. ಬೇರೆ ಇದ್ದಾಗ 4:15 ಮಂಗಳಾರತಿ ಸ್ಟಾರ್ಟ್ ಆಗುತ್ತೆ. ನೀವೆಲ್ಲಾನು ಸ್ವಲ್ಪ ದಯವಿಟ್ಟು ನಮ್ ಟೆಂಪಲ್ ಲಿಂಕ್ ಅಂತ ಇದೆ ನೋಡಿ, ಟೆಂಪಲ್ ಲಿಂಕ್, ಇಸ್ಕಾನ್ ಟೆಂಪಲ್ ಲಿಂಕ್, ಮಂಗಳೂರು ಟೆಂಪಲ್ ಇಸ್ಕಾನ್ದು. ಅದು 4:05ಗೆ ಇಷ್ಟು ಸೊಗಸಾಗಿರುತ್ತೆ ಮಂಗಳಾರತಿ 4:15 ಗಂಟೆಗೆ. ಮತ್ತೆ ನೀವು ಜಾಸ್ತಿ ಚಾಂಟ್ ಮಾಡ್ಬೇಕು ಹರೇ ಕೃಷ್ಣ ಅಂದ್ರೆ ಬೇಗ ಎದ್ರೆ ಬಹಳ ಒಳ್ಳೇದು. ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ಬೇಕು. ನಾವು ಬೇಗ ಮಲ್ಕೊಳ್ಳಿ, ಬೇಗ ಹೇಳಿ ಅದ್ ಮಾಡಿ. ಎದ್ದು ಮಂಗಳಾರತಿ ನೋಡಿದ್ರೆ ನಿಮ್ ದಿನ ಎಲ್ಲ ಮಂಗಳ ಆಗೋಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಭಾಗವತ ಇರುತ್ತೆ ಆಮೇಲೆ 8 ಗಂಟೆಗೆ. ನಮ್ಮ ಕಾರ್ಯಕ್ರಮಗಳು ನಡೀತಾನೆ ಇರುತ್ತಪ್ಪ. ತುಂಬಾ ಕಾರ್ಯಕ್ರಮಗಳಿದೆ ಇಸ್ಕಾನ್. ತುಂಬಾ ಅದ್ಭುತ ಕೆಲಸ ಮಾಡ್ತಾ ಇದ್ದಾರೆ ಅವರು. ನಮ್ ನಾಮಾನಿಷ್ಠ ಪ್ರಭು ದಾಸಗಳು ಹೇಳ್ತೀನಿ, ಅವರು ಪಾಪ ತಮ್ಮ ಜೀವನ ಇದಕ್ಕೆ ಮುಡುಪಿಟ್ಬಿಟ್ಟಿದ್ದಾರೆ. ಚಿಕ್ಕ ವಯಸ್ಸಲ್ಲಿ ಪಾಪ ಅವರು ಇದಕ್ಕೆ ಸೇರ್ಕೊಂಡ್ಬಿಟ್ರು. ಬಹಳ ನಿಷ್ಠೆಯಿಂದ ಮಾಡ್ತಾ ಇದ್ದಾರೆ. ಹೆಸರಿದ್ದಂಗೆ ಹೆಸರು ತಕ್ಕಂತೆ ಮಾಡ್ತಾ ಇದ್ದಾರೆ. ನೀವು ಅದರ ಲಾಭ ಪಡಿಬೇಕು ಅಂತ ನನಗೆ ಬಹಳ ಆಸೆ.
ನನ್ನ ಪ್ರಾರ್ಥನೆ. ಆಯ್ತಾ? ಎರಡು ಪ್ರಶ್ನೆ ಆಗಿದ್ರೆ ಪ್ರಶ್ನೆಗಳಿದೆಯಾ? ಸೊ ಪಾಂಡುಸಿರ ಅವ್ರ ನಿಮ್ ಪ್ರಶ್ನೆ ಏನಿಲ್ವಾ? ನೀವೇ ಪಾಂಡುಸಿರನಾ? ಹೌದು ಮೇಡಮ್, ನಾನೇ ಪಾಂಡುಸಿರ. ಓಕೆ, ಫೈನ್. ಓಕೆ, ಹಾಗೆ ಮಾಡಿ. ಆಯ್ತು. ಓಕೆ, ಬೇರೆ ಹ್ಯಾಂಡ್ ರೇಸ್ ಕಾಣ್ತಾ ಇಲ್ಲ ನನಗೆ. ನೀಲಂ? ಇಲ್ಲ ಮಾತಾಜಿ, ಪ್ರಶ್ನೆ ಇಲ್ಲಲ್ಲ. ನಾವ್ ಹಾಗಿದ್ರೆ ಕ್ಲೋಸ್ ಮಾಡ್ಬೋದಮ್ಮ? ಕ್ಲೋಸ್ ಮಾಡ್ಬೋದಾ? ಕ್ವಿಜ್ ಬಗ್ಗೆ ಏನಾದ್ರು ಹೇಳ್ಬೇಕಾ ಇವ್ರೆ? ನಮ್ಮ ಅಡ್ಮಿನ್ ನೀಲಂ, ಕ್ವಿಜ್ ಬಗ್ಗೆ ಏನಾದ್ರು ಮಾಹಿತಿ ಕೊಡ್ಬೇಕಾ? ಶೇರ್ ಮಾಡ್ತೀರಾ? ಅಲ್ಲ, ಅವ್ರಿಗೆ ಪಿಪಿಟಿ ಬೇಕಂತೆಮ್ಮ, ಪಿಪಿಟಿ ಬೇಕಂತೆ. ಅದು ಹಾಕ್ಬಿಡಿ. PDF ಎಲ್ಲ ಮೆಟೀರಿಯಲ್ ಕ್ವಿಜ್ ಲಿಂಕ್ ಅಲ್ಲಿ ಇದೆ, ಎಲ್ಲ ಕಂಪ್ಲೀಟ್. ವೆರಿ ಗುಡ್. ಅದೇನ್ ಪ್ರಾಬ್ಲಮ್ ಇಲ್ಲ. ಅದೇ, everything they can go through and check everything, but still if you want I will share it in the group also. ಓಕೆ. ದಯವಿಟ್ಟು ನಿಮ್ ಗ್ರೂಪ್ ಅಲ್ಲಿ ನೋಡಿ, ಎಲ್ಲ ಹಾಕಿದಾರಂತೆ. ಇವತ್ತಿಗೆ ನಮ್ಮ ಕ್ಲಾಸ್ ಅನ್ನ ನಿಮ್ಮ ಪರ್ಮಿಷನ್ ಇಂದ ಸಮಾಪ್ತಿಗೊಳಿಸ್ತಾ ಇದ್ದೇನೆ. ಮತ್ತೆ ಇವತ್ತು ಡೌಟ್ಸ್ ಇರ್ಬೋದು, ನೀವು 18 ದಿನನೂ ಕೇಳ್ಬೋದು, ನನಗೇನ್ ತೊಂದರೆ ಇಲ್ಲ. ಯಾವಾಗ ಬೇಕಾದಾಗ ಕೇಳ್ಬೋದು. ನಾಳೆ ಮತ್ತೆ ಖಂಡಿತ ಕಂಟಿನ್ಯೂ ಮಾಡೋಣ. ನಿಮ್ಗೆಲ್ಲರಿಗೂ ದೇವ್ರು ಒಳ್ಳೇದ್ ಮಾಡ್ಲಿ. ಹರೇ ಕೃಷ್ಣ. ಒಂದು ಪುಟ್ಟ ಪ್ರಾರ್ಥನೆಯೊಂದಿಗೆ ನಾವು ಏನ್ ಮಾಡ್ತೀವಿ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುವೇ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ಜನ ಕಿ ಜೈ. ಶ್ರೀಲಾ ಪ್ರಭುಪಾದ್ ಕಿ ಜೈ. ಶ್ರೀ ನಮಾನಿಷ್ಠದಾಸ್ ಪ್ರಭು ಕಿ ಜೈ. ನಿಮ್ಗೆಲ್ಲರ ಭಕ್ತ ವೃಂದದ ಜಯ ಆಗಲಿ. ಹರೇ ಕೃಷ್ಣ. ಎಲ್ಲರಿಗೂ ಶುಭರಾತ್ರಿ. ಹರೇ ಕೃಷ್ಣ ಮಾತಾಜಿ. ಶುಭರಾತ್ರಿ ಅಮ್ಮ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನಾಳೆ ನಾವು 3ನೇ ಶ್ಲೋಕ ಮಾಡೋಣ. 3ನೇ ಅಧ್ಯಾಯ ಮಾಡ್ಬೇಕು ನಾಳೆ. ಆಯ್ತು ಮಾತಾಜಿ. Neelam, you can end the call. Yeah, Mataji, you only have to end the call. You have to first stop the recording. Oh, I'm sorry. Yeah. It's a little cumbersome here. I'll do it. ಕಟ್ ಮಾಡೋಣ ಮಾತಾಜಿ. Mataji, you can leave the meeting. Yeah, we are leaving the meeting. Yeah, I'm stopping the recording. Yeah.